ಅಲ್ಪ ಚಾತಿನಿಯರೆ ಬತ್ತೊಂದು ಬೇಗ ಬೇಗ ಬತ್ತದ ನಿಕಲ್ನ ಮನೆಟ್ಟು ಬತ್ತು ಓಲಗಾಲೆ ಆಯ್ನತ್ತು ಬೇಗ ಗುಡರ ನಿಕಲಿಗೆ ಮಾತಿರಿಗ್ಲ ರಾಯಲ್ ತುಳುಕೂಟ ಅಂಚಿನೈತ ಗುರ್ಕಾರ್ ಲೈನಿಂಜ ಕರ್ಮಾರ್ ನಾಗೇಶ್ ಶೆಟ್ರ್ ಮೆರ್ನ ಪರವಾದ ಅರ್ತಿ ಪಿರ್ತಿಡೆಂಕುಲು ಎದುಕೊಂದುಲ್ಲ ಊರ್ದ ಪುಗರ್ತಿದ ಕಲಾವಿದರೆನಿಂಚಿನ ಡಾಕ್ಟರ್ ಸತ್ಯನಾರಾಯಣ ಪುಣಿಚಿತ್ತಾಯ, ಶ್ರೀಧರ್ ಪಡ್ರೆ, ಸುಂದರ್ ಬಂಗಾಡಿ ಅಂಚನೆ ಶ್ರೀ ಶೇಖರ್ ಡಿ ಶೆಟ್ಟಿಗಾರ್, ರೋಷನ್ ಕೋಟ್ಯನ್ ಮೊಕಲ್ನ ಒಟ್ಟಿಗೆ ನಮ್ಮ ಈ ಪೊಯ್ಯ ರಾಸಿದ ಮುತ್ತುದ ದ್ವೀಪದ ಪೆರ್ಮೆದ ಕಲಾವಿದರು ಒಂಜಾದ ನಿಕಲ್ನೆದುರು ಇತ್ತೆ ಅಂಚನೆ ಇತ್ತೆ ನಮ್ಮ ಈ ಒಂಜಿ ಲೆಪ್ಪೋಲೆಗ್ ನಮ್ಮ ಲೆತ್ತಿ ಕೂಡ್ಲೆ ಪಾರ್ ಬೈದಿ ನಕಲು ಈ ಒಂಜಿ ಪೊಯ್ಯೆ ರಾಸಿದ ಅರಬ್ ಸಂಯುಕ್ತ ಸಂಸ್ಥಾನಡು ಮಸ್ತ್ ಕೆಲಸ ಮಲ್ದಿನಂಚಿನ ಶ್ರೀ ಸರ್ವೋತ್ತಮ್ ಶೆಟ್ರ್ ಅಂಚನೆ ಕುಡಂಜಿ ಮಾವೆಲ್ಲ ಬಿನ್ನೆ ಶ್ರೀ ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರ್ ಮೊಕ್ಕಲು ಬರೊಂದುಲ್ಲೆರ್. ಆಯ್ನಾತ್ ಬೇಗ ಮಾತೆಲ್ಲ ಚಾ ತಿಂದೇರೆ ಪತ್ತೊಂದು ನಿಕಲ್ನ ಮಣ್ಣೆಟ್ಟಲ್ಪ ಚಾ ಒಡ್ಡಿಡು ಓಲಗಾವಡು ಕುಡರ ನಿಕಲಿಗೆ ಮಾತೆರೆಗ್ಲ ರಾಯಲ್ ತುಳುಕೂಟ ನೆತ್ತ ಮುತಾಲಿಕೆಡ್ ನಡಪುನಂಚಿನ ಈ ಒಂಜಿ ರಾಯಲ್ ಎಕ್ಷಾಯಿಸಿರಿ 2022 ಈ ಲೇಸ್ಗ್ ಮೋಕಿಡ್ ಎದುಕೊಂದುಲ್ಲ Halo, halo. Oke, volume. Halo, halo, halo. കുറച്ചുകൂടി volume. ഹലോ, ഹലോ, ഹലോ. കേൾക്കുന്നില്ല കുറച്ചുകൂടി volume. ഹലോ, 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 ഹലോ.
halo, halo, volume, halo, halo, everybody, halo, 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 such a long delay, halo, 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 ചെറിയ ഷാർപ്പ് വേണം, ഹലോ, 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 മോണിറ്റർ, ഹലോ, ഹലോ, മോണിറ്റർ, ഹലോ, ഹലോ, കുറച്ചുകൂടി, ഹലോ, 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 കുറച്ചുകൂടി മോണിറ്റർ വേണം, അതിൽ കുറച്ച് അടുത്ത് വെക്കണം, ഹലോ, 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 ഹലോ ഹലോ മൃദംഗം, മൃദംഗം ലെഫ്റ്റ്, ആദ്യം ലെഫ്റ്റ് നോക്കാം, ഹലോ, ഹലോ, ചെറിയ ലോങ് ഡിലേ വേണം ഇനി, ಶಾತಿನಿಯರೆ ಬತ್ತೊಂದು ಬತ್ತದ ಆಯ್ನಾತ್ ಬೇಗ ಬತ್ತೊಂದು ನಿಕ್ಕಲ್ ಬತ್ತು ಕುಲ್ಲೋಡೆ ಎದುರುಡು ಹಲೋ, ಹಲೋ, ಬಂದುಲೆ ಆಯ್ನಾತ್ ಬೇಗ ಬತ್ತದ ಶಾತಿನಿಯರೆ ಪತ್ತೊಂದು ഹലോ, ನಿಕ್ಕಲ್ನ ಸೀಟ್ ಇಡು ಬತ್ತು ಕುಲ್ಲೆ കുറച്ചുകൂടി വോളിയം ഇനി സിംഗിങ് ലോങ് ഡിലേ, ഹലോ, 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 ഓക്കെ, മൃദംഗം, മൃദംഗം ഷാർപ്പ്, കൂടി വോളിയം, ഷാർപ്പ് വേണം, ബേസ് കട്ടാക്കണം, ഷാർപ്പ്, മൃദംഗം, ബേസ് കട്ടാക്കണം, ഓക്കെ, മോണിറ്റർ വോളിയം, മൃദംഗം മോണിറ്റർ, കൂടി, ഓക്കെ, റൈറ്റ്, കുറച്ച് വോളിയം, ലെഫ്റ്റ്, ബേസ്, കൂടി, ഓക്കെ, മോണിറ്റർ, ഓക്കെ, ഹലോ, 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 സിംഗിങ് കുറച്ച് മോണിറ്റർ വോളിയം വേണം, അടുത്ത് വെച്ചാലോ ഫ്രണ്ട് മൈക്ക് ചെക്ക് ആക്കിയാൽ മതിയായിരുന്നു, ಹಲೋ ಹಲೋ ಸ್ವಲ್ಪ ಶಾತಿನಿಯರೆ ಪತ್ತೊಂದು ಆಯ್ನಾತ್ ಬೇಗ ಬತ್ತದ ನಮ್ಮ ಈ ಇಂಡಿಯನ್ ಕ್ಲಬ್ದ ಚಾವಡಿದ ಬಾಮಡು ಓಲಗಾಲೆ ನನ್ನ ಒಂಜಿ 2 ನಿಮಿಷಡು ನಿಕಲ್ನ ಎದುರುಡು ಶ್ರೀ ಶನೀಶ್ವರ ಮಹಾತ್ಮೆ ಪನ್ಪಿನಂಚಿನ ಒಂಜಿ ಪೊರ್ಲುದ ತಿರ್ಲುದ ಪುಣ್ಯ ಕಥೆನ ನಿಕಲ್ನ ಎದುರುಡಿತೆ ನಮ್ಮ ಪೆರ್ಮೆದ ಕಲಾವಿದರು ಬೊಬ್ಬುದು ಧ್ವಜಪ ಒಂದುಲ್ಲೆರು ದೈದಿದ ಆಯ್ನಾತ್ ಬೇಗ ನಿಕುಲು ಮತ್ತೊಂದು ಮತ್ತದ ಮೂಲ ಓಲಗಾಲೆ ನಮ್ಮ ಈ ಒಂಜಿ ಮಿತ್ತರ್ ಮೇದ ಎದುರುಡು
ಕುಡರ ಆನೆ ಮೋನೆದ ಬಾಮ ಕುಮಾರನು ಸುಗಿತೊಂದು ಅಂಚನೆ ನಮ್ಮ ನಂಬಿನಚ್ಚಿನ ತುಳುನಾಡದ ಮಾತ ದೈವ ದೇವರಿಗಳ ಉಡಲ್ದ ಗುಂಡೊಡು ಸುಗಿತೊಂದು ಅಡ್ಡ ಬೋರೊಂದು ಪುಡರೊಂದು ನಿಕಲಿನ ಮಾತರೆಗಳ ಯಾನು ಇನಿ ನಮ್ಮ ರಾಯಲ್ ತುಳುಕೂಟ ನೆತ್ತ ಮುತಾಲಿಕೆಡು ಉಂಡು ಮಲ್ಪುನಂಚಿನ ರಾಯಲ್ ಯಕ್ಷ ಐಸಿರಿ ಯೋಂಜಿ ಪೊರ್ಲುದ ತಿರ್ಲುದ ಲೇಸುಗು ಮೋಕಿಡು ಎತ್ಕೊಂದುಲ್ಲೆ ಬಂದುಲೆ ಇನ್ನಿತ್ತೆ ಒಂಜಿ ಲೇಸುಗು ಈ ಪೊರ್ಲುದ ಪೊರ್ತು ಎಂಕಲ್ನ ಲೆಪ್ಪೋಲೆಗು ಮಸ್ತ್ ಖುಷಿಟ್ಟು ಎಂಕುಲು ಬರ್ಪಾ ಬಂದು ಬೈದೆರು ಎಂಕಲ್ನ ಮಧ್ಯೆ ಒಂಜಿ ರಟ್ಟಿರುಲ್ಲೆರು ನಮ್ಮ ಕಡಲಾಯರ್ನ ಅರಬಿ ದೇಶದ ಮಸ್ತ್ ಸಾಧನೆ ಮಲ್ತದು ಇನಿ ನಮ್ಮ ಅರಬ್ ಸಂಯುಕ್ತ ಸಂಸ್ಥಾನೋಡು ತುಳು ಕನ್ನಡ ಕಲೆ ಭಾಷೆ ಸಂಸ್ಕೃತಿದ ಬುಲೆಚ್ಚಿಲಿಗು ಮಸ್ತ್ ಪೊರ್ಂದುದು ಪುಣೆದು ಮಸ್ತ್ ಜನ ಕೆಲಸ ಮಲ್ದೆ ರೈಟ್ ನೆಗತ್ತು ತೋಜುನಂಚಿನ ಒಂಜಿ ಪುದರ್ ಪಂಪಿನಂಡ ಅವು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಸರ್ವೋತ್ತಮ ಶೆಟ್ಟಿ ಆರು ಈ ಒಂಜಿ ಪೊರ್ಲುದ ಬಯ್ಯದ ಪೊರ್ತು ಎಂಕಲ್ ನೊಟ್ಟಿ ಉಲ್ಲೆರು ಅರೆಗ್ಯಾನ ರಾಯಲ್ ತುಳುಕೂಟ ಅಂಚಿನ ಐತ ಗುರ್ಕಾರ್ ಲೈನ್ ಅಂಚಿನ ಕರ್ಮಾರ್ ನಾಗೇಶ್ ಶೆಟ್ಟಿ ಮೆರ್ನ ಪರವಾದ ಗೂಡಲ್ ಜಿಂಜಿ ಸೊಲ್ಮೆ ಸಂದ ಒಂದು ಮೋಕಿಡ್ ಎತ್ಕೊಂದುಲ್ಲೆ ಶ್ರೀ ಸರ್ವೋತ್ತಮ ಶೆಟ್ರು ಅಂಚನೆ ಬಂದುಲೆ ಒಂಜಿ ಕುಟುಂಬದ ಓರಿಯಗ್ ವ್ಯಾಲೆ ತಿಕ್ಕಂಡ ಆಯಾ ಕುಟುಂಬನೇ ದೆರ್ತು ಉಂತನವೇ ಪಂಪಿನಂಚಿನ ಒಂಜಿ ನಂಬಿಕೆನ್ ದಿವೊಂದು ಇನಿ ಕೊಯ್ಯ ರಾಶಿ ಕತಾರ್ದ ಊರುಡು ಏಟೆಸ್ ಪಂಪಿನ ಒಂಜಿ ಸಂಸ್ಥೆನ ಕಟ್ಟದು ತನ್ಮೂಲಕ ನೂದು ಜನಕ್ಕೆ ಬೇಲೆ ಕೊರ್ದು ಅಂಚನೆ ಏರ್ಲ ದುಕ್ಕೊಡು ಅಕಲ್ನ ಕಣ್ಣೀರ್ದ ಪನಿ ಒಂಜಿಲ ತಿರ್ತು ಬೋರ್ಲೆ ಬಲ್ಲಿ ಬಂದು ಅಕಲ್ನ ಒಂಜಿ ಅಕಲ್ನ ಸೇವೆಗೆ ಬಲ್ಪುನಾರು ನಮ್ಮ ಬೊಕ ಏರ್ಲತ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರು ಆರ್ಲ ಈ ಒಂಜಿ ಪೊರ್ಲುದ ಬಯದ ಪೊರ್ತು ನಮ್ಮೊಟ್ಟಿಗುಲ್ಲೆರು ಅರೆಗ್ಲಯಾನ್ ರಾಯಲ್ ತುಳುಕೂಟ ಅಂಚನೆ ಕರ್ಮಾರ್ ನಾಗೇಶ್ ಶೆಟ್ರನ ಪರವಾದ ಉಡಲ್ ಜಿಂಜಿ ಸೊಲ್ಮೆ ಸಂದ ಒಂದು ಇನಿತೆ ಒಂಜಿ ಪೊರ್ಲುದ ತಿರ್ಲುದ ಕಜ್ಜೋಗು ಯಾನ್ ಮೋಕಿಡ್ ಎತ್ಕೊಂದುಲ್ಲೆ ಅಂಚನೆ ಬಂದುಲೆ ಇನಿ ನಿಕುಲ್ ಮಾತ ಸರ್ವಧರ್ಮದ ಕಲಾಭಿಮಾನಿಲು ಈ ಒಂಜಿ ಇಂಡಿಯನ್ ಕ್ಲಬ್ದ ಚಾವಡಿದ ಬಾಮುಡು ಓಲಗಾತರು ನಿಕಲಿಗ್ ಮಾತಿರ್ಗ್ಲ ಯಾನ್ ರಾಯಲ್ ತುಳುಕೂಟ ಅಂಚನೆ ಐತ ಗುರ್ಕಾರ್ ಲೈನ ಕರ್ಮಾರ್ ನಾಗೇಶ್ ಶೆಟ್ರು ಮೆರ್ನ ಪರವಾದ ಅರ್ತಿ ಪಿರ್ತಿಡು ಮೋಕಿಡು ಎದ್ಕೊಂದುಲ್ಲೆ ಅಂಚನೆ ಇನಿ ಒಂಜಿ ನಮ್ಮ ಬಾರಿಂದ ಊರುಡು ಮಾತ ಕನ್ನಡ ತಕ್ಕಲ ಒಂಜಿ ಕನ ಇತ್ತುಂಡು ಮೂಲ ಎಂಕಲಿಗೆ ಒಂಜಿ ಕನ್ನಡ ಭವನ ಬೋರ್ಡ್ ಬಂದು ಕನ್ನಡ ಭವನ ಇನಿ ತರೆದೆರ್ತದು ಉಂತುದುಂಡು ಐತ ಗುರ್ಕಾರ್ಲಾಯನ ಶ್ರೀ ಪ್ರದೀಪ್ ಶೆಟ್ರು ಎಂಕಲ್ ಒಟ್ಟಿಗುಲ್ಲೆರು ಅರೆಗ್ಲ ಯಾನ್ ಮಾತಿರ್ನಲ್ಲ ಪರವಾದ ಸುಲ್ಮೆ ಸಂದ ಒಂದು ಅರ್ತಿ ಪಿಟ್ಟಿಡು ಎದ್ಕೊಂದುಲ್ಲೆ ಅಂಚನೆ ಮಾತಾ ಒಂಜಿ ಬೇತೆ ಬೇತೆ ಒಂಜಿ ಸಂಘ ಸಂಸ್ಥೆಲು ನೆತ್ತ ಗುರ್ಕಾರ್ಲುಲ್ಲೇರು ಪದಾಧಿಕಾರಿಲು ಉಲ್ಲೇರು ಅಕಲಿಗೆ ಮಾತಿರ್ಗ್ಲ ಯಾನ್ ರಾಯಲ್ ತುಳುಕೂಟ ಅಂಚನೆ ಐತ ಗುರ್ಕಾರ್ ಲೈನ್ ಕರ್ಮಾರ್ ನಾಗೇಶ್ ಶೆಟ್ರನ ಪರವಾದ ಸೊಲ್ಮೆ ಸಂದ ಒಂದು ಮೋಕಿಡ್ ಎತ್ಕೊಂದುಲ್ಲೆ ಅಂಚನೆ ನಮ್ಮ ಒವ್ವೆ ಒಂಜಿ ಲೇಸ್ ಬ್ಯಾರಿಂದ ಊರುಡು ಈ ಮುತ್ತುದ ಕೊಯ್ಯದ ರಾಶಿದ ಮುತ್ತುದ ದೀಪೋಡು ಮಲ್ಪುನಗ ಐಕ್ ಬೆರಿಸಾಯದ ಒಂತುನ ನಮ್ಮ ಪ್ರೀತಿದ ತುಳು ಅಪ್ಪನ ಜೋಕುಲು ನಮ್ಮ ದೂರದ ಸೌದಿದ ಊರುಡ್ದು ಬರ್ತದ ಇತ್ತೆ ಎಂಕಲ್ ನೊಟ್ಟಿಗುಲ್ಲೆರು ಎಂಕಲ್ ಒವ್ವೆ ಒಂಜಿ ಲೇಸ್ ಮಲ್ಪನಗ ಉಜ್ಜಿ ಎಂಕಲ್ ಉಲ್ಲ ನಿಕುಲು ಮಲ್ಪಲೆ ನಿಕುಲು ದುಂಬು ಪೋಲೆ ಪನ್ಪಿನ ಒಂಜಿ ಪನ್ನಗ ಅವು ನಮ್ಮ ದೂರದ ಸೌದಿದ ಊರದ ಬಿನ್ನೆರು ಅಕಲ್ನಲ್ಲೇ ರಾಯಲ್ ತುಳುಕೂಟ ಅಂಚಿನ ಐತ ಗುರ್ಕಾರ್ ಲೈನ ಕರ್ಮಾರ್ ನಾಗೇಶ್ ಶೆಟ್ರನ ಪರವಾದ ಸೊಲ್ಮೆ ಸಂದ ಒಂದು ಅರ್ತಿ ಬಿರ್ತಿಡು ಎದ್ಕೋದುಲ್ಲೆ ಬಂದುಲೆ ಈತ ನಿಕಲ್ ನಿತ್ರುಡು ಒಂಜಿ ಪೊರ್ಲುದ ತಿರ್ಲುದ ಶ್ರೀ ಶನೀಶ್ವರ ಮಹಾತ್ಮೆ ಪಂಪಿನ ಯಕ್ಷಗಾನ ಪ್ರದರ್ಶನ ಆವರುಂಡು ನಮ್ಮನೆ ಪೆರ್ಮೆದ ಕಲಾವಿದರ ಐತೊಟ್ಟಿಗೆ ಒಂಜಾತ್ ಊರ್ದ ಭೂಗರ್ತದ ಕಲಾವಿದರು ಒಟ್ಟಾದ ಈತ ನಿಕಲ್ ನಿತ್ರುಡು ನಿಕಲಿಗೆ ಗುಗುದು ತೆಜುಕೊಂದುಲ್ಲೆರು ಶ್ರೀ ಶನೀಶ್ವರ ಮಹಾತ್ಮೆ.
ಜಾತಿನಿಯರೆ ಪತ್ತೊಂದು ಹಾಲು ಬತ್ತದು ಓಲಗಾಲೆ ಹಾಲು 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 ಚೆಕ್ ఆయనත් ಬೇಗ ಮಾತೆಲ್ಲ ಇಲ್ಲೇ ಶಬ್ದ ಚಾವಡಿದ ಬಾಂಬಡು ಬತ್ತದು ಓಲಗಾವಡು ಇತ್ತೆ ನಿಕಲ್ನೆ ದುಡ್ಡು ಶ್ರೀ ಶನೀಶ್ವರ ಮಹಾತ್ಮೆ
ಶ್ರೀ ಗುರುಗಣಾಧಿಪತಯ ನಮಃ. ಅಮೃತದಲ ನೇತ್ರೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜ ಪೊಡಮಡುತ್ತ ವರ್ಣಿಪೆ ಈ ಕಥಾಮೃತವ. ಒಂದು ದಿನ ವೈಕುಂಠದಲ್ಲಿ ಹರಿ ಒಂದು ದಿನ ವೈಕುಂಠದಲ್ಲಿ ಹರಿ ಚಂದದಿಂದಿರೆಯೊಡನೆ ಓಲಗದಿಲ್ದಯ ಬೆರೆಯುತ್ತ ನಿರ್ತ ನಿತ್ಯಾನಂದದಿಲ್ದ ಮೆರೆಯುತ್ತ ನಿರ್ತ ನಿತ್ಯಾನಂದದಿಲ್ದಯ ಒಂದು ದಿನ ವೈಕುಂಠ
ಆದಿ ಅಂತ್ಯ ರಹಿತನಾದ್ದರಿಂದ ಆ? ಚ್ಯುತಿ ರಹಿತನಾದ್ದರಿಂದ ಅಚ್ಯುತನೆಂದು ಮಹಾಲಕ್ಷ್ಮಿಯು ನನ್ನ ಹೃದಯವಾಸಿನಿಯಾದ್ದರಿಂದ ಶ್ರೀನಿವಾಸನೆಂದು ನನ್ನನ್ನು ಕರೆಯುತ್ತಾರೆ. ಆ? ಯದ್ಭಾವೋ ತದ್ಭವತಿ. ಅಯ್ಯ, ಯಾರು ಯಾವ ರೀತಿಯಲ್ಲಿ ನನ್ನನ್ನು ಕಾಣುತ್ತಾರೋ ಅವರಿಗೆ ಅದೇ ರೀತಿಯಲ್ಲಿ ನಾನು ಗೋಚರಿಸುತ್ತೇನೆ ನನ್ನ ಭಕ್ತರಿಗೆ. ಆದ್ದರಿಂದ ನನ್ನನ್ನು ಎಷ್ಟು ನಾಮ ಸ್ಮರಣೆ ಮಾಡಿ ಹೊಗಳಿದರೂ ಅವರಿಗೆ ದಣಿವು ಎಂಬುದು ಇಲ್ಲ. ಈ ಭಕ್ತರಲ್ಲಿ 4 ವಿಧ: ಆರ್ತಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಎಂದು. ಅದಕ್ಕಾಗಿ 4 ವಿಧದ ಪದವಿಗಳಿಂದ ಅವರು ನನ್ನ ಲೋಕ ನಿವಾಸಿಗಳಾಗಿದ್ದಾರೆ. ಅಯ್ಯ, ಕಷ್ಟ ಬಂದಾಗ ದೇವರೇ ರಕ್ಷಿಸು ಎಂದು ಕೇಳುವವನು ಆರ್ತಿ ಎನಿಸಲ್ಪಡುತ್ತಾನೆ. ಐಶ್ವರ್ಯ, ಅಂತಸ್ತು, ವಿದ್ಯೆ ಇದನ್ನೆಲ್ಲ ಕೊಡು ಎಂದು ಬೇಡುವವನು ಅರ್ಥಾರ್ಥಿ ಎನಿಸುತ್ತಾನೆ. ಅಷ್ಟೇ ಅಲ್ಲ, ದೇವನಾದ ನನ್ನ ಮೂಲ ಸ್ವರೂಪವನ್ನು ಅರಿತು ನನ್ನನ್ನು ಸದಾ ಪೂಜಿಸುವವನು ಜ್ಞಾನಿ ಎನಿಸಿಕೊಳ್ಳುತ್ತಾನೆ. ದೇವರೆಂದರೆ ಯಾರು, ದೇವರೆಂದರೆ ಹೇಗೆ ಎಂದು ನನ್ನ ಬಗ್ಗೆ ಸದಾ ಚಿಂತನೆಯನ್ನು ಮಾಡುವ ಜಿಜ್ಞಾಸು ಎನ್ನಿಸ್ತಾನೆ. ಈ ಮೂಲಕವಾಗಿ ಶಶೀರವಾಗಿ, ಸಾರೂಪ್ಯವಾಗಿ, ನನ್ನದೇ ರೂಪವಾಗಿ ಹಾಗೂ ಸಾಹಿತ್ಯವನ್ನು ಪಡೆದು ನನ್ನ ಲೋಕದಲ್ಲಿ ಯಾವತ್ತೂ ಒಂದು ಸ್ಥಾನವನ್ನು ಅವರು ಪಡೆದಿರುತ್ತಾರೆ ನನ್ನ ಭಕ್ತರು. ಇಂದು ಕೂಡ ಎಂದಿನಂತೆ ಲಕ್ಷ್ಮೀ ಸಹಿತನಾಗಿ ಭಕ್ತ ಗಣಗಳಿಗೆ ದರ್ಶನವನ್ನು ಇಟ್ಟು ಎಲ್ಲರಿಗೂ ಶುಭವನ್ನು ಹಾರೈಕೆ ಮಾಡಿಯಾಗಿದೆ. ಈ ಸಮಯದಲ್ಲಿ ಅದೇನು ಪುನಃ ನಾರಾಯಣ ಸ್ಮರಣೆ. ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ದುರಿತ ನಿವಾರಕ ಭವ ಭಯಹಾರಕ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ. ನಾರದ ಮಹರ್ಷಿಗಳು ಶುಭವಾಗಲಿ ಸ್ವಾಮಿ, ದಯಮಾಡಿಸಬೇಕು. ಇಲ್ಲಿ ಬನ್ನಿ. ಅಯ್ಯ, ಏನಿದು? ಬಂದನಾರನನ್ನು ಕಾಣುತ್ತ ಮಂದರಾದರ ತೋಷದಿಂದ ಕರೆದಿಲ್ಲ ಮಂದರಾದರ ತೋಷದಿಂದ ಕರೆದಿಲ್ದಾಗ ಏನಿದು ಕಂದ ಮುಗವತಿ ಕುಂದಿರುವುದು ಏನಿದು ಕಂದ ಮುಗವತಿ ಕುಂದಿರುವುದು ಬಂದನಾರದನನ್ನು ಕಾಣುತ್ತ ನಾರದ ಮಹರ್ಷಿಗಳು ದಯಮಾಡಿಸಬೇಕು ಸ್ವಾಮಿ. ಇದು ಉಚಿತವಾದ ಆಸನವನ್ನು ಇಟ್ಟಿದ್ದೇನೆ. ಕ್ಷೇಮವೇ? ಅಯ್ಯ, ಸಕಲ ಲೋಕದ ಒಳಿತಿಗಾಗಿ ತ್ರಿಭುವನವನ್ನು ಸಂಚರಿಸುವಂತಹ ತಾವು ತ್ರಿಕಾಲ ಜ್ಞಾನಿಗಳೂ ಆಗಿದ್ದೀರಿ. ಲೋಕದ ಹಿತವನ್ನೇ ಸದಾ ವಹಿಸುವವರು ತಾವು. ಆ ಬ್ರಹ್ಮಾನಂದದಲ್ಲೇ ಪರಮ ಸುಖವನ್ನು ಅನುಭವಿಸುವಂತಹ ತಾವು ಯಾವತ್ತೂ ನಗರಗುತ್ತ ಲೋಕದ ಹಿತವನ್ನೇ ಯಾವತ್ತೂ ಕೇಳುವವರು ಹೇಳುವವರು ಆಗಿದ್ದೀರಿ. ಅಯ್ಯ, ಚಿಂತೆ ಎಂಬುದು ನಿಮ್ಮನ್ನು ಕಾಡುವುದಿಲ್ಲ. ಏಕೆ ಗೊತ್ತೇ? ನೀವು ಸದಾ ತೃಪ್ತರು. ಹೀಗಿರುವಾಗ ಯಾವತ್ತೂ ನಗಮಗದಿಂದ ನನ್ನ ದರ್ಶನಕ್ಕೆ ಬರುವಂತಹ ತಾವು ಮುಖದ ಭಾವನೆ ಏನೋ ಕೆಟ್ಟ ಹಾಗೆ ಕಾಣ್ತಾ ಇದೆ. ಮನದಲ್ಲಿ ಏನೋ ಇರುವ ಚಿಂತೆ ಮುಖದಲ್ಲಿ ಹೊರಗೆ ಬರುತ್ತಾ ಇದೆ. ಅಯ್ಯ, ಇಂದೇಕೆ ಇಲ್ಲಿಗೆ ದಯಮಾಡಿಸಿದಿರಿ, ಏಕೆ ಬಂದಿರಿ ಎಂದು ನನಗೆ ಹೇಳಬಹುದೇ ಮುನಿವರ್ಯ? ಲಾಲಿಸುದೇವರ ದೇವಾ ಗುಣಶೀಲರ ಪ್ರೇಮ ಆ ಆ ಲಾಲಿಸುದೇವರ ದೇವಾ
ಗುಣಶೀಲರ ಪ್ರೇಮದಿ ಕಾವ ಗುಣಶೀಲರ ಪ್ರೇಮದಿ ಕಾವ ಭೂಲೋಕದ ಜನ ಜಾಲ ವಹಿಕ ಸುಖ ಭೂಲೋಕದ ಜನ ಜಾಲ ವಹಿಕ ಸುಖ ಲಾಲಸೆಯಂ ಪರವನು ಮರೆತಿ ಹರೈ ಲಾಲಿಸುದೇವರ ದೇವ ಗುಣಶೀಲರ ಪ್ರೇಮದಿ ಕಾವ ಆ, 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 ಆ. ನಮ್ಮ ಮಾನಸ ಪುತ್ರರೇ, ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನಾವಳಿಗಳು ಹಾ. ನಿನ್ನ ಚಿತ್ತಕ್ಕೆ ವೇದ್ಯವಾಗದಿರಲು ಸಾಧ್ಯವೇ ಹೇಳು. ಹಾ. ಆದರೂ ನನ್ನ ಬಾಯಿಂದಲೇ ಕೇಳಬೇಕೆನಿಸುವ ನಿನ್ನಿಚ್ಛೆಯನ್ನು ಹಾ. ನಿನ್ನ ಲೀಲೆಯೆಂದೇ ಭಾವಿಸುತ್ತೇನೆ. ಆಗಲಿ. ದೇವತೆಗಳಿಗೂ ದೇವನೆನಿಸಿರುವ ನಿನ್ನ ಮಹಿಮೆಯನ್ನು ಹಾ. ನನ್ನಂತವನಿಂದ ವರ್ಣಿಸಲು ಸಾಧ್ಯವೇ ಹೇಳು. ಓಹೋ. ಅನನ್ಯ ಭಕ್ತಿಯಿಂದ ನಿನ್ನನ್ನು ಪೂಜಿಸುವ ಭಕ್ತಾದಿಗಳು ಹಾ. ನಿನ್ನ ಪ್ರೇಮ ಪಾತ್ರಕ್ಕೆ ಸಾರ್ಥರಾಗಿದ್ದಾರೆ. ಹೌದೇ? ಆದರೆ ಹಾ. ಅಂತವರ ಸಂಖ್ಯೆ ಇಂದು ಭೂಲೋಕದಲ್ಲಿ ಕಡಿಮೆಯಾಗುತ್ತಿರುವುದೇ ಹಾ. ನನ್ನ ಚಿಂತೆಗೆ ಕಾರಣ. ಹಾ. ದೇವಾ, ಇದುವರೆಗೆ ಜನರು ಇಹದಲ್ಲಿ ಸುಖವನ್ನು ಪಡೆಯುವಾಗ ಹಾ. ಪರದಲ್ಲಿ ದೊರಕುವ ಮೋಕ್ಷದ ಕಡೆಗೆ ಲಕ್ಷ್ಯ ಬಿಡುತ್ತಿದ್ದರು. ಸರಿ ನಿಮ್ಮ ಮಾತು. ಆದರೆ ಇಂದು ಹಾಗಲ್ಲ. ಮತ್ತೆ? ಕೇವಲ ದೈಹಿಕ ಕ್ಷಣಿಕ ಸುಖಕ್ಕಾಗಿ ಹಾ. ಏನನ್ನೂ ಮಾಡಲು ಯತ್ನಿಸಿದ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಹೌದೇ? ದೇವಾ, ಇಂದು ಧರ್ಮವನ್ನು ಬೋಧಿಸಬೇಕಾದ ವಿಪ್ರರು ಹಾ. ದೈವದ ಹೆಸರಿನಲ್ಲಿ ಜನರನ್ನು ಆ ಪೂಜೆ ಈ ಪೂಜೆ ಹೋಮ ಹವನ ಎಂದು ಮುಗ್ಧ ಜನರನ್ನು ವಂಚಿಸುತ್ತಾ ಇದ್ದಾರೆ. ಹಾ. ಬಲವಂತರೆನ್ನುವ ಕ್ಷತ್ರಿಯರು ಬಲಹೀನರ ಮೇಲೆ ಬಲಪ್ರಯೋಗ ಮಾಡುತ್ತಿದ್ದಾರೆ. ಸರಿ ಸರಿ. ವೈಶ್ಯರು ಧಾನ್ಯದಲ್ಲಿ ಕಲ್ಲು ಬರೆಸಿ ಮಾರಾಟ ಮಾಡುತ್ತಿದ್ದಾರೆ. ಶೂದ್ರರು ಶ್ರಮಪೂರ್ವಕವಾದ ಕೃಷಿ ಉದ್ಯೋಗವನ್ನೇ ಬಿಟ್ಟು ಪೌರೋಹಿತ್ಯ ಮಾಡಲು ಹೊರಟಿದ್ದಾರೆ. ಹೌದು. ದೇವಾ, ಧರ್ಮದ ಅರ್ಥವನ್ನೇ ಅರಿಯದ ಬಾಳುತ್ತಿರುವ ಜನರು ಮುಂದೆ ಯಾವ ಯಾವ ಅನಂತ ಪರಂಪರೆಗೆ ಬಲಿಯಾಗುತ್ತಾರೋ ಎಂಬುದು ನನ್ನ ಚಿಂತೆಗೆ ಕಾರಣ. ಹೇಳಲು ಮಾತು ತಡವರಿಸುತ್ತಾ ಇದೆ ದೇವಾ. ನಿಮ್ಮ ಚಿಂತೆ ಅರ್ಥವಾಯಿತು. ಹಾ, ಆದರೆ ದೇವಾ, ಮನುಷ್ಯ ಜನ್ಮ ಎಂಬುದು ಹಾ. ಒಂದು ಜೀವಿಯು ತನ್ನ ಹಲವಾರು ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ದೊರಕುವಂತ ಮಹಾಪ್ರಸಾದ. ಹೌದು. ನೋಡಿ, ಹಾ. ಭೂಮಿಯಲ್ಲಿ ಜನರು ಸದುದ್ದೇಶದಿಂದ ಬಾಳಬೇಕು ಎಂಬ ಹಾ. ಒಂದೇ ಧ್ಯೇಯದಿಂದ ಹಾ. ವೇದಗಳನ್ನು ಸೃಷ್ಟಿಸಿದೆ. ಹೌದು. ಅದನ್ನು ಜನರು ಓದಿ ಒಳ್ಳೆಯವರಾಗಲಿ ಎಂದು ಹಾ. ಕಾಲಕ್ರಮದಲ್ಲಿ ಅದನ್ನು ಓದಿ ಅದನ್ನು ಅನುಸರಿಸುವವರ ಸಂಖ್ಯೆ ಕಡಿಮೆಯಾದಾಗ ಸ್ವತಃ ನಾನೇ ವೇದವ್ಯಾಸನಾಗಿ ಜನಿಸಿ ಹಾ. ಒಂದಾಗಿದ್ದ ವೇದವನ್ನು ಹಾ. ನಾಲ್ಕಾಗಿ ವಿಭಜಿಸಿದೆ. ಹಾ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಹಾ. ಉಪನಿಷತ್ಗಳ ನಿರ್ಮಾಣಕ್ಕೂ ನಾನೇ ಕಾರಣಕರ್ತನಾದೆ. ಏನು? ಆದರೆ ದೇವಾ, ಹಾ. ದುರಹಂಕಾರಿಗಳು ಮದೋನ್ಮತ್ತರ ಸಂಖ್ಯೆ ಹೆಚ್ಚಾಗುತ್ತಿರುವ ಈ ವೇಳೆಯಲ್ಲಿ ಹಾ. ವೇದೋಪನಿಷತ್ತುಗಳ ವಿಚಾರಗಳನ್ನು ಕೇಳುವ ಸಮಯ ಅವನಿಗಲ್ಲಿದೆ ಹೇಳು. ಓಹೋ, ಅದು ನಿನ್ನ ವಿಚಾರ. ಹೌದು ದೇವಾ. ದೇವಾ, ಹೇಳಿ ಮಾಡ್ತೇನೆ ಗೊತ್ತೇ? ಗದಿ. ಉರುಪ ವೇಗದಿ ಚಲಿಸಿರುವ ಬಂಡಿಗೆ ಒಂದು ಉರುಪ ಬೇಗದಿ ಚಲಿಸಿರುವ ಬಂಡಿಗೆ ಒಂದು ಬಿರಿಯಾಲ ತೊಡಿಸದಿರೆ ಬಿರಿಯಾಲ ತೊಡಿಸದಿರೆ ಉರುಪ ಬೇಗದಿ ಚಲಿಸಿರುವ ಬಂಡಿಗೆ ಒಂದು ಬಿರಿಯಾಲ ತೊಡಿಸದಿರೆ ಸರ್ವಶ್ರೇಷ್ಠಿಯು ಹಾಲು ಸರಿದು ಪೋಪುದು ಸತ್ಯ ಸರ್ವಸೃಷ್ಟಿಯು ಹಾಲು ಸರಿದು ಪೋಪುದು ಸತ್ಯ ಮುರಿವೆನ ಅಹಂಕೃತಿಯ ಮುರಿವೆನ ಅಹಂಕೃತಿಯ ರೂಪ ವೇಗದಿ ಚಲಿಸಿರುವ ಬಂಡಿಗೆ ಒಂದು
ಬಗ್ಗೆ ಮನನ ಮಾಡದ ದುಷ್ಟ ಮನುಷ್ಯರು ತಮ್ಮ ತಪ್ಪಿಗಾಗಿ ಇವತ್ತು ಬೆಳೆದೆತ್ತು ತಮ್ಮ ಕಂದಕ ತಾವೇ ಮಾಡಿದ್ದಾರೆ. ಅಯ್ಯ, ಲೋಕ ಮಾತುಂಟು, ವೇಗವಾಗಿ ಚಲಿಸುವ ಒಂದು ಬಂಡಿಗೆ ಅದರ ವೇಗವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ತಿರುವನ್ನು ಹಾಕಿ ತಿರಿ ಇಕ್ಕುತ್ತಾರೆ. ಆ ಸಮಯ ಬಂದಿದೆ. ದುಷ್ಟರ ದಮನ ಮಾಡಿ ಧರ್ಮ ಸ್ಥಾಪನೆಗಾಗಿ ನಾನೊಂದು ಸಂಕಲ್ಪ ಮಾಡಿದ್ದೇನೆ. ಆ ಮೂಲಕ ಅದನ್ನು ಪರಿಹರಿಸ್ತೇನೆ. ನೀವು ಚಿಂತೆ ಮಾಡಬೇಡಿ, ತಾವಿನ್ನು ಹೊರಡಿ. ನಾರಾಯಣ ನಾರಾಯಣ ನಾರಾಯಣ. ಶುಭವಾಗಲಿ. ನಾರದರ ಮಾತು ಮನನವಾಯಿತು. ಭೂಲೋಕದ ನನ್ನ ಸೃಷ್ಟಿ ಹಾಳಾಗುತ್ತಿದೆ. ಹಾಗಂತ ಕೈಕಟ್ಟಿ ಕೂರುವ ಕೆಲಸ ಇದಲ್ಲ. ಈ ಹಿಂದೆ ಕೂಡ ಅನೇಕ ಬಾರಿ ದುಷ್ಟರು ಧರ್ಮವನ್ನು ಅಧಪತನಕ್ಕೆ ತಳ್ಳಿ ವಿಜೃಂಭಿಸಿದಾಗ ನಾನಾ ಅವತಾರವೆತ್ತಿ ದುಷ್ಟರನ್ನು ಸಡೆಬಡೆದು ಧರ್ಮದ ಪುನರುತ್ಥಾನ ಮಾಡಿದ ಪ್ರೀತಿ ಈ ಹರಿಗೆ ಸಲ್ಲುತ್ತದೆ. ಅಯ್ಯ, ಎಷ್ಟೆಂದು ಅವತಾರವನ್ನು ನಾನೆತ್ತಲಿ. ಈ ಸಲ ಈ ಸಮಸ್ಯೆ ಪರಿಹಾರಕ್ಕೆ ಬೇರೆಯೇ ಒಂದು ಸಂಕಲ್ಪ ಮಾಡಿದ್ದೇನೆ. ಆದ್ದರಿಂದ ತಡ ಮಾಡುವುದಲ್ಲ, ಅದಕ್ಕೆ ಕಾರ್ಯತತ್ಪರವಾಗುತ್ತೇನೆ. ಮನದಿ ಸಂಕಲ್ಪಿಸಿ ಈರನಿಂದ ಛಾಯೆಯೋ ಜನಿಸಿದ ಸುಕುಮಾರನು ಮನದಿ ಸಂಕಲ್ಪಿಸಿ ಶನಿ ಎಂಬ ನಾಮದಿ ದಿನ ದಿನ ಬೆಳೆದನು, ಘನ ಗ್ರಹಪತಿ ಆದನು. ಓಂ ನಮೋ ಭಗವತೆ ವಾಸುದೇವಾಯ. ಪರಿವರ್ತನಾಶೀಲವಾದ ಪ್ರಪಂಚದಲ್ಲಿ ಎಲ್ಲ ಆಗು ಹೋಗುಗಳನ್ನು ತನ್ನ ಕಣ್ಣ ಕೊನೆಯ ಮನೆಯಲ್ಲಿ ನಿಮಿಷಾರ್ಧದಲ್ಲಿ ನಿಯಂತ್ರಿಸಬಲ್ಲ ಜಗನ್ನಿಯಾಮಕ ಶಕ್ತಿ ನೀನು. ಭಗವನ್ ಶ್ರೀಹರಿ, ನಿನ್ನ ಆದೇಶವಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಒಂದೊಮ್ಮೆಗೆ ಲೋಕದಲ್ಲಿ ಜೀವಿಗಳು ಧರ್ಮ ಬಾಹಿರರಾಗಿ ಧರ್ಮಚ್ಯುತರಾಗಿ ಅಧರ್ಮ, ಅನಾಚಾರ, ಭ್ರಷ್ಟಾಚಾರ, ಅಕ್ರಮ ಮೊದಲಾದವುಗಳಿಂದ ತಮ್ಮ ದುರ್ನಡತೆಯನ್ನ ಮೆರೆಯುತ್ತಾ ಇದ್ದಾರೆ ಎಂಬುದಕ್ಕೆ ನೀನು ಕಂಡುಕೊಂಡದ್ದೇನು? ಕೇವಲ ನೀನೊಬ್ಬ ಅವತಾರ ಪುರುಷನಾಗಿ ಅಲ್ಲ, ಉಳಿದವರನ್ನು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಈ ನಿನ್ನ ಘನ ಉದ್ದೇಶದಿಂದಲೇ, ನಿನ್ನ ಸಂಕಲ್ಪದಂತೆ ಭಗವಾನ್ ಸೂರ್ಯದೇವರು, ಛಾಯಾದೇವಿ ಇವರ ಗರ್ಭ ಸಂಜಾತನಾಗಿ ನಾನೊಬ್ಬ ಹುಟ್ಟಿಕೊಂಡೆ. ಮಂದಗತಿಯಲ್ಲಿ ಸಾಗುವಂತ ನನ್ನದು ಜನರು ಶನೈಶ್ಚರ ಎಂದು ಕೊಂಡಾಡುತ್ತಾರೆ. ನಾನಾದರೂ ಹುಟ್ಟುತ್ತಾ ಇರಬೇಕಾದರೆ ನಿನ್ನ
ನನ್ನದೇ ಸಂಕಲ್ಪದಂತೆ ಭಯಂಕರವಾದ ಶಕ್ತಿಯಾಗಿ ಉದ್ಭವಗೊಂಡೆ. ಹಾಗಂದ ಮಾತ್ರಕ್ಕೆ ನನ್ನ ಅವ್ವೆ ಮಾತ್ರ ವೇದನೆಯ ಪಟ್ಟದ್ದಲ್ಲ, ನಾನು ಬಿಟ್ಟು ಹುಟ್ಟಿದ ತಕ್ಷಣ ಕಣ್ಣ ಬಿಟ್ಟದ್ದೇ ಬಿಟ್ಟದ್ದು. ನೋಡಿದ್ದು ನನ್ನಪ್ಪನಾದ ಸೂರ್ಯದೇವನನ್ನು. ಆತನು ನನ್ನದ್ದಾದ ಪ್ರಭಾವಕ್ಕೆ ಕುಷ್ಠರೋಗಿಯಾಗಿ ಬಿಳುಪೆದ್ದು ಹೋದ. ಇನ್ನು ಅವನ ಸಾರಥಿಯಾದಂಥ ಅರುಣ ಹೇಳವನಾದ. ಅವನಿಗೆ ಕಟ್ಟಿದ 7 ಕುದುರೆಗಳು ಅವುಗಳ ದೃಷ್ಟಿ ಮಂದವಾಗಿ ಹೋಯಿತು. ಅಷ್ಟೇಯೋ, ಹಾಗೆ ಒಮ್ಮೆ ಸುತ್ತನ್ನು ದೃಷ್ಟಿ ಹಾಯಿಸಿದರೆ ಕಂಡವ ಆ ವಿಧಾತ ಬ್ರಹ್ಮದೇವ. ನನ್ನ ನೋಟ ಮಾತ್ರಕ್ಕೆ ಅವನ ತಲೆಯೊಂದನ್ನು ಕೊಂಡು ತಾನು ಚತುರ್ಮುಖನಾಗುವಂತ ಸ್ಥಿತಿ ಅವನಿಗೆ ಬಂದೊದಗಿತ್ತು. ಯಾರಿದರ ಅರ್ಥ? ಲೋಕದಲ್ಲಿ ನನಗೆ ನಾನೇ ನಾನು ಎಂಬ ಮೆರೆಯುವವರಿಗೆ ಅವರಿಗೆ ನಿಯಂತ್ರಕವಾಗಿ ಒಂದು ಶಕ್ತಿಯ ಉತ್ಪತ್ತಿ ಆಗಿದೆ ಎಂಬುದೇ ಸತ್ಯವಷ್ಟೇ. ಹಾಗಾದರೆ ನಿನ್ನ ಆಜ್ಞಾನುಸಾರ ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆಯನ್ನು ಮಾಡುವ ನಿಯಮವನ್ನು ಹೊತ್ತು ನವಗ್ರಹಗಳಾದಂತಹ ನಾವುಗಳು ಕಾಲ ಕಾಲಕ್ಕೆ ರಾಶಿ ಚಕ್ರಗಳಲ್ಲಿ ಸಂಚರಿಸುತ್ತಾ ನಮ್ಮ ಉದ್ಯೋಗವನ್ನು ಕಾಲ ಕಾಲಕ್ಕೆ ಮಾಡುತ್ತಾ ಬರುತ್ತಿದ್ದೇವೆ. ಹಾಗಾದರೆ ನಿಂತಲ್ಲೇ ನಿಲ್ಲುವುದಲ್ಲ, ಇನ್ನೇನು ಮಾಡುವುದು? ನನ್ನ ಉದ್ಯೋಗ ಯಾವ ಕಡೆ, ಯಾರನ್ನ ಕಾಡುವುದು ಎಂದು ಯೋಚಿಸುತ್ತಿರಬೇಕಾದ್ರೆ ಸಿರಿಯರ ಬಲಿ ಉದ್ಯೋಗ ಹರಿಯಿತ್ತಂಥ ನೇಮ. ಆ ಪ್ರಕಾರವಾಗಿ ಎಲ್ಲಿಂದ ತೊಡಗುವುದು ಅವನಿಂದಲೇ ಆರಂಭಿಸುವ ಎಂದು ಯೋಚಿಸಿದರೆ ಅದಾಗದು. ಅವನಿಂದಲೇ ಅನುಗ್ರಹವನ್ನು ಪಡೆದು ಅವನನ್ನೇ ನಾನು ಕಾಡುವುದಕ್ಕೆ ತೊಡಗಿದರೆ ನಾನು ಕೃತಜ್ಞನೆನಿಸುವುದಿಲ್ಲವೇ? ಅದು ಅದು. ಹಾಗಾದರೆ ಇನ್ನು ಯಾರು? ಇನ್ನೊಬ್ಬನಿದ್ದಾನೆ, ಆ ಚತುರ್ಮುಖ ಬ್ರಹ್ಮ. ಅವನನ್ನೇ ಕಾಡೋಣವೇ? ಅವನಾಗಲೇ ನನ್ನ ಗುರಿಗೆ ತಣ್ಣಗಾಗಿ ಕುಳಿತಿದ್ದಾನೆ. ಹಾಗಾದ್ರೆ ಇನ್ಯಾರು? ಇನ್ನೂ ಒಬ್ಬನಿದ್ದಾನಲ್ವೇ? ಅವನೇ ಓ ಕೈಲಾಸದ ಅಧಿಪ ಮೃಡ, ಓ ಪರಮೇಶ್ವರ. ತಾಗುವುದಿದ್ರೆ ಹಸಿತರನ್ನೇ ತಾಗಬೇಕು. ಅದಕ್ಕೆ ಬೇಕಾಗಿ ಒಂದನೆ ಕ್ಷಣವೂ ನಾನು ವಿರಮಿಸದೆ ಕೈಲಾಸದತ್ತ ನಡೆಯಬೇಕು. ಹಾಗಾದ್ರೆ ಹೇಗೆ? ನನ್ನದಾದಂತಹ ಈ ಕಾಗೆಯನ್ನು ವಾಹನವನ್ನಾಗಿಸಿ ಅಲ್ಲ, ಭಗವಂತ ಒಲಿಯುವುದು ಯಾವಾಗ? ಭಕ್ತರಾದಂತಹ ನಾವು ಕಷ್ಟಪಟ್ಟು ಅವನನ್ನು ಒಲಿಸಿಕೊಳ್ಳಬೇಕು. ಆವಾಗ ಬೇಗ ಸಂಪ್ರೀತನಾಗಿ ನಾವು ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಆ ಕಾರಣದಿಂದ ನನ್ನ ಈ ವಾಯಸವನ್ನು ಕೈಲಾಸದ ಬುಡದಲ್ಲಿ ಇರಿಸಿ ನಡೀತೇನೆ ಬೆಟ್ಟದತ್ತ ನೋಡೋಣ.
ಮೆರೆಯೇ ವರ ಗಣಪ ಗೃಹ ನಂದಿಯೇ ವರ ಗಣಪ ಗೃಹ ನಂದಿ ಮೆರೆದು ನಾಟ್ಯವನಾಡೆ ಮೆರೆದು ನಾಟ್ಯವನಾಡೆ ತರ ನಿಜನು ಬರ ಕಳ್ಳು ಹರನೂಗು ಪರಮ ಕೈಲಾಸದಲ್ಲಿ ಪರಮೇಶ್ವರನು ತಾನು ಓಂ ನಮೋ ಜಗತ್ರಕ್ಷಕಿ ಕಾಪಾಡಮ್ಮ ಕಾಪಾಡು. ಓಂಕಾರ ಸ್ವರೂಪಿಣಿಯಾದಂತಹ ಆದಿಮಾಯೆಯ ನೇಮದಂತೆ ಪರಮ ಪಾವನವಾದಂತಹ ಈ ಕೈಲಾಸ ಕ್ಷೇತ್ರದಲ್ಲಿ ಜಗದ ಜೀವರುಗಳ ಜೀವನವನ್ನು ಲಯಗೊಳಿಸುವಂತಹ ಲಯಕಾರಕನೇ ನಾನು ಈಶ. ಶಿರದಲ್ಲಿ ಹೆಣ್ಣು, ಹಣೆಯಲ್ಲಿ ಕಣ್ಣು, ಕೊರಳಲ್ಲಿ ಸರ್ಪ ರುಂಡಮಾಲೆಗಳು, ಮೈತುಂಬಾ ಭಸ್ಮ, ವ್ಯಾಘ್ರ ಚರ್ಮಾಂಬರನಾಗಿ ದಿಗಂಬರನಾಗಿ ಭಸ್ಮ ಭೂಷಿತನಾಗಿ ಸ್ಮಶಾನವಾಸಿಯಾಗಿ ಕಾಣುವಂತಹ ನನ್ನನ್ನು ನಾಸ್ತಿಕರು ಕುರೂಪವೆಂದೋ ವಿರೂಪವೆಂದೋ ಕರೆದವರಿದ್ದಾರೆ. ಆದರೆ ನಂಬಿ ಬರುವಂತಹ ಭಕ್ತರು ಒಂದೊಂದಕ್ಕೂ ಒಂದೊಂದು ಅರ್ಥವನ್ನು ಕಲ್ಪಿಸಿದವರಿದ್ದಾರೆ. ಅಘನಾಶಿನಿಯಾದಂತಹ ಗಂಗಾಭವಾನಿಯನ್ನು ಶಿರದಲ್ಲಿ ಧರಿಸಿ ಗಂಗಾಧರನೆನಿಸಿಕೊಂಡವನಿದ್ದೇನೆ. ಏನಿದರ ಅರ್ಥ? ಸರ್ವರ ಪಾಪವನ್ನು ಕಳೆಯುವಂತಹ ಗಂಗಾಭವಾನಿಯನ್ನು ಶಿರದಲ್ಲಿ ಧರಿಸಬೇಕಾದರೆ ಪರಶಿವನು ಪರಮ ಪಾವನನಿದ್ದಾನೆ ಎನ್ನುವುದನ್ನು ಸೂಚಿಸಿದವನಿದ್ದೇನೆ. ಧರ್ಮದ ಸಾಕಾರ ಮೂರ್ತಿಯಾದಂತಹ ನಂದಿ ನನಗೆ ವಾಹನ. ಇದರ ಅರ್ಥ ಎಲ್ಲಿ ಧರ್ಮ ನೆಲೆಯಾಗಿರುತ್ತದೋ ಅಲ್ಲಿ ಧರ್ಮಪ್ರಭುವು ನೆಲೆಯಾಗಿರುತ್ತಾನೆ ಎನ್ನುವ ಹಾಗೆ. ಆದಿಭೌತಿಕ, ಆದಿಲೌಕಿಕ, ಆಧ್ಯಾತ್ಮಿಕಗಳೆನ್ನುವಂತಹ ತಾಪತ್ರಯಗಳನ್ನು ನಿವಾರಿಸುವುದಕ್ಕಾಗಿ ಕೈಯಲ್ಲಿ ತ್ರಿಶೂಲವನ್ನು ಧರಿಸಿದವನಿದ್ದೇನೆ. ಹೀಗೆ ಪಾರ್ವತಿಯನ್ನೊಡಗೂಡಿ ವೀರಭದ್ರ, ವೀರಷಣ್ಮುಖ, ವಿನಾಯಕರೇ ಆದಿಯಾಗಿ ಭೃಂಗಿ, ಭೃಕುಟಿ, ನಂದಿ, ಗುಹ ಮೊದಲಾದಂತಹ ಗಣಗಳನ್ನು ಸೇರಿಕೊಂಡು ಕೈಲಾಸದಲ್ಲಿರುವಂತಹ ವಟವೃಕ್ಷದಡಿಯಲ್ಲಿ ನೆಲೆಸಿರುವಂತಹ ಕಾಲಕ್ಕೆ ಯಾರು ರಾಗದಿ ಕರೆದು ತಾನಗುತ್ತಲಿಲ್ದ ಶಿವನು ತಾನಗುತ್ತಲಿಲ್ದ ಶಿವನು ಏನು ಕಾರಣ ಬಂದೆ ಊನಾಗನಾಗಿರುತ್ತ ಏನು ಕಾರಣ ಬಂದೆ ಊನಾಂಗನಾಗಿರುತ್ತ ನೀನಿಲ್ದು ರಜತಾದ್ರಿಗಿರಿಗೆ ನೀನಿಲ್ದು ರಜತಾದ್ರಿಗಿರಿಗೆ ಭಾನು ನಂದಲಲು ಸಾಲು ರಾಗದಿಗರದು ನಿನ್ನನ್ನು ಕಂಡು
ಸ್ವಾಮಿ? ಯಾಕೆ ಬಲ್ಲೆ? ಈ ಕೈಲಾಸಗಿರಿಗೆ ಹ, ನನ್ನನ್ನು ಕಾಣಲು ಬರುವವರಲ್ಲಿ 3 ವಿಧ. ಹೇಗೆ? ಒಂದು, ತಮ್ಮ ತಪಶ್ಶಕ್ತಿಯಿಂದ ಹ, ಇಲ್ಲಿಗೆ ಬರುವವರು. ಹೌ, ಇನ್ನೊಂದು, ಹ, ಭಕ್ತಿಯನ್ನೇ ಶಕ್ತಿಯನ್ನಾಗಿಸಿ ಇಲ್ಲಿಗೆ ಬಂದು ನನ್ನ ಆಶೀರ್ವಾದವನ್ನು ಪಡೆಯುವವರು. ಸತ್ಯ. 3ನೇ ವಿಧದವರು ಹೇಗೆ? ಈ ಕೈಲಾಸಗಿರಿಯನ್ನು ಹ, ದೇಹವನ್ನು ದಂಡಿಸಿ ಹ, ಏರಿ ಬರುವವರು. ಹೌ, ಪೂರ್ಣಾಂಗನಾದಂತಹ ನೀನು ಹ, ಈ ಕೈಲಾಸಗಿರಿಯನ್ನು ಏರಿ ಬಂದಿರುವೆಯಲ್ಲ, ಹೌದು ದೇವರೇ. ಏನಯ್ಯಂತ ಮಹತ್ತರವಾದ ಕಾರಣ ಓ ಪಶುಪತಿ, ಏನು? ಆಲಿಸಬೇಕು. ಪರಮಶಿವಲಾಲಿಪುದು ರಾಶಿ ಚಕ್ರದಿ ನಾನು ಚರಿಸುತ್ತಿರೆ ದ್ವಾದಶವು ನಿಮಗೆ, ಚರಿಸುತ್ತಿರೆ ದ್ವಾದಶವು ನಿಮಗೆ, ಸರಿದು ಬಂದೆನು ದೇವವರವು ನೀವುದು, ಸರಿದು ಬಂದೆನು ದೇವವರವ ನೀವುದು ಎನ್ನಲು ಹರನೆಂದ ಎಲಗುತ್ತಾಗುವೆಯ. ಪರಮಶಿವಲಾಲಿಪುದು ರಾಶಿ ಚಕ್ರದಿ ನಾನು ಪರಮೇಶ್ವರ ದೇವರೇ, ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಪಾದಕ್ಕೆ ಮಣಿದಿದ್ದೇನೆ. ಶುಭವಾಗಲಯ್ಯ. ದೇವರೇ, ಛಾಯಾನಂದನ. ಎತ್ತರವಾದ ಈ ಕೈಲಾಸದ ಶಿಖರಾಗ್ರವನ್ನು ನಡೆಸಿಕೊಂಡು ಹ, ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವ ಕಾರಣಕ್ಕೆ ಹ, ನಿನ್ನನ್ನು ಶಂಕರ ಎಂದು ಕೊಂಡಾಡಿದರು. ಹೌದಪ್ಪ. ಅಂತೆಯೇ ಲೋಕದ ಜನರು ಹ, ನಿನ್ನದೇ ನಾಮಸ್ಮರಣೆಯಿಂದ ಹ, ಸತ್ಯವೇ ಸುಂದರ, ಹ, ಶಿವನೇ ಸುಂದರ ಹ. ಎಂಬ ಮಾತಿನಿಂದ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಆರಂಭಿಸಿದ್ದಾರೆ. ಹೌದು. ಆ ಕಾರಣದಿಂದಲೇ ಜ್ಞಾನಿಗಳು ಸತ್ಯಂ ಶಿವಂ ಸುಂದರಂ ಎಂದು ಕೊಂಡಾಡಿದರು. ಸರಿ. ದೇವರೇ, ಮೇಷ ವೃಷಭಾದಿ 12 ರಾಶಿ ಚಕ್ರಗಳಲ್ಲಿ ಹ, ನವಗ್ರಹಗಳಾದಂತಹ ನಾವು ಆಯಾಯ ಕಾಲಕ್ಕನುಗುಣವಾಗಿ ಹ, ನಮ್ಮದೇ ಆದ ಕರ್ತವ್ಯವನ್ನು ನಿರ್ವಹಿಸುವುದು ತಮಗೂ ವೇದ್ಯವಾದ ವಿಚಾರ. ಲೋಕಕ್ಕೆ ತಿಳಿದಂತ ವಿಚಾರ. ಆ ಕಾರಣದಿಂದಲೇ ಹ, ಇದೀಗ ದ್ವಾದಶವು ನಿನಗೆ. ಅದಕ್ಕೆ ಬೇಕಾಗಿ ಈ ದ್ವಾದಶದಲ್ಲಿ ನನ್ನ ಕರ್ತವ್ಯವನ್ನು ನಿಮ್ಮ ರಾಶಿ ಚಕ್ರಕ್ಕೆ ಹೊಕ್ಕು ನಿರ್ವಹಿಸುವುದಕ್ಕೆ, ಅದನ್ನು ಪಾಲಿಸುವುದಕ್ಕೆ ಒಂದು ಅವಕಾಶ, ಅದಾ ಮೂಲಕ ನನ್ನನ್ನು ಅನುಗ್ರಹಿಸಬೇಕು. ಶನಿ, ದೇವರೇ, ನಿನ್ನ ನಡೆ ಬಹಳ ಮಂದವಾಗಿದೆ ಎಂದು ಲೋಕಕ್ಕೆ ತಿಳಿದದ್ದು. ಹೌದು. ಹೌದೇನು? ಏನು? ಬುದ್ಧಿಯೂ ಮಂದವಾಯಿತು ಹೇಗೆ? ಯಾಕೆ? ಮೇಷ ವೃಷಭಾದಿ ರಾಶಿಗಳನ್ನು ಹ, ನವಗ್ರಹಗಳು ಸೇರಿ ಶುಭ ಅಶುಭ ಫಲವನ್ನು ಕೊಡುವುದು ಹ, ಲೋಕಕ್ಕೆ ತಿಳಿದಿರುವಂತದ್ದು. ಹೌದು. ಆದರೆ ಆದ್ರೇನು? ಇದು ಯಾರಿಗೆ? ಹ, ಜಗದಲ್ಲಿ ಕಾಣುವಂತಹ ಜೀವಿಗಳಿಗೆ. ಹೌದು. ನನ್ನಂತ ಉದ್ಭವ ಮೂರ್ತಿಗೇನು ಅಷ್ಟು ತಿಳಿಯದವನದೇನು ಹೇಗೆ? ದೇವರೇ, ತಾವೇನು ತಿಳಿಯದವರಲ್ಲ. ಲೋಕದ ಜನರಿಗಾದ್ರೆ ಹ, ಜನ್ಮ ನಕ್ಷತ್ರ ಎಂಬ ಕಾರಣಕ್ಕೆ ಹ, ಆಯಾಯ ಗ್ರಹಗತಿಗಳ ಲೆಕ್ಕಾಚಾರ. ಹೌದು. ದೇವರಾದ ನಿಮಗೆ, ಹ, ಅದರಲ್ಲಿಯೂ ಉತ್ತಮ ಮೂರ್ತಿಯಾದ ತಮಗೆ ಹ, ಜನ್ಮ ನಕ್ಷತ್ರ ಇಲ್ಲದಿದ್ರೆ ಏನಾಯಿತು? ನಾಮ ನಕ್ಷತ್ರ ಎಂಬುದು ಒಂದು ಇದೆ ಅಷ್ಟು. ಓಹೋ. ಅದಕ್ಕಾದರೂ ನನಗೊಂದು ಅವಕಾಶ. ಒಂದು ಮಾತು, ಹ, ನೀನಾಗಿ ಬಂದೆಯೋ ಹ, ಯಾರಾದ್ರೂ ಕಳಿಸಿದವರಿದ್ದಾರೆ? ಖಂಡಿತವಾಗಿಯೂ ನಾನಾಗಿ ಬಂದದ್ದಲ್ಲ. ಮತ್ತೆ ದೇವರೇ, ಪಾಲನಾಕರ್ತೃವಾದ ಶ್ರೀಹರಿಯ ಆ ನೇಮದ ಪ್ರಕಾರವಾಗಿ ನಾನು ನನ್ನ ಕರ್ತವ್ಯವನ್ನು ಎಸಗುವುದಕ್ಕೆ ಬಂದಿದ್ದೇನೆ ಹೊರತು ನಾನಾಗಿ ಬಂದದ್ದಲ್ಲ. ದೇವರೇ, ಶ್ರೀಹರಿಯ ಆಜ್ಞೆ. ಹ, ಹರಿಹರನಲ್ಲಿ ಭೇದ ಇಲ್ಲ ಎನ್ನುವ ಹಾಗೆ ಲೋಕಕ್ಕೆ ಸಾರಿದವರು ನಾವು. ಹೌದು. ಹರಿಯಾಜ್ಞೆಯನ್ನು ತಪ್ಪುವುದಕ್ಕುಂಟು ಹೇಳು. ಇಲ್ಲ. ಹಾಗಾದ್ರೆ ಹ, ನಿನಗೆ ಅವಕಾಶವನ್ನು ನಾನು ಕೊಡ್ತೇನೆ. ಹೆಚ್ಚೇನು ಬೇಡ, ಎಷ್ಟು? ಹೆಚ್ಚೇನು ಬೇಡ. ಕೇವಲ ಕೇವಲ 30 ಗಳಿಗೆ, 30 ಗಳಿಗೆ. 30 ಗಳಿಗೆ ಆಯ್ತಪ್ಪ. ನಿಮ್ಮ ರಾಶಿ ಚಕ್ರದಲ್ಲಿದ್ದು ನನ್ನ ಕರ್ತವ್ಯ ನಿರ್ವಹಿಸಿ ನಾನು ತೆರಳುತ್ತೇನೆ. ಆಗಲಿ, ಹ, ಸಂತೋಷ. ಆದರೆ ಹ, ಇಂದಾಗುತ್ತಿಲ್ಲ. ನಾಳೆ ಬರಬೇಕು. ಇಂದಾಗುದು. ಇಂದಾಗುತ್ತಿಲ್ಲ. ನಾಳೆ ನಾಳೆ. ನಾಳೆ ಆದೀತ? ಹ, ನಾಳೆ. ನಾಳೆ ಆಗಿ. ಹಾಗಾದ್ರೆ ನಾಳೆ ಬರ್ತೇನೆ. ನಾಳೆ ಬಾ. 30 ಗಳಿಗೆ. ಆಯ್ತಪ್ಪ. 30 ಗಳಿಗೆ. ಆಯ್ತು. ಬರ್ತೇನೆ ದೇವರೇ.
ಮಾಡೋಣ? ಇಂಥವರ ಗೆಳೆತನವೂ ಸುಖವಲ್ಲ, ವಿರೋಧವೂ ಸುಖವಲ್ಲ. ಆಕಸ್ಮಿಕವಾಗಿ ಬಂದವನನ್ನು ಉಪಾಯದಿಂದ ಕಳಿಸಬೇಕು. ಸರಿ, ನೋಡೋಣ. ಏನಿದು ಶನಿರಾಯ ನಿನ್ನನ್ನು ಕಾಣೆನು ಮಹನೀಯ. ಏನಿದು ಶನಿರಾಯ ಏನಿದು ಶನಿರಾಯ ನಿನ್ನನ್ನು ಕಾಡೆನು ಮಗನೀಯ, ನಿನ್ನನ್ನು ಕಾಡೆನು ಮಗನೀಯ. ಮಾನದ ಬಯಗಿಂದಾಲಿರ ಕಳೆದುದು, ಮಾನದ ಬಯೆಂದಾಲಿರ ಕಳೆದುದು, ನೀನು ಸಿರಿದ ಮಾತೇನಿದು ಮುಸಿಯಿತು. ಏನಿದು ಶನಿರಾಯ ನಿನ್ನನ್ನು ಕಾಡೆನು ಮಹನೀಯ. ಶನಿರಾಯ ಜಗತ್ತಿನಲ್ಲಿ ಎಂತದ್ದೇ ಶ್ರೇಷ್ಠ ವ್ಯಕ್ತಿ ಆಗಿರಲಿ, ಕೊಟ್ಟ ಮಾತಿಗೆ ತಪ್ಪಬಾರದಯ್ಯ. ನೀನು ಏನು ಹೇಳಿದೆ? ಮೊನ್ನೆ ಬಂದವ ಸ್ವಾಮಿ, ನಾನು ನಾಳೆ ಬರ್ತೇನೆ, 30 ಗಳಿಗೆ ಬೇಕು. ನೀನು ನಿನ್ನೆ ಬಂದಿದ್ದೀಯೇನೋ? ನಾನು ಕಾದು 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 ನನ್ನ ಸಮಯ ಎಷ್ಟು ವ್ಯರ್ಥವಾಯಿತು ಗೊತ್ತುಂಟು. ನಿನ್ನಂಥವರಿಗೆ ಇದು ಶೋಭೆ ಅಲ್ಲ, ಆಯ್ತಾ? ಶೋಭೆ ಅಲ್ಲ. ಪಶುಪತಿಯಾಲಿಬುದು ಮಮ ನುಡಿ ಪುಸಿಯುವುದು ಯೋಚಿಪುದು. ಪಶುಪತಿಯಾಲಿಬುದು ಮಮ ನುಡಿ ಪುಸಿಯುವುದು ಯೋಚಿಪುದು, ಮಮ ನುಡಿ ಪುಸಿಯುವುದು ಯೋಚಿಪುದು. ವಿಶ್ವೇಶ್ವರ ಯೋಚಿಸಲಾಗದು, ವಿಶ್ವನೇ ನಡುಗುವುದೆನ್ನಯ ಮುನಿಸಿಗೆ. ಪಶುಪತಿಯಾಲಿಬುದು ಇನ್ನೊಮ್ಮೆ ರಕ್ಕಸಾದಿಗಳು ಭಯದಿಂದ ಆ ಸುರರೆಲ್ಲರೂ ಪಶುವಿನ ರೂಪವನ್ನು ಧರಿಸಿ ನಿನ್ನನ್ನೇ ಆಶ್ರಯಿಸಿದರಂತೆ. ಆ ಕಾಲಕ್ಕೆ ನಿನಗೆ ಪಶುಪತಿ ಎಂಬ ಹೆಸರಾಯ್ತಂತೆ. ಅದನ್ನು ನೋಡಬೇಕಿತ್ತು. ಅಂತಹ ಪಶುಪತಿಯೇ ಈ ಶನಿಯ ಮಾತುಂಟಲ್ವ, ಇದು ಖುಷಿಯಾಗದು. ಖುಷಿ ಆಯ್ತಲ್ಲ? ಹಾಗಾದರೂ ಒಲಿದರೆ ದಯಾಮಯನಿದ್ದೀರಿ. ಹೌದಪ್ಪ. ಒಂದೊಮ್ಮೆ ಮುರಿದ ನಿಂತರೆ ಉರಿಯುವ ದಾರಾಗ್ನಿಯಾದೇನು. ಹೌದೇ? ದೇವ, ಲೋಕದಲ್ಲಿ ಯಾರನ್ನಾದರೂ ವಂಚಿಸಬಹುದು, ಆದರೆ ಈ ಶನಿಯನ್ನು ಮಾತ್ರ ವಂಚಿಸುವುದಕ್ಕೆ ಸಾಧ್ಯವಿಲ್ಲ. ವಂಚನೆ ಆ ಕಾರಣದಿಂದಲೇ ಶನಿ ಎಂಬ ಹೆಸರು ಕೇಳುತ್ತಾ ಇದ್ದಂತೆ ಜನರು ಗಡಗಡ ನಡುಗುವ ಸ್ಥಿತಿ ನಿರ್ಮಾಣವಾಗುತ್ತದೆ. ಅದೇ ಇರಲಿ, ಈಗ ನೀನೇನು ಕೇಳಿದೆ? ನೀನು ನಿನ್ನೆ ಬರ್ಲಿಲ್ಲಲ್ಲ? ನಾನು ಇಲ್ಲಿಗೆ ಬಂದಿದ್ದೆ, ನಿನ್ನೆ ಬಂದಿದ್ದೆ. ಸರಿ, ಮೊನ್ನೆ ನೀನು ಬಂದಿದ್ದೆ. ಮೊನ್ನೆ ಬಂದಿದ್ದೆ, ಹೌದು. ಇವತ್ತು ಬಂದಿದ್ದೆ, ಹೌದು. ನಿನ್ನೆ ಮೊನ್ನೆ ಮತ್ತು ಇಂದಿನ ಮಧ್ಯೆ ಆ ನಿನ್ನೆ ಇತ್ತಲ್ವ? ಹೌದು. ನಾಳೆ ಬಾ ಎನ್ನುವ ನಿನ್ನೆ ಹೌದು.
ನಿನ್ನೆಯೂ ನಾನು ಇಲ್ಲಿಗೆ ಬಂದಾಗ ಹಾ, ನೀರಲ್ಲಿದ್ದೆ. ನಾನಿಲ್ಲೇ ಇದ್ದೆ, ನಾನಿಲ್ಲೇ ಇದ್ದೆ. ಇದೇ ನನಗೆ ವಿಚಿತ್ರ ಎನಿಸು. ಯಾಕೆ ದೇವರಂತ ದೇವರು ಸುಳ್ಳು ಹೇಳೋದಕ್ಕೆ ತೊಡಗಿದ್ನು ಅಂತ. ಸುಳ್ಳೆ? ಹೌದು, ನಾನು ಮೊನ್ನೆಯೂ ಬಂದವ ನಿನ್ನ ಮಾತಿನಂತೆ ನಿನ್ನೆಯೂ ಇಲ್ಲಿಗೆ ಬಂದಿದ್ದೆ. ಆದರೆ ಏನಾಯಿತು ಗೊತ್ತೋ? ಏನಾಯ್ತು? ನಾನು ಮೊನ್ನೆ ಹೇಳಿದ ಕ್ಷಣದಲ್ಲಿ ನಿನ್ನ 12ನೇ ರಾಶಿ ಚಕ್ರದ ಆ ಗಣನೆ ಆರಂಭವಾಗಿತ್ತು. ಆ ಕ್ಷಣದಲ್ಲಿಯೇ ನನ್ನದಾದ ಪ್ರಭಾವವನ್ನು ನಿನ್ನ ಮೇಲೆ ಬೀರುವುದಕ್ಕೆ ನಾನು ತೊಡಗಿದೆ. ಆ ಕ್ಷಣದಲ್ಲಿ ನಿನ್ನ ಮನಸ್ಸು ಚಂಚಲವಾಯಿತು. ಹೇಗಾದರೂ ಒಮ್ಮೆ ಈ ಶನಿಯ ಪೀಡೆ ತೊಲಗಿದರೆ ಸಾಕು ಎಂಬ ದೃಷ್ಟಿಯಿಂದ ನಿನ್ನ ಬದಿಯಲ್ಲಿದ್ದ ಪಾರ್ವತಿಯನ್ನು ಮರೆತೆ ಮಕ್ಕಳನ್ನು ಬಿಟ್ಟೆ ಕೈಲಾಸವನ್ನು ತ್ಯಜಿಸಿ ನೇರವಾಗಿ ಕೆಳಗಿಳಿದೆ. ಅಯ್ಯೋ ನಿನ್ನ ಅವಸ್ಥೆ! ಹೋದದ್ದಾದ್ರೂ ಎಲ್ಲಿಗೆ? ಆ ವೈಕುಂಠಕ್ಕೂ ಅಥವಾ ಸತ್ಯಲೋಕಕ್ಕೂ ಹೋಗಿದ್ರೆ ನನಗದು ವಿಚಿತ್ರ ಎನಿಸ್ತಾ ಇರಲಿಲ್ಲ. ಹಾಗಂದು ನೀನು ಹೋದದ್ದು ಆ ದಟ್ಟವಾದ ಕಾನನದ ಮಧ್ಯೆ, ಅಲ್ಲಿ ಬೆಳೆದಿರುವಂತ ಆ ಬಿದಿರ ಬೆಳೆ, ಅದರ ಒಳಗೆ ಹೊಕ್ಕೆ, ಅಲ್ಲಿರುವಂತ ಒಂದು ಹಿರಿದಾದ ಬಿದಿರನ್ನು ನೋಡಿ ನೀನೊಂದು ಪಟ್ಟ ಹಾಡು ನಿಕೃಷ್ಟವಾದ ಒಂದು ಇರುವೆಯ ರೂಪವನ್ನು ತಾಳಿ ಬಿದಿರ ಓಟೆಯ ಒಳಗೆ ಸೇರಿಕೊಂಡೆ. ನೀನೊಂದು ಸಿಂಹವೋ ಹುಲಿಯೋ ಆನೆಯೋ ಆಗಿದ್ರೆ ಅಷ್ಟಾದ್ರೂ ಹೇಳ್ಬೋದಿತ್ತು. ಹೋಗಿ ಹೋಗಿ ನೀನು ಇರುವೆಯಾಗಿ ಅಲ್ಲಿ ಅಷ್ಟು ಹೊತ್ತು ಕೂತಿದೆಯಲ್ಲ, ಆ 30 ಗಳಿಗೆ ಅದು ನನ್ನ ಶಾಲೆಯ ಪೀಡೆ, ನನ್ನ ಪೀಡೆ. ಬಳಿ ಬಳಿರಲವು ಶನಿ ವಂಚಿಸು ತುಳಿಯದು ನಿನ್ನವನಿ. ವಂಚಿಸು ತುಳಿಯದು ನಿಲ್ಲವನಿ, ವಂಚಿಸು ತುಳಿಯದು ನಿಲ್ಲವನಿಯೇ. ಅವನಿಯ ಜನರ ಪಲಲಿಸಿ ಧರ್ಮದಿ, ಅವನಿಯ ಜನರ ಪಲಲಿಸಿ ಧರ್ಮದಿ ನೆಲಗೊಳಿದು ಗೃಹದಲ ಬಲಿಯುತ ನಿಜ. ಬಳಿ ಬಳಿರಲವು ಶನಿ ವಂಚಿಸು ತುಳಿಯದು ನಿಲ್ಲವನಿ. ಮೆಚ್ಚಿದ್ದೇನೆಯ್ಯ. ಎಂತಹ ಚತುರನಿಗೂ ಕೂಡ ನಿನ್ನನ್ನು ವಂಚಿಸಲು ಸಾಧ್ಯವಿಲ್ಲ. ಅಂತದ್ರಲ್ಲಿ ಜೀವಿಗಳ ಪಾಡೇನು ಹೇಳು. ಹಾಗಾಗಿ ನವಗ್ರಹಗಳಲ್ಲಿ ಅಗ್ರಗಣ್ಯನಾಗಿ ತ್ರಿಮೂರ್ತಿಗಳಿಗೆ ಸಿಗುವಂತಹ ಮನ್ನಣೆ ಇನ್ನು ಮುಂದೆ ನಿನಗೆ ಸಿಗಬೇಕು. ಶಿವನನ್ನು ಕಾಡಿಸಿದ ಕಾರಣಕ್ಕಾಗಿ ಇನ್ನು ಮುಂದೆ ನೀನು ಕೇವಲ ಶನಿಯಲ್ಲ, ಕೇವಲ ಶನಿಯಲ್ಲ, ಇಂದಿನಿಂದ ನೀನು ಶನೀಶ್ವರ. ಶನೀಶ್ವರ ವರೆಗೆ ನಾನು ಶನಿ, ಶನಿ ಇನ್ನು ಮುಂದಕ್ಕೆ ನಾನು ಶನೀಶ್ವರ. ಶನೀಶ್ವರ, ಹೌದಪ್ಪ, ಶನೀಶ್ವರ, ಶನೀಶ್ವರ. ಜಗದಲ್ಲಿ ಶನೀಶ್ವರ ಎನ್ನುವಂತಹ ಖ್ಯಾತಿಯನ್ನು ಮಾಡಿ ನಿನಗೆ ಶುಭವಾಗಲಿ, ಶುಭವಾಗಲಿ. ನಿಮ್ಮ ಅನುಗ್ರಹ. ಶಿವದೇವರನ್ನು ಕಾಡಿ ನಾನು ಅವನಿಂದ ಗ್ರಹಿತನಾದಂತಾಯಿತು. ಹಾಗಾದ್ರೆ ಇಲ್ಲಿಗೆ ನನ್ನ ಕಾರ್ಯ ಮುಗಿಯಿತೆ? ಇಲ್ಲ, ಇನ್ನೇನು ಮುಂದೇನು ಎಂದು ಯೋಚಿಸುತ್ತಾ ಇರುವಂತೆ ಸ್ಮೃತಿ ಪಟದಲ್ಲಿ ಹೊಳೆದದ್ದು ಒಬ್ಬನಿದ್ದಾನೆ. ಅವನೊಬ್ಬ ದೇವಗುರು ಎನ್ನುವ ಅಹಮ್ಮಾತನಿಗೆ ಅವನ ಗ್ರಹಗತಿಗೆ ಅನುಗುಣವಾಗಿ ದೇವಗುರು ಎಂಬ ಅಹಮಿಕೆಯನ್ನು ಇಳಿಸುವುದಕ್ಕಾಗಿ ನಾನು ಅವನನ್ನೇ ಅರಸಿ ಅವನಿಗೆ ಎದುರಾಗಿ ಮನ್ನಣೆ ತಂದೆ.
ತಾನ ಗೆಲ್ಲುದ ಗಂಗೆಯ ಜಾರಿ ಬರುತ್ತಿರೆ ಮಿತ್ರ ಜಾತನು ಬಂದು ನಮಿಸಿದ ನಗುದಲ ಕ್ಷಣದಿ ಈ ಲೋಕದಲ್ಲಿ ಸಮಸ್ತ ಲೋಕದಲ್ಲಿ ಬುದ್ಧಿಮತ್ತೆಗೆ ಮತ್ತೊಂದು ಹೆಸರು ಅಂತ ಇದ್ದಾರೆ. ಅದಕ್ಕೆ ಈ ಬೃಹಸ್ಪತಿ ಪರ್ಯಾಯವಾದ ವ್ಯಕ್ತಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾನು ಕಲಿತದ್ದು ಎಷ್ಟು, ಕಲಿಸಿದ್ದು ಎಷ್ಟು ಜನರಿಗೆ, ವೇದ ಪಾರಂಗತ ನಾನು. ಇವಾಗೊಂದು ವಿಷಯ ಗೊತ್ತುಂಟು, ಸಕಲ ದೇವತೆಗಳು ಕೂಡ ನನ್ನ ಶಿಷ್ಯರು. ಅವರಿಗೆ ನಾನು ಕಲಿಸಿದ್ದೇನೆ, ನನ್ನಿಂದ ಅವರು ಕಲಿತಿದ್ದಾರೆ. ಆದರೆ ಒಂದು ವಿಷಯ, ನಾನು ಕಲಿತದ್ದೇನು, ಕಲಿಸಿದ್ದೇನು, ಅವರು ನನ್ನಿಂದ ಕಲಿತದ್ದೇನು, ಅದು ನಗಣ್ಯ ಬಿಡಿ. ಅಷ್ಟೇ ಅಲ್ಲ, ನನ್ನ ಹಿರಿಮೆ, ನನ್ನ ಗಿರಿಮೆ ಇನ್ನೂ ಇದೆ. ಹೇಳಿದ್ರೆ ದಿನಾನುಗಟ್ಟಲೆ ಆಗ್ಬೋದು. ಅಯ್ಯ, ಮತೋತ್ಪತ್ತರಾದವರು ಹಿಂದೆ ಹಲವು ಬಾರಿ ಸ್ವರ್ಗಕ್ಕೆ ದಾಳಿ ನೀಡಿ ದೇವೇಂದ್ರನಿಗೆ ಸಕಲ ದೇವತೆಗಳಿಗೆ ಉಪಹಾರವನ್ನು ಕೊಟ್ಟಾಗ ಈ ನನ್ನ ಬುದ್ಧಿಮತ್ತೆಯಿಂದ ಆ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿದ್ದು ಈ ಬೃಹಸ್ಪತಿ. ಅಷ್ಟೇ ಅಲ್ಲ, ನವಗ್ರಹದಲ್ಲಿ ಶ್ರೇಷ್ಠವಾದ ಗುರುವಿನ ಸ್ಥಾನವನ್ನು ಪಡೆದವ ನಾನು. ಇಂದು ಕೂಡ ಎಂದಿನಂತೆ ಸ್ವರ್ಗಕ್ಕೆ ತೆರಳಿ ಸಭೆಯಲ್ಲಿ ಭಾಗವಹಿಸಿ ನನ್ನ ಶಿಷ್ಯಗಳನ್ನೆಲ್ಲ ಆಶೀರ್ವದಿಸಿ ತಿರುಗಿ ಬರುವ ವೇಳೆ ಮನಸ್ಸೇಕೋ ಗಂಗಾ ಸ್ನಾನ ಮಾಡಬೇಕು ಅನಿಸ್ತಾ ಇದೆ. ಏನು ಆ ರೀತಿಯಾಗಿ ಗಮನ ಮಾಡ್ತೇನೆ. ನನ್ನ ದಾರಿಗೆ ಪರ್ವತೋಪಾದಿಯಲ್ಲಿ ಅಡ್ಡಗತ್ತಿ ನಿಂತವನು ಏನಿದಂಬುಜ ಮಿತ್ರ ಜಾತ ಏನಿದಂಬುಜ ಮಿತ್ರ ಜಾತ ನಗೆಯಾನನ ತುಂಬಿಹುದೇನು ವಿಖ್ಯಾತ ನಗೆಯಾನನ ತುಂಬಿಹುದೇನು ವಿಖ್ಯಾತ ಚಾಣಾಕ್ಷ ಪೊರಟಿಹುದಾವಲ್ಲಿಗಿಂದು ಚಾಣಾಕ್ಷ ಪೊರಟಿಹುದಾವಲ್ಲಿಗಿಂದು ನೀನೊರೆಯನ ಶನಿ ಬೇಳಿದ ತಂದು ಏನಿದಂಬುಜ ಮಿತ್ರ ಜಾತ ನಗೆಯಾನನ ತುಂಬಿಹುದೇನು ವಿಖ್ಯಾತ ಆದ ಸೂರ್ಯನ ಮಗ ನೀನು. ಕವಿಗಳನ್ನು ಮಾತು ಹೇಳುತ್ತಾರೆ, ಸೂರ್ಯನ ಉದಯ ಆಗುತ್ತಿದ್ದಂತೆ ಹೊಲದಲ್ಲಿ ತಾವರೆಯು ಮುಗುಳ್ನಕ್ಕು ಮೇಲೆ ಉದಯಿಸಿದಂತೆ ಅಂತ ಸೂರ್ಯ ಭಗವಂತ ನಿನ್ನ ತಂದೆ, ನೀನು ಅವನಿಗೆ ಮಗ ಅಲ್ಲ. ಪ್ರವೃತ್ತಿಯಲ್ಲಿ ಅವನು ನನ್ನ ಶಿಷ್ಯ, ನನ್ನ ಶಿಷ್ಯನ ಮಗ ಒಂದು ರೀತಿಯಲ್ಲಿ ನನಗೆ ಪ್ರಶಿಷ್ಯ. ಅಯ್ಯ, ಒಂದು ಮುಖ ತೋರಿಸು. ಹಾರ, ಕೆಯೂರ, ಕರ್ಣಕುಂಡಲ, ಕಿರೀಟ, ಕೈಯಲ್ಲೊಂದು ಗದೆ ಅಲ್ಲ. ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡು ಹೊರಟದ್ದೇನೋ ಸರಿ, ಆದರೆ ನಿನ್ನ ಮುಖದಲ್ಲೊಂದು ವಿಕಟ ಅಟ್ಟಹಾಸದ ನಗೆ ಇಂತ ಇಲ್ಲ ಬಿಡು. ನಗೆ ಎಂಬುದು ಮನಸ್ಸಿನ ಪ್ರಸನ್ನತೆಯನ್ನು ಸೂಚಿಸ್ತದಂತೆ. ಆದರೆ ಅದು ಪರಿಧಿಯನ್ನು ದಾಟಿದರೆ ಅದಕ್ಕೆ
ವರ್ತಿಸಬೇಕಾಗ್ತದೆ. ಹೌದು. ಹೇಳಿ ಕೇಳಿ ನೀನು ಚಾಣಕ್ಯ, ಹೌದು. ನಿನಗೆ ಮತಿಗೆ ವಿಕಲ್ಪ ಆಗ್ಲಿಕ್ಕಿಲ್ಲ. ಹೌದು. ಅಯ್ಯ, ಹೌದು. ನಿನ್ನನ್ನು ಮಾತು ಕೇಳ್ತೇನೆ. ಏನು? ನನ್ನ ದಾರಿಗಡ್ಡವಾಗಿ ಬಂದಿದ್ದೀಯಾ? ಹೌದು. ವಿಕಟ ನಗೆಯನ್ನು ನಗಾಡ್ತಾ ಇದ್ದೀಯಾ? ಹೌದು. ಎಲ್ಲಿಗೆ ನಿನ್ನ ಸವಾರಿ? ಏನು ವಿಶೇಷ? ಓ ಗುರುಗಳೇ, ಆಲಿಸಬೇಕೆಮ್ಮ ನುಡಿಯ ಆ ನುಡಿಯ ಏನಾಲೋಚನೆಯ ತಿಳಿಯೇಯ ಬೇಳು ಜಿಯ ಕಾಲ ಬಂದಿದೆ ದ್ವಾದಶಾಲಯಂ ಸೆರೆ ಕಾಲ ಬಂದಿದೆ ದ್ವಾದಶಾಲಯಂ ಸೆರೆ ಪಾಲಿಪು ತಪ್ಪಲೆ ಹೇ ಗುಣಕರನೆ ಓ ಗುರುದೇವ, ಇದೋ ನಿಮಗೆ ಮತ್ತೊಮ್ಮೆ ಪ್ರಣಾಮಗಳು. ಆಗಲಿ, ಒಳ್ಳೆಯದಾಗಲಿ. ಗುರುಗಳೇ, ಭೂತ ಭವಿಷ್ಯತ್ತು ವರ್ತಮಾನಗಳು ಹ, ಈ ತ್ರಿಕಾಲಗಳ ಬಗ್ಗೆ ಹ, ತಾವು ಸರಿಯಾದ ಜ್ಞಾನವನ್ನು ಉಳ್ಳವರಾಗಿದ್ದೀರಿ. ಕಾಲ ಕಾಲಕ್ಕೆ ಏನೇನು ಆಗಬೇಕು, ಹ, ಏನು ಆಗಬೇಕಿದೆಯೋ ಇದೆಯೋ? ಎಲ್ಲವನ್ನು ತಾವು ಹ, ತಿಳಿಯುವ ಜ್ಞಾನ ಸಮರ್ಥರು. ತಿಳಿದಿದ್ದೀಯ ನೀನು. ಗುರುಗಳೇ, ಹ, ಹಾಗಾದರೆ ಹ, ನನ್ನಲ್ಲೇ ಪ್ರಶ್ನೆ ಮಾಡಿದಿರಿ. ಏನು? ನೀನು ಬಂದ ಕಾರಣವೇನು? ಆಗಲಯ್ಯ, ಹೇಳಬಹುದಲ್ವ? ಈಗ ಒಂದೇ ಒಂದು ಕಾರಣದಿಂದ ಏನು? ಒಂದು ವಿಚಾರವನ್ನು ನಿಮಗೆ ತಿಳಿಯುವುದಕ್ಕೆ ಹ, ನಾನು ಬಂದವನಿದ್ದೇನೆ. ಏನು ಕಾರಣ? ಬೇರೇನು ಇಲ್ಲ. ಮತ್ತೆ? ಗುರುಗಳೇ, ಹ, ನಿಮಗೀಗ ಹ, ಕಾಲ ಬಂದಿದೆ. ಇನ್ನೊಂದ್ಸಲ ಏನೇನು? ನಿಮ್ಮ ಕಾಲ ಬಂದಿದೆ. ಅಯ್ಯ, ಓ, ನಾವು ಹೇಳಿ ಕೇಳಿ ದೇವತೆಗಳು, ಹೌದು. ಕಾಲಾತೀತರು, ಹೌದು. ಅದರಲ್ಲೂ ನಾನು ದೇವಗಳು. ಹೌದು. ನನಗೆ ಕಾಲದ ಪರಿಗಣನೆ ಹೌದು. ಲೆಕ್ಕಕ್ಕಿಲ್ಲ. ಗುರುಗಳೇ, ಅಷ್ಟು ತಿಳಿಯದ ಮೂಢನಲ್ಲ ನಾನು. ಮತ್ತೆ? ನೀವು ಅಂದುಕೊಂಡಂತ ಆ ಕಾಲ ಹ, ಆ ಪಾರಮಾರ್ಥಿಕ ಅರ್ಥದಲ್ಲಿ ಹೇಳಿದ್ದಲ್ಲ. ಮತ್ತೆ? ನಿಮಗೀಗ ದ್ವಾದಶಾಲಿ ನಕ್ಷತ್ರಗಳ ಗ್ರಹಗತಿಯ ಪ್ರಕಾರವಾಗಿ ಓಹೋ, ನಿಮಗೀಗ 12ನೇ ರಾಶಿ ಚಕ್ರದ ಹ, ಆ ಕಾಲಗತಿಯ ನಿರ್ಣಯ ಆಗುವ ಸಮಯ ಬಂದಿದೆ. ಹ, ಈ ಕಾಲಗತಿಗೆ ಅನ್ವಯವಾಗಿ ಗ್ರಹಗತಿಯಲ್ಲಿ ಆದ ನಾವು ಹುಟ್ಟು ನಮ್ಮ ಅದಾದಂತಹ ಪ್ರಭಾವವನ್ನು ಬೀರಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ನಮಗೊಂದು ಅವಕಾಶ ಕೊಡುವುದರ ಮೂಲಕ ನಿಮ್ಮ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಇದನ್ನು ತಾವು ಪೂರೈಸಿ ಶನಿಯೇ, ಗುರುಗಳೇ, ಏನು ಹೇಳಬೇಕು ಹ, ನೋಡು. ಹ. ಇನ್ನು ಈ ಜಾತಕ ನೋಡುವ ಕೆಲಸ ಬೇರೆಲ್ಲಾದ್ರೂ ಇಟ್ಟಿಕೋ. ಹ. ಈ ಬೃಹಸ್ಪತಿಗೆ ಬೇಡ. ಒಂದು ಮಾತು ನಿಖರವಾಗಿ ನಿನ್ಗೆ ಹೇಳ್ತೇನೆ. ಏನು ದೇವ? ಗುರು, ಶುಕ್ರ, ಶನಿ ಹೌದು, ರಾಶಿ ಚಕ್ರದಲ್ಲಿ ಸಮಾನ ಸ್ಥಾನದಲ್ಲಿರುವವರು ನಾವು. ಹೌದು, ನನ್ನ ನಂತರ ಶುಕ್ರ, ಅನಂತರ ಸ್ಥಾನ ನಿನ್ನದು. ನಿಜ. ಹೇಳಿ ಕೇಳಿ ದೇವ ಗುರು ನಾನು. ಹೌದು, ಒಂದು ವೇಳೆ ನನ್ನನ್ನು ಪೀಡಿಸಿದೆ ಆದರೆ ಹೌದು. ನನಗೆ ಪಾಪ ಭೀತಿ ತಟ್ಟುವುದು ಹೌದು, ಅಷ್ಟಲ್ಲ. ದೇವತೆಗಳ ಹೌದು, ಕಷ್ಟಕ್ಕೆ ನೀನು ಯಾವತ್ತೂ ಆದವನು ಅಲ್ಲ, ಅವರಿಂದ ಶಿಕ್ಷೆಯನ್ನು ಗಳಿಸ್ತೀಯ. ಹೌದು. ಭೂಮಾನವರಂತೆ ನನ್ನನ್ನು ವರ್ತಿಸಿದರೆ ಹ. ಪರಿಸ್ಥಿತಿ ಒಳ್ಳೆದಾಗ್ಲಿಕ್ಕಿಲ್ಲ. ಗುರುಗಳೇ, ಎರಡು ಮಾತುಂಟು. ಏನು? ಒಂದು, ಹ, ಕೇವಲ ಭೂಲೋಕದ ಮಾನವರನ್ನು ಮಾತ್ರ ನಾವು ಸೀಮಿತಗೊಳಿಸುವುದಲ್ಲ. ಮತ್ತೆ? ನನಗಿರುವುದು ದೇವನಾದ ಶ್ರೀಹರಿಯ ಆಜ್ಞೆ. ಓಹೋ, ಹರಿಯಾಜ್ಞೆ. ಹೌದು. ಹ, ಬಡವನಿರಲಿ ಬಲಿತನಿರಲಿ, ಮೇಲಿರಲಿ ಕೀಳಿರಲಿ, ಹ, ದೇವನಿರಲಿ ಜೀವನಿರಲಿ, ಯಾರನ್ನು ಬಿಡುವಂತಿಲ್ಲ. ಹೌದೇ? ನನ್ನದೇ ಆದ ಉದ್ಯೋಗವನ್ನು ನಿರ್ವಹಿಸುತ್ತಾ ಹ, ಪ್ರತಿಯೊಬ್ಬರ ರಾಶಿ ಚಕ್ರದಲ್ಲಿ ನಾನು ಹೊಕ್ಕು ಹ, ನನ್ನ ಮಹಿಮೆಯನ್ನು ತೋರುತ್ತಾ ಬರಬೇಕು. ಹೌದೇ? ಆ ಪ್ರಕಾರವಾಗಿ ಆ ಪ್ರಕಾರ ನಿಮ್ಮನ್ನು ನಾನು ಕೇಳಿ ನಿಮ್ಮ ಅನುಗ್ರಹ ಪಡೆದೇ ನಿಮ್ಮ ಗ್ರಹಗತಿಗೆ ಹೊಕ್ಕು ನಾನು ಮುಂದುವರಿಯುವ ಎಂದು ಯೋಚಿಸಿದೆ. ಕೇವಲ ಹುಲ್ಮನವರಾದರೆ ಕೇಳುವಂತೇ ಇಲ್ಲ. ನೇರವಾಗಿ
ಅವರ ಗೃಹಗತಿಗೆ ಹೋಗುವುದೇ. ಹೌದಾ? ಹೇಳಿ ಕೇಳಿ ನೀವು ನನ್ನ ಗುರುಗಳು. ಹೌದು. ಹಾಗಾಗಿ ನಿಮಗೊಂದು ವಿಷಯ ತಿಳಿಸಿ ನನ್ನ ಕರ್ತವ್ಯಕ್ಕೆ ಒಂದು ಅವಕಾಶ. ನೋಡು, ದೇವರೇ, ಕರ್ತವ್ಯದ ಮಾತಾಡ್ತಾ ಇದ್ದೀಯ. ಹೌದು. ನಾನೇನು ಕರ್ತವ್ಯ ಭ್ರಷ್ಟನಲ್ಲ. ಅಲ್ಲ. ನಾನು 3 ಲೋಕಕ್ಕೂ ಸಂಬಂಧಪಟ್ಟವ, ನೀಯ? 3 ಸ್ಥಾನದಲ್ಲಿ ಇರುವವ. ಹಾಗಾಗಿ ಅನೇಕ ಕೆಲಸಗಳು ನನಗುಂಟು. ಆದ್ದರಿಂದ ನೀನು ನನ್ನ ರಾಶಿ ಚಕ್ರಕ್ಕೆ ಬರುವುದು ಬೇಡ. ತೊಲಗಿಲ್ಲಿಂದ ತೊಲಗು. ಗುರುಗಳೇ, ಏನು? ಹೆಚ್ಚೇನು ಬೇಡ. ಮತ್ತೆ ನಾನು ತಿಳಿದವನೇ. ಹಾ, ನೀವು ಕೇವಲ ಒಂದು ಲೋಕಕ್ಕೆ ಸೀಮಿತವಾದವರು. ತಿಳಿದುಕೊಂಡಿದ್ದೀಯ ನೀನು. ದೇವಲೋಕ ಹಾಗೂ ಭೂಲೋಕ ಹಾ, ಇದರ ಮಧ್ಯೆ ನೀವು ಸೇತು ಬಂದ ಇದ್ದಾಗೆ ಒಳ್ಳೆಯ ಮಾತು. ಬಹುವಾದಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡವರು. ಹೌದು. ಆ ಕಾರಣದಿಂದಲೇ ಹಾ. ಹೆಚ್ಚೇನಿಲ್ಲ. ಮತ್ತೆ ನನ್ನ ಕರ್ತವ್ಯದಲ್ಲಿ ಚ್ಯುತನಾಗುವಂತೆಯೂ ಇಲ್ಲ. ಆಗಲಿ. ಅದಕ್ಕೆ ಬೇಕಾಗಿ ಕೇವಲ ಒಂದು 30 ತಿಂಗಳುಗಳ ಕಾಲ. ಎಷ್ಟು? 30. ಮಳೆಗಾಲ. ಹೌದು ಅಷ್ಟು ಬೇಗ ನಿನಗೆ? ಹೌದು. ನೋಡ, ಅಷ್ಟೆಲ್ಲ ಸಮಯಾವಕಾಶ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಎಲ್ಲ ಕಾಲಮಿತಿಯಲ್ಲಿ ಆಗ್ಬೇಕು. ಸಾಧ್ಯವಿಲ್ಲ. ಈಗ 30 ನಿಮಗೆ ಹೆಚ್ಚಾಯ್ತಾ? ಹೆಚ್ಚಾಯ್ತು. ನನಗೆ ಮತ್ತು ನಡಿಲಿಕ್ಕೆ ಇಲ್ಲ. ನಾನು ಸ್ವಲ್ಪ ತಪ್ಪು ಮಾಡಿದ್ನ ಅಂತ. ಮತ್ತೆ ನಿಮಗೆ 60 ಹೇಳಬೇಕಿತ್ತು. ಏನೋ ಓಯ್ ಏನು ಗುರುಗಳೇ, ಗೊತ್ತಾಯ್ತು. ಮತ್ತೆ 30 ತಿಂಗಳು ಬೇಡ, 30 ವಾರ. ಅಲ್ಲ, ನಿನಗೆ 30ರ ಲೆಕ್ಕ ಬಿಟ್ಟು ಬೇರೆ ಲೆಕ್ಕ ಬರುವುದೇ ಇಲ್ವಾ ಮಾರ? ನಾವು ತೊಡಗುವುದೇ ಅಲ್ಲಿಂದ. ಓಹೋ, ಹಾಗೆ. ಇನ್ನೂ ಕಡಿಮೆ ಮಾಡಿ. ಇನ್ನೂ ಕಡಿಮೆ ಆಗ್ಬೇಕು. ಹೋಗಲೇ ಬೇಡಿ. ಮತ್ತೆ ನೀವು ಹೇಳಿದ್ದು ಬೇಡ, ನಾನು ಹೇಳಿದ್ದು ಬೇಡ. ಒಂದು ಒಳ್ಳೆ ಲೆಕ್ಕಕ್ಕೆ ಬಾಲ್ವಾ? ಕೇವಲ ಕೇವಲ 3 ಗಳಿಗೆ 3 ಗಳಿಗೆ ನಿಮ್ಮ ಗ್ರಹಗತಿಯಲ್ಲಿ ನಾನು ಇಳಿದು ನನ್ನ ಕೆಲಸವನ್ನು ಚ್ಯುತಿ ಇಲ್ಲದೆ ಮಾಡಿ ಹೇಳ ಹೆಸರಿಲ್ಲದಾಗೆ ನಾನು ಹೊರಟೋಗ್ತೇನೆ. ಹೌದಾ? ಹಾಗಾಗಿ ಹೇಗೆ ಆದೀತೋ ಒಂದು ಕ್ಷಣ. ಸ್ವಾಮಿ, ಇಂಥವರ ಒಟ್ಟಿಗೆ ಶತ್ರುತ್ವವೂ ಒಳ್ಳೆದಲ್ಲ, ಮಿತ್ರತ್ವವೂ ಯಾವತ್ತೂ ಒಳ್ಳೆದಲ್ಲ. ಏನಾದರೂ ಆಲೋಚನೆ ಮಾಡಿ ಸಾಗಾಕಬೇಕು. ಅಯ್ಯ ಶನಿಯೇ, ಆಗಲಿ. 3 ಗಳಿಗೆ ಅಲ್ವಾ? 3 ಗಳಿಗೆ ಸಾರಿಸಿಕೊಂಡೇನು? ದೇವರ ನಿನಗೆ ಆಜ್ಞೆ ಇದೆ. ಖಂಡಿತ ನಿನಗೆ ಒಪ್ಪಿಕೊಟ್ಟಿದ್ದೇನೆ. 3 ಗಳಿಗೆ ಅಲ್ಲಿ ಈ ಬೃಹಸ್ಪತಿಯನ್ನು ಏನು ಮಾಡ್ಲಿಕ್ಕೆ ಆಗ್ತದೆ ನನ್ನಂತ ನೋಡಿಯೇ ಬಿಡ್ತೇನೆ. 3 ಗಳಿಗೆ 3 ಗಳಿಗೆ ತಪ್ಪಾರ್ದು ಬರ್ತೇನೆ. ಅದರಿಂದ ಜಾಸ್ತಿ ಆಗ್ಲಿಕ್ಕಿಲ್ಲ. 3 ಗಳಿಗೆ 3 ಗಳಿಗೆ 3 ಗಳಿಗೆ 3 ಗಳಿಗೆ ಕಾಣ್ತಾನಂತೆ. ಅದು ಕೂಡ ನಾನು ಭೂಲೋಕಕ್ಕೆ ಗಂಗಾ ಸ್ನಾನಕ್ಕೆ ಹೊರಟವ. ಹೀಗೆ ಹೋದೆ, ಹೀಗೆ ಮುಳುಗಿದೆ, ಹೀಗೆ ಸ್ನಾನ ಮುಳುಗಿಸಿದೆ. 3 ಗಳಿಗೆ ಮುಗೀತು. ಏನು ಮಾಡ್ತೇನಂತ ನಾನು ನೋಡ್ತೇನಂತೆ. ತ್ರಿಪುರ ಪೃಥ್ವಿಪಾಲಕ ಭೃಗು ವಿಲಾಸದಿ ಪೃಥ್ವಿಪಾಲಕ ಭೃಗು ವಿಲಾಸದಿ ನಿತ್ಯ ಸಂತಸದಿಲ್ದ ಆಲ್ತಿರ ಪುತ್ರ ರುದಿರೇ ಇತ್ತಗೇಳೈತೇನು ಭತಿಪುರ
ಇಚ್ಛೆಯಾದಂತೆ ಪರಿಪಾಲಿಸು. ತೇಜವತಿಪುರದ ಒಡೆತನವು ವಂಶ ಪರಂಪರೆಯಿಂದ ನನ್ನ ವಶಕ್ಕೆ ಪ್ರಾಪ್ತವಾಗಿದೆ. ಅಧಿಕಾರವು ಅರ್ಹತೆಯಿಂದ, ಐಶ್ವರ್ಯವು ಅದೃಷ್ಟದಿಂದ ಪ್ರಾಪ್ತವಾಗುತ್ತದೆ ಅಂತೆ. ಅಧಿಕಾರವನ್ನು ಯಾರು ಬೇಕಾದ್ರೂ ಗಳಿಸಬಹುದು, ಆದರೆ ಗಳಿಸಿದಂದು ಉಳಿಸಿಕೊಳ್ಳುವುದೇ ಪ್ರಾಮುಖ್ಯತೆ ಎನ್ನುವುದು ಹಿರಿಯರು ಹೇಳಿದಂತ ಮಾತು ಇದೆ. ಗುರು ಭಕ್ತಿಯಿಂದ ವಿದ್ಯೆಯು, ವ್ಯಾಪಾರದಿಂದ ಸಂಪತ್ತು, ದೈವಾನುಗ್ರಹದಿಂದ ಸಂತತಿಯು ಪ್ರಾಪ್ತವಾಗ್ತದೆ ಅಂತೆ. ಹಾಗೆ ನೋಡಿದರೆ ಉಭಯ ಮಕ್ಕಳಿಗೆ ತಂದೆ ಇರಿಸಿಕೊಂಡಿದ್ದೇನೆ ನಾನು. ಹಿರಿಯವ ಸತ್ಯಶೇಖರ, ಕಿರಿಯವ ಸತ್ಯ ಸುವರ್ತರೆಂದು ಈರುವರು ಗಂಡು ಮಕ್ಕಳಂದು ಜನನ ನೀಡಿದ್ದೇನೆ. ಜನ್ಮದುದ್ದಕ್ಕೂ ಸತ್ಯವಂತರಾಗಿಯೇ ಬಾಳಿ ಮಕ್ಕಳೇ ಎನ್ನುವ ಉದ್ದೇಶದಿಂದ ಮಕ್ಕಳಿಗೆ ಇಟ್ಟಂತ ಹೆಸರು ಸಾರ್ಥಕವಾಗಿದೆ. ಮಾತ್ರವಲ್ಲ, ರಾಜಪುತ್ರರು ಯುದ್ಧ ವಿದ್ಯೆಯನ್ನು ಕಲಿತವರಿದ್ದಾರೆ. ಮಾತ್ರವಲ್ಲ, ರಾಜಕೀಯ ಕ್ಷೇತ್ರದಲ್ಲೂ ನನ್ನೊಂದಿಗೆ ಸಹಾಯಕರಾಗಿದ್ದಾರೆ. ತಂದೆ ಎನಿಸಿದವನಿಗೆ ಇದಕ್ಕಿಂತ ದೊಡ್ಡದು ಏನಿದೆ? ಯಾರದು ಬರ್ತಾ ಇರುವುದು? ಬಂದುದೇ ನೆಲೆ ಮುದ್ದು ಕಂದರೆ ನೀವೀಗ ಓದಿದಿರುವ ಬರೆಯು ಸಂದೇಹಕಾಸ್ಪದ ಮುಂದೇನು ಯೋಚನೆ, ಸಂದೇಹಕಾಸ್ಪದ ಮುಂದೇನು ಯೋಚನೆ ಎಂದು ತಾಪೆಸಗೊಂಡನು. ಅಶ್ವನಿ ಕುಮಾರನಂತೆ ಕಂಗೊಳಿಸುತ್ತಿರುವಂತೆ ನೀವು ಸೂರ್ಯ ಚಂದ್ರನಂತೆ ಬೆಳಗುತ್ತಿದ್ದೀರಿ. ಯಾವತ್ತು ಬರುವ ರೀತಿಯಲ್ಲ, ಅಪ್ಪ ವಂದಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಆದ್ರೆ ನಿಮ್ಮನ್ನು ಕಾಣುವಾಗ ಶಸ್ತ್ರಾಸ್ತ್ರವನ್ನು ಧರಿಸಿ ಬಂದವರಿದ್ದೀರಿ. ಯಾಕೆ ಮಕ್ಕಳೇ? ನಮ್ಮ ರಾಜ್ಯಕ್ಕೆ ಏನಾದ್ರೂ ದುಷ್ಟರ ಅವಳಿ ಆಯ್ತೆ? ಅಲ್ಲ, ಈ ತಂದೆಯವರ ಹತ್ತಿರ ಬರುವಾಗ ಇದೆಲ್ಲ ಅಗತ್ಯವಿದೆ ಮಕ್ಕಳೇ? ಎಲ್ಲವನ್ನು ವಿವರಿಸ್ತೀರಾ ಮಕ್ಕಳೇ? ಜನಗ ಲಾಲಿಸು ನಾವು ಧನುರ್ವಿದ್ಯೆ ಕಲಿತೆವು. ಕಲಿತೆವು ಧನುರ್ವಿದ್ಯೆ ಕಲಿತೆವು ಧನುರ್ವಿದ್ಯೆ ಕಲಿತೆವು.
ಕಲಿತೆವು ಘನತರದ ಅಭ್ಯಾಸದಲ್ಲಿ ಜನಗಳಲ್ಲಿ ಸುಧಾಭೂ ಧನುರ್ವಿದ್ಯೆ ಕಲಿತೆವು ಘನತರದ ಅಭ್ಯಾಸದಲ್ಲಿ ವನದಲ್ಲಿ ಬೆಳೆಸಿಹ ಘನ ಮೃಗ ಗಲ ಮೃಗ ಬೇಟೆಗೆ ಅನುಮತಿಯುವುದು ಜನಕ ಲಾಲಿಸುತ್ತವು ಧನುರ್ವಿದ್ಯೆ ಕಲಿದೆವು ಧನುರ್ವಿದ್ಯೆ ಕಲಿದೆವು ಕಲಿದೆವು ಧನುರ್ವಿದ್ಯೆ ಕಲಿದೆವು ಮಕ್ಕಳೇ ನಮ್ಮ ಪವಿತ್ರ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ಎದ್ದೇಳಿ ಮಕ್ಕಳೇ, ಎದ್ದೇಳಿ. ಅನಿರೀಕ್ಷಿತವಾಗಿ ಸಭೆಗೆ ಪ್ರವೇಶಿಸಿದಾಗ ನೀವು ಆಶ್ಚರ್ಯಚಕಿತರಾಗಿದ್ದೀರಿ. ಯೋಚನೆಯನ್ನು ಬಿಡಿಯಪ್ಪ. ಏನು ಮಕ್ಕಳೇ, ನಾವಿವರು ಬರುವುದಕ್ಕೆ ಕಾರಣವಿದೆ. ನಮ್ಮ ಮನದ ಆಸೆಯನ್ನು ನಿಮಗೆ ತಿಳಿಸಿ ನಿಮ್ಮ ಮನದ ಒಪ್ಪಿಗೆಯನ್ನು ಪಡೆಯಬೇಕಾಗಿ ಬಂದವರಿದ್ದೇವೆ. ನಮಗೆ 5 ಸಂವತ್ಸರ ತುಂಬಿದಾಗ ಒಳ್ಳೆಯ ಗುರುಮಠಕ್ಕೆ ಕಳುಹಿಸಿ ಯೋಗ್ಯವಂತಹ ಗುರುಗಳಿಂದ ಅಸ್ತ್ರ ಶಸ್ತ್ರ ಶಾಸ್ತ್ರಗಳಿರುವಂತ ವಿದ್ಯಾಭ್ಯಾಸವನ್ನು ತಾವು ಪಡಿಸುವುದಲ್ಲದೆ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಗೆ ಹಿಂದಿರುಗಿದ ನಮಗೆ ಅದನ್ನು ಪ್ರದರ್ಶಿಸುವುದಕ್ಕಾಗಿ ಸರಿಯಾದ ವೇದಿಕೆ ಸಿಗಲಿಲ್ಲ. ಆದುದರಿಂದ ನಾವಿರುವುದು ಇಂದು ಜೊತೆಯಾಗಿ ಕಾಣಿಗೆ ತೆರಳಿ ಅಂಬಳದಿಂದ ನಿಮ್ಮ ಬಳಿಗೆ ಬಂದಿದ್ದೇನಪ್ಪ. ಆಶೀರ್ವಾದ ಮಾಡಿ ಬಡವೈ ಮೃಗಬೇಟೆ ರೂಢಿಯೊಳು ಅತಿಗಸ್ತ ಆಡುವೆ ಬಾಲರಯ್ಯ ಆಡುವೆ ಬಾಲರಯ್ಯ ಕಾಡು ಹಿಂಸಕ ಪಶು ನಾಡು ರಕ್ಕಸ ಬೀಡು ಕಾಡು ಹಿಂಸಕ ಪಶು ನಾಡು ರಕ್ಕಸ ಬೀಡು ಕೆಡಹುದಯ್ಯ ಮುಲ್ಲೆ ಬೇಡ ವೈ ಮೃಗ ಬಿಡು ಬೇಡ ನನ್ನ ಮುದ್ದು ಮಕ್ಕಳೇ, ಅಪ್ಪ ಮೃಗಬೇಟೆಗೆ ಹೊರಡ್ತೇವೆ ಅಪ್ಪಣೆಗುಡಿ ಎಂಬುದಾಗಿ ಕೇಳುತ್ತಾ ಇದ್ದೇನೆ ಮಕ್ಕಳೇ. ಹೌದಪ್ಪ, ಮೃಗಬೇಟೆ ಅಂದ್ರೆ ಏನು ಅಂತ ಅನಿಸಿಕೊಂಡಿದ್ದೀನಿ. ಏನಪ್ಪ? ಮಕ್ಕಳಾಟಿಗೆ ಕೊಂಡಾರಣ್ಯಕ್ಕೆ ತೆರಳಬೇಕು. ಅಲ್ಲಿ ಕಾಡು ಮೃಗಗಳು ಮಾತ್ರವಲ್ಲ ಮಕ್ಕಳೇ, ಕೆಟ್ಟ ರಾಕ್ಷಸರು ಇದ್ದಾರೆ ಆ ಕಡೆ. ಅವರು ತನ್ನ ಮಾಯಾವಿ ತಲೆಯಿಂದ ಅವರ ಬಲೆಗೆ ನಿಮ್ಮನ್ನು ಸಿಲುಕಿಸಿ ನಿಮ್ಮನ್ನು ಮೋಸಕ್ಕೆ ತಳ್ಳುವುದುಂಟು. ಆದ್ದರಿಂದ ಹೇಳ್ತಾ ಇದ್ದೇನೆ ಮಕ್ಕಳೇ, ಎಳೆಯ ಪ್ರಾಯದಲ್ಲಿ ಬೇಡ
ನಾವಿನ್ನು ಚಿಕ್ಕ ಮಕ್ಕಳಾಗಿರಬಹುದು. ಅಪ್ಪ, ಮುಂದೊಂದು ದಿನದಲ್ಲಿ ಈ ರಾಜ್ಯವನ್ನು ಆಳಬೇಕಾದಂತ ಮಾತು ಸತ್ಯವಲ್ಲ ತಾನೇ? ಇದು ಅರಸನಾದವನು ಅಂಜಿಗೆ ಹೆದರಿಕೊಂಡು ಓಡುವವನಲ್ಲ, ಅದು ಅವನಿಗೆ ಶೋಭೆ ಅಲ್ಲದಂತೆ. ನಾವು ಕಲಿತಂತಹ ವಿದ್ಯೆಯಿಂದ ಯಾವುದೇ ಎದುರಿಸುವಂತಹ ಸಾಮರ್ಥ್ಯ ನಮಗಿದೆ. ಕೊಡಿಯಪ್ಪಣೆ ಕೊಡಿಯಪ್ಪ. ಮತ್ತು ಮಾಡಲು ಗೊತ್ತಿದು ತದೋಂಗ ದಿಗುದಗ ದಯ್ಯ ದಯ್ಯ ದಿಲದ ದೋಂಗ ದಿಗುದಗ ದೈ ತದೋಂಗ ದಿಗುದಗ ದಯ್ಯ ದಯ್ಯ ದಿಲದ ದೋಂಗ ದಿಗುದಗ ದೈ ತದೋಂಗ ದಿಗುದಗ ದಯ್ಯ ದಯ್ಯ ದಿಲದ ದೋಂಗ ದಿಗುದಗ ದೈ ತದೋಂಗ ದಿಗುದಗ ದೈ ತದೋಂಗ ದಿಗುದಗ ದೈ ತದೋಂಗ ದಿಗುದಗ ದೈ ದಿನದೈ ತಗದೈ ದಿನದೈ ತಗದೈ ದಿನದೈ ದಿನದೈ ಅದು ಮಾಡಲು ಮಗ ಯಮಗೆ ಮಕ್ಕಳು ಕಲಿತು ಬಲಿತು ಬೆಳೆದು ಬೆಳೆದಲ್ಲಿ ಹೆತ್ತವರ ಸಹಕಾರ ಬೇಡವೇ? ಬೇಕೇ ಬೇಕು. ಅಪ್ಪ, ಅನಭ್ಯಾಸ ವಿಷಂ ಶಾಸ್ತ್ರಂ ಎಂಬಂತೆ ಶಾಸ್ತ್ರವನ್ನು ಯಾರು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳುವುದಿಲ್ವೋ ಅವನಿಗೆ ಅದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಅದೇ ರೀತಿ ಹರಿತವಾದ ಕಟ್ಟೋರಿಯನ್ನು ಕಬ್ಬಿಣದ ಬಿಟ್ಟಲು ಇಟ್ಟರೆ ಹೇಳಾದಿತ್ತು, ಕಡೆಗ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾಗಿ ನಾವು ಕಲಿತಂತ ವಿದ್ಯೆಯನ್ನು ಇಂದು ಪ್ರದರ್ಶನ ಮಾಡದೆ ಹೋದರೆ ಮುಂದೊಂದು ದಿನ ಉಪಯೋಗಕ್ಕೆ ಬರುವುದಿಲ್ಲಪ್ಪ. ಆದ್ದರಿಂದ ನಾವು ಹೋಗುದು ಮಕ್ಕಳೇ, ಎದ್ದೇಳಿ. ಆದ್ರೆ ನಿಮ್ಮ ಕಡೆಯದಾದ ಆಜ್ಞೆ ಹೋಗ್ತೇವೆ ಎಂಬುದಾಗಿ. ಹೌದಪ್ಪ. ಆದ್ರೆ ಒಂದು ಮಾತು, ಏನು? ನನ್ನ ಪೂರ್ಣ ಅನುಗ್ರಹವೂ ಇದೆ, ಪ್ರಭು ಪರಮೇಶ್ವರನ ಶ್ರೀರಕ್ಷೆಯೂ ಇದೆ. ಹೋಗಲಪ್ಪ. ಆದ್ರೆ ಒಂದು ಮಾತು ಮಕ್ಕಳೇ, ಸೂರ್ಯ ಉದಯವಾಗಿದೆ, ಸೂರ್ಯ ಅಸ್ತಮಾನವಾಗುವುದಕ್ಕಿಂತ ಮೊದಲು, ಅಂದರೆ ಕತ್ತಲೆ ಆಗುವುದಕ್ಕಿಂತ ಮೊದಲು ಅರಮನೆಯನ್ನು ಬಂದು ಸೇರಬೇಕು. ಅಪ್ಪ, ಆಗಬಹುದಪ್ಪ. ಆದರೆ ಒಂದು ವಿಚಾರ. ಏನಪ್ಪ? ನೀವು ಬರುವಲ್ಲಿವರೆಗೆ ಆಹಾರವು, ಫಲಾರವು, ನೀರು ಏನು ಸಾಕು ನಾನು ಸೇವಿಸುವುದಿಲ್ಲ. ನಿಮ್ಮ ನಿರೀಕ್ಷೆಯಲ್ಲೇ ಇರ್ತೇವೆ. ನೋಡಿಯಪ್ಪ, ನಿಮಗೀಗ ಪ್ರಾಯ ಹೆಚ್ಚಾಗಿದೆ. ನನಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿದೆ. ಅದಕ್ಕಾಗಿ ಈಗ ಮಧ್ಯಾಹ್ನ ಒಮ್ಮೆ ಊಟ ಮಾಡಿಯಪ್ಪ, ಆಮೇಲೆ ನಾವು ಬಂದ ಮೇಲೆ ಮಾಡಬಹುದು. ಇಲ್ಲ ಮಕ್ಕಳೇ, ಇಲ್ಲ. ನಿಮ್ಮ ನಿರೀಕ್ಷೆಯಲ್ಲಿ ಇರ್ತೇನೆ. ಆದಷ್ಟು ಬೇಗನೆ ಹೋಗಿ ಬನ್ನಿ.
ಗರುಡೋ ನಡೆದರು ಮುಖಾದಲ್ಲಿ ವನದಿ ಬೇಟೆಯಾಡುತ್ತ ಬಂದರಾಗ ಝಡುದ ಜಡುದ ತಯದ ಜಡುದ ತಗದ ಜಡುದ ತಯದ ಜಡುದ 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 ಕಾಡಗ ಮೃಗಗಳ ಗೂಡುವುದವರುದು ಕಾಡಗ ಮೃಗಗಳ ಗೂಡುವುದವರುದ ಬಹುಲ್ಲಾದದಿ ಬೇಟೆಯನ್ನಾಡುತ್ತ ಹರದರ ಆಯುಧ ನಿಲ್ಲಲಿದ ದಿಯುದ ಬೇಟೆ ನಾಡಿದರು ಬೇಟೆ ನಾಡಿದರು ಸ್ಥಳಗಳ ಮುಗಿಸಿ ಬರುತ್ತಿರೆ ಹಿತ ಕೃಷಿಗಳ ವೇಷ ತಾಳುತ್ತ ಸಾರಿ ಬಂದ ಗುರುವಿಗೆ ರಗಲು ವೀರ ನುಡಿದ ನಮಸ್ಕಾರ ಸ್ವಾಮಿ. ನಮಸ್ಕಾರ.
ಗುರ್ತಾನೆ ಕುರ್ತಾ ಗುರ್ತಾಂಡ ಅಂದು ಇಚ್ಚತೆ ಉದಾರ ತಿಮ್ಮೆ ಅಂದು. ತಿಮ್ಮೆ 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 ಆ ಇರೇಕ್ ಬಂಗಾಪುಂಡೆ ಲೆಪ್ಪರೆ ಅಂದು ಬಂಗಾಪುಂಡ ತೀರ್ದೆತ್ತದು ಆಸೇರ್ಸವಳು ಎನ್ನದಲ್ಲ ಆಕ್ಷೇಪ ಇತ್ತು. ಅಮ್ಮೆ ಹಾಪುಂಡ ನಾನು ಅಂಚೆ ಬನ್ನಿ ಅಂತ ಬೋರ್ಡ್ ಅಂಡ ಮಾತ್ರ పొడిచి తిన్న పొడిచి బేజరాకుండా పొడిచి ఆవు ఒక ప్రతి నరమని ఏపల కష్టడే పరమల్లి ಅಂದಿಯೇ ಒಂತಾಂಡಲ ಸುಖಬೋ ಅವಂದು ದಿಂಗೆ ಸುಖಲ ಪರಲಿ ಒಂತಾಂಡಲ ಕಷ್ಟಬೋ ಅವಲಂದು ರಾತ್ರಿ ಬಗ್ಗೆ ಕೂಡ ತೇ ಅವಂದು ಇದನ್ನ ಗೊತ್ತಾಪುಣ ಎಂಟ ಅವಂದು ಒಂಜಿ ಬರ್ತೋಡು ದಾಲೈಕ್ಯಾನೆ ಸುಮಾರು ನಮ್ಮದ ಬ್ಯಾರಪುರ ಮಲ್ತೆ ಬೇರ ವೈಟ್ಲ ಕೈ ಬತ್ತದಿ ನಂಗೆ ಹೋಗೇ ಒಂಜಿ ವ್ಯವಹಾರ ಮಲ್ಕೊಡಂಡ ಸಂಪಾದನೆ ಮಲ್ಕೊಡಂಡ ಕೈ ಬತ್ತೋಡು ಅವಂದು ಕೈ ಬತ್ತಿದಿ ಬದುಕೊಡತ್ತೆ ಅವಲಂದು ದಾದ ಅಲ್ಪರ ಹಾಕೊಂಡು ಒಂಜೆ ಬೇಲೆ ಅಲ್ಪರ ಸುರು ಮಲ್ತೆ ಹಸುಬು ಕೆಲವದೊಬ್ಬರ ಮಲ್ತೆ ಎಂಚಿನ ಸೀರೆದ ಬೇರ ಮಲ್ಪರ ಸುರು ಮಲ್ತೆ ಸೀರೆನ ಸೀರೆದ ಎರ ಬಂಡೇರು ಸೀರೆ ಕೊಂಜವನಾಗಲು ತುತ್ತುನದೆ ಬೊಕ್ಕ ಇರ್ತದೆ ಕೊಂಜವನಾಗಲೇ ತುತ್ತುನು ನೆಟ್ಟಿ ಏರ್ಮಂತ ತುತ್ತು ಬೇರೆ ಗೊತ್ತುಚ್ಚಿ ಸೀರೆ ಅಂಜದು ಒಂಚೂರು ಹೆಚ್ಚ ಬೇರ ಆವು ಅಂತ ಇನ್ನ ಯೋಚನೆ ಅವಂದು ಸೀರೆದ ಬೇರ ಮಲ್ತು ಒಂಜಿ ಜಾಗೆಗೆ ಬತ್ತೊಂಬ ಅಂದು ವಾರ ವಾರ ಬರ್ತೀನಿ ವಾರ ಸುಲಭತೆ ಅವಂದು ಸುರುತ್ತವರ ತೆತ್ತೊಂಡ ಕುಕ್ಕದವರ ಅಸಲ್ದೇನವರ ಗಮ್ಮತ್ತು ತೆತ್ತೊಂಡ ಕುಕ್ಕದ ಕೊರ್ನೆನ್ ತೆತ್ತೊಂಡ ನಮ್ಮನ ಸುರುಗೆ ಬತ್ತು ತುಪ್ಪುಂಡೆ ಅಂಜವು ಉಂಟಾಯಣಕ್ಕೆ ಒಂಜಿ ಕಾರಣ ಉಂಟು ಅವು ದಾದ ಅಂಡ ಒಂಜಿ ಪೊಂಜು ಬಂಡು ಈ ಸೀರೆನೇ ಎಂಕ್ ಬೋಡು ದ್ವೇ ಬಣ್ಣದ ಸೀರೆ ಬೋಡು ತೆತ್ತೆ ಸೀರೆ ತೆತ್ತು ಕೊರಿಯೆ ಕೊರ್ತು ಅಂತೆ ಪುರ್ತಾಯಿ ನಡೆದು ಕುಕ್ಕೊಂಜಿ ಪೊಂಜವು ಮನದಾನಿ ಅವೇ ಜಾಗೆಗೆ ಬಂದಾಗ ಗಲಾಟೆ ಅವನುಂಡು ಆ ಜಾಗೆಗೆ ಕಂಡಾನಿ ಬಿಟ್ಟಿದ್ದೀಗ 10 ದಿನ ಆಗಲಿ ಎಡ್ಡೆಡಿತ್ತೀರಿ ಅವೇ ಬಣ್ಣದ ಸೀರೆ ಎಂಕ್ಲ ಇರ್ದೆತ್ತುಕೊರಡು ಬೇರೆ ಗಂಡ್ಲ ದುಂಬು ತೆತ್ತುಕೊರ್ನಾರೆ ಗಂಡ್ಲ ಅಂತ ದುಡ್ಡು ಇತ್ತು ಬುಕ್ಕ ತೆತ್ತುಕೊರ್ನಾರ ದಾಲ ಇತ್ತು ಕಂಡಾನಿ ಬಿಡೋದಿಕ್ಕೆ ಸೀರೆ ತೆತ್ತುಕೊರಪುಟ್ಟಿ ಅಂತ ಕಂಡಾನಿ ಬಿಡೋದಿಕ್ಕೆ ಏಪಲ ಲಡ ಯಾರ ನೆಕ್ ಕಾರಣ ಏರಿಂದ ಏನಾಡ್ಬತ್ತಿ ಆ ಬಣ್ಣದ ಸೀರೆ ಕೊರ್ನೆಟತ್ತ ಎಂಕ್ಲ ಲಡಾಯಿ ಸುರಾಯಿ ನನ್ನ ಈ ಜಾಗಿಗೆ ಬರ್ರೆ ಬಿಟ್ರವಲ್ಲಿ ಬನ್ನಿ ನಾನು ಉಂಟಾದಿದ್ದು 4 ಮುಡಿಯೇ ಐದಕ್ಕ ಸೀರೆದ ಬೇರನ್ನು ಉಂಟಾണ് ಕೊಡ್ಚಾವು ಐದಕ್ಕ ಬದುಕೊಡತ್ತೆ ಅಂದು ಬಂಗಾರದ ಬೇರ ಸುರ್ಮಲ್ತ ಬಂಗಾರ 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 ಮಲ್ಕ ಬಂಗಾರ ದಂಡ ಒಂಚೂರು ಇತ್ತಿಲ್ಲ ಅವು ಸಂಪಾದನೆಗೆ ಆಪಣ ಅವಂದು ಅಂತ ಒಂಜಿ ಒರಿ ಬತ್ತನಿ ಕಂಡಾನಿ ಬಿಡೇದಿ ಬಾರಿ ಎಡ್ಡೆ ಉಪ್ಪರ ಕಂಡಾನಿ ಬಿಡೇದಿಗೆ ಬೋಡಾಪನತ್ತೆ ಹೆಚ್ಚಾಗಿ ಅವಂದು ಮತ್ತೆ ಒರಿ ಎಣ್ಣ ಬಿಡೇದಿಗೆ ಒಂಜಿ ಮೂಂಕುತ್ತಿ ಅವರು ಆವು ಮಲ್ಕ ಆಯ ಬಣ್ಣ ಸುರು ಮಗ್ನ ಏನತಿ ಬುಡೇದಿಗೆ ಖುಷಿ ಅವಡೊಂದು ಬತ್ತೆ ಎಂಡ ಬಂಡಿ ಹಿರೇಗೆ ಏತ್ ಮಲ್ಲ ಮಲ್ಪರ ತೀರ್ನು ಮೂಂಕುತ್ತೀನಿ ಆತ ಮಲ್ಲ ಆಲ್ಪಡೆ ನಾನು ಮಲ್ಲ ಆಲ್ತಿ ಎಂತೂ ದುಡ್ಡು ಕೊರ್ತಿ 50,000 ತುಂಬಿ ಕೊರ್ತಿ ಅಂತೆ ಒಂಚೂರು ಮೂಂಕುತ್ತಿದ್ದ ಬೆಲೆ ಅಲ್ಪರ ಸುರುಮಂತೆ ಮೂಂಕುತ್ತಿ ಮಲ್ಲೆ ಒಡೆ ಮುಟ್ಟ ಅಣ್ಣ ಮೂಂಕುಡ್ದು ಮಲ್ಲ ಮೂಂಕುತ್ತಿ ಅದು ಆಗ ಖುಷಿ ಆವಡ್ಚ ಅನ್ನ ಬುಡೇದಿಗೆ ಖುಷಿ ಆವಡ್ಚ ಕೊನಾರೆ ಬತ್ತೆ ಕೂಡ 50,000 ಕೊರ್ಗಿ ಮೂಂಕುತ್ತಿ ಬತ್ತೊಂಪೋಯ್ ಹೋದು ಒಂತೆ ಬರ್ತಾನಾಗ ಕುಡೆ ಪಿರ ಬರೊಂದುಲ್ಲಿ ಹೌದಾ ಎಂಚ ಅಂಡಲ್ಲ ಎನ್ನ ಬುಡೇದಿನವರ ಬದುಕಲೆ ಎಂಚಿನ ಮರ ಮೂಂಕುತ್ತಿ ಮಲ್ಲಾಲ್ ಕೊಡ್ಬಂತ ಕೊರ್ತುಂಡು ವಿಷಯ ಬೇತದ ಅಲ್ಲ ಪೊಂಜೋಗು ಮೂಂಕುತ್ತಿ ದೀತೆ ಗಾಳಿ ಬಾರೆ ಜಾತಿ ಪೊಂಜೋಗು ಬುಡೇರು ನಿದಾನ ಅನ್ಬರ ಬುಕ್ಕ ಬೋದು నేను ಹೋಯ್ತೆತ್ತು ಮುಂಗುಡ್ದೆತ್ತು ಗಾಡಿಗೆ ಕಾರು ಮಲ್ತು ಬಾರ್ದು ಐದು ಬುಕ್ಕ ಬೇಲೆ ಕೊಡ್ತೀನಿ ಅವಲ್ಲ ಬೇರೆ ಬುಕ್ಕ ಎಡ್ಡೆ ಮಿಂಚಿದಂತ ಬೇರೆ ಮಲ್ತಿ ಎಡ್ಡೆ ಮುಂಚೆ ದಾಲ ಬ್ರೇಜನೆ ಇದ್ದವು ಹೌದಾನೆ ಅವು ಮಿತ್ತು ಕಂಗಿಗೆ ಬೋಣು ನನ್ನ ತೆಪ್ಪುಣಿಯದು ಸರಿ ಮುಂಗುದು ತಿರ್ತು ಬೋಡು ಐಟ್ಲ ದಾಲ ಬ್ರೇಜನೆ ಇತ್ತು ದೇವರಿ ಇರ್ಲೇಕನ್ನ ಹಿರಿಯರು ಒಂದು ಪಾತೆರ ಅಂಡೆ ಹಿರಿಯರು ತೀರ್ಂಡ ಈ ಬಚ್ಚಂಗಾಯ್ದ ಬೇರೆ ಮಲ್ತು ಒಂಡೆ ಬಚ್ಚಂಗಾಯಿ ಬಾರಿ ಎಡ್ಡೆ ಹಾಕು ಕಲ್ಲುಗುಂಡಿ ಅಂತ ಪೇರು ಕನ್ನಡ ಕಲ್ಲಂಗಡಿ ಅಂಚ ಬಚ್ಚಂಗಾಯ್ದ ಬೇರೆ ಶುರು ಮಾಡ್ತೀವಿ ಒಂಜಿ ತಲಂಜಿ ಒಂಜಿ ಸಾರದವು ಒಂಜಿ ಜಾತ್ರೆಗೆ ಬತ್ತೊಂಪೋಯ ಬಚ್ಚಂಗಾಯಿ ಅವಳು ಬತ್ತೊಂಬೋದು ಎನ್ನ ಬಚ್ಚಂಗಾಯಿ ಬೇರಾಪ್ನಂದ ಇತ್ತೋಜಿ ಜನ ಉಳ್ಳೇರು ಬಚ್ಚಂಗಾಯಿ ಕೊಣಪುನ ಕ್ಲಿಯರ್ ಲೈತಿ ಬಾಕಿದಕ್ಕೆ ಬೇರಾಪ್ನ ತಂದೆನ್ನ ಬಚ್ಚಂಗಾಯಿ ಕೊಣಪುನ ಕ್ಲಿಯರ್ ಹೌದಾನೆ ನಿದ್ರೆ ಆಗ್ತಿದೆ ರಾತ್ರಿ ಒಂಜಿ ಬಚ್ಚಂಗಾಯಿ ಇಂತಾರೆ ತಡಿಕಿದ್ದಿದೆ ಒಂತ ಬರ್ತು ಜಪ್ಪು ಅಂಜೆತ್ತೆ ಜೆತ್ತದ ಗೋಲ್ಪು ಲಾಕ್ಬೇನೆ ಈ ತರತಡಿಗೆ ದೀತಿನ ಒಂಜಿ ಬಚ್ಚಂಗಾಯಿ ಉಂಟು ಬಾಕಿದ ಪೂರ ಬೋದು ಎಂಕ ನಿದ್ರೆ ಆಗ್ತದೆ ಗೊತ್ತೇ ಆಗ್ತದೆ ಆಂಡಲ ಬುಡೆ
ಐಟೆಂಗದಲ್ಲ ಮಲ್ಲ ನಷ್ಟ ಆಯ್ತು ಒಂಜಿ ಆತ ಬಚ್ಚಂಗಾಯಿ ಹೋಗಿ ನಡೆದ ಬೇತ ಕೂಡ ಇತ್ತು ಅಂಚೆ ಬಚ್ಚಂಗಾಯ್ದ ಬ್ಯಾರೋಡುಳ್ಳೆ ಅಂಚ ಸಂಪಾದನೆ ಅವಡನ್ನ ಇಲ್ಲಡೆ ಎಲ್ಲ ಬತ್ತೆ ತೊಂಬೇರ ನಮ್ಮ ತಿರ್ಗೊಂದು ಪೋಚ ಅವಳಂದು ಅಂಚಾಲೆ ಅದೊಂದು ಬಿದಾಡ್ತೀನಿ ಇದೇ ಒಂದು ಕೂಡ ಬಚ್ಚದ ಪೋಚ ಅಂಚ ಅವು ಒಂಜಿ ಎರೆಗಾಲ ಒಂಜಿ ಮಾರ್ದು ಕೊಂತ ಸಂಪಾದನೆ ಆಂಡ ಕೂಡ ನಮ್ಮ ಮಲ್ಪಲ್ಲತಿ ಬಚ್ಚಂಗಾಯಿ ಹೋದ ವರ್ಷ ಏರ್ ಸಿಕ್ಕು ಬೇರು ನಮಸ್ಕಾರ ಶುಭವಾಗಲಿ. ಅಣ್ಣರೇ ನಮಸ್ಕಾರ ಒಳ್ಳೆಯದಾಗಲಿ. ಅಣ್ಣರೇ ಏನಯ್ಯ ನಮಸ್ಕಾರ ಹಾಳಾಗಿ ಹೋಗು. ಅಯ್ಯ ಆತ ಬಂದಿಟ್ಟು ಒಂಜಿ ಸಮಾಧಾನ ಹಾ ಮತ್ತೇನಯ್ಯ ಆಲಾದ ಪೋಲ ಅನ್ ಬಂದಾರ ಹಾ ಮಲ್ಲೆ ಜೈಟೊಂಚೂರು ನಡುಟು ಎಡ್ಡಾರ್ಲ ಜಾಗುಂಡಕ್ಕೆ ಅಲ್ಲ ಪುಣ್ಯ ಬೋಲ ಸೈತ್ ಬೋಲ ಅನ್ ಬಂದಿದ್ದಾರತ್ತ ಒಂದಿಟ್ಟು ನೋಡು ಓ ಒಂದು ವಿಷಯ ನನಗೆ ಸರಿಯಾಗಿ ತಿಳಿಯಲಿಲ್ಲ. ಹಾ. ನೀನು ಮಾತನಾಡುವ ಭಾಷೆ ಎನ್ನ ಭಾಷೆ ಮಂತಕ್ಕೆ ಎಂಟು ಸುಖಜ್ಜಿರಿ ಜನಜನಿತವಾದ ಭಾಷೆಯು ಅದು. ಮಾತಿರ್ಲಿಲ್ಲ ಗೊತ್ತುಂಟು ಸ್ವಲ್ಪ ತಿಳುವಳಿಕೆಗೆ ಬಂತು. ತೌಳವ ಭಾಷೆ ನೀನು ಮಾತನಾಡು. ಮೂಲ ಬರೆದು ಮಾಡ್ದಿರತ್ತೆ ಅವನು ಹಾ ಅಂತ ಹೌದು. ಹಾ. ನನಗೆ ಹಾ. ಆ ಭಾಷೆ ಮಾತನಾಡ್ಲಿಕ್ಕೆ ಬರುವುದಿಲ್ಲ. ಆತಿರೋದ್ರಿಂದ ಅರ್ಥ ಆಪುನೆ ಅರ್ಥ ಆಗ್ತದೆ, ನನಗೆ ಅರ್ಥ ಆಗ್ತದೆ. ಎಂಗ ಪಾತೆರ್ ರಾಪುದಿ ಹಾ. ಅರ್ಥ ಆಪು ಹಾ ಈರೇಗಿ ಪಾತೆರ್ ರಾಪುದಿ ಯಾನ್ ಬಂಪಿನ ಅರ್ಥ ಆಪು ಹಾ ಹಾ ಸರಿ ಸರಿ ಆಸೆ ಉಪ್ಪುನ ಆತಕ್ಕೆ ಸ್ವಾಮಿ ಹೌದಾ? ಅಭಿಪ್ರಾಯ ಪಂಡ್ರೆ ಮಾತ್ರ ಉಪ್ಪುನು ಅದು ಸರಿ. ಅನ್ನ ಅಲ್ಲ ನಿನ್ನ ಓಲ್ಪಾಡ್ದು ಓಡೆ ಓಡ್ ದಾಲ ಭಾಷೆ ಜಂದೆ ಬರ್ಪುಜನೆ ಮೆಚ್ಚಬೇಕಯ್ಯ, ನಿಮ್ಮ ಸಾಧನೆಯನ್ನು ಮೆಚ್ಚಲೇಬೇಕು ನಾವು. ಹಾ ಎಂಟಲ್ನ ಎತ್ತನ ಎತ್ತೊಡತ್ತೆ ಇಲ್ಲವಾದರೆ ಎಷ್ಟು ಕಷ್ಟವಿದೆ ಗೊತ್ತಾ? ಹೋಗ, ಇಷ್ಟು ದೊಡ್ಡ ಕಾರ್ಯಕ್ರಮ ಹೇಗೆ ನಡಿಬೇಕು ಹೋಗ, ಎಂತ? ಸ್ವಲ್ಪ ಯೋಚನೆ ಮಾಡಬೇಕು. ಹೋಗ. ಅಯ್ಯ ಹಾ. ನಿನ್ನನ್ನು ನೋಡುವಾಗ ಒಂದು ಸಂಶಯ. ಎಂತ? ನಿನ್ನ ವೇಷಣ ಭೂಷಣ ಎಲ್ಲ ನೋಡುವಾಗ ಹಾ. ಯಾರು ನೀನು? ಯಾನ್ ಕೃಷಿಕೆ ಏನು ಕೃಷಿಕೆ ಓ ಕೃಷಿಕ. ಅನ್ನ ತುಂಬಾ ಸಂತೋಷವಾಯಿತು. ತಿಮ್ಮೆ ಕೃಷಿಕರನ್ನು ಕಂಡ್ರೆ ಹಾ. ನನಗೆ ತುಂಬಾ ಸಂತೋಷ. ಹಾ. ಯಾಕೆ ಗೊತ್ತಾ? ತಿಮ್ಮೆ ಅಂತ ಪುದಾರ್ ತಿಮ್ಮೆ ಇದು ತಿಮ್ಮ ತಿಮ್ಮವಾತ್ ತಿಮ್ಮೆ ತಿಮ್ಮೆ ಅಂತ ತಿಮ್ಮೆ ತಿಮ್ಮೆ ಅದು ಯಾವ ರೀತಿಯ ಹೆಸರು? ಅವ ಅಪ್ಪ ಮಾಡನಕ್ಕೆ ನೋಡ್ತಿದ್ದ ಆಯ್ತು ಅವನ್ ಬಾಲ ದುಡ್ಡಿಲ್ದಾನೆ ಹಂಗೆ ಪಾತ್ರ ಆಯ್ತು ಹಾ, ಅದಕ್ಕೆ ಆ ರೀತಿ ಹೆಸರಿಟ್ಟದ್ದು. ತೀರ್ದು ಬಿಡ್ತೇವೆ ಆಗಲಿ ಆಗಲಿ, ಹಾ. ಒಂದು ಹೆಸರಾಯ್ತಲ್ಲ. ಹೌದು. ಅಯ್ಯ ಓ. ಕೃಷಿಕರ ಬಗ್ಗೆ ನನಗೆ ಅಭಿಮಾನ ಯಾಕೆ ಗೊತ್ತಾ? ಓ. ಕೃಷಿಕರು ದೇಶದ ಬೆನ್ನೆಲುಬಂತೆ. ಎಲ್ಲಿ ಕೃಷಿ ಇರ್ತದೋ ಈರ್ ಪಂಪನ ಸರಿ ಬೆನ್ನೆಲು ಬೇ ಅಂದು ರಡ್ಡೋರ್ ಸೋಗು ತುಂಬ ಬೆನ್ನೆಲು ಹೌದು. ಬರೋ ತುಂಡ ಗೊತ್ತೇ ಹೌದೇ ಕೃಷಿ ಮಾಡಿದ್ದು ಹೆಚ್ಚಾಯ್ತು. ಹೋಯ್ನತ್ತೆ ಪೂರ ಬೊಲ್ಲೋಗು ಅಂದರೆ ನೆರೆಯಲ್ಲಿ ಕೊಚ್ಚಿ ಹೋಯ್ತು. ಹೋಗ ಒಂದು ವರ್ಷದವು ಪುರಿ ಮುಖದ ವರ್ಷವು ಬೊಲ್ಲೋಗು ಹೋಯ್ನು ಕುರಿ ಅಂದ್ರೆ ಇದು ತಿನ್ನು ಅವತ್ತು ಮತ್ತೆ ಕುರಿ ಬಂದ ಇರಿಗೆ ಇಂಚ 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 ಹೋಗ್ಬಿಡತ್ತೆ ಓ ಹುಳ ಹುಪ್ಪಟೆ ಹಾ, ಹಾ. ಹಾಗೆ ಹೇಳು ಅಂದ. ನಮ್ಮ ಭಾಷೆಯಲ್ಲಿ. ಅಂದ. ಅಯ್ಯ ಓ. ನೀನು ಹಾ. ಇಷ್ಟೆಲ್ಲ ಮಾತಾಡ್ತಾ ಇದ್ದಿ, ಅಂದ. ನನ್ನ ಎದುರಿಗೆ ಬಂದು ನಿಂತಿದ್ದಿ. ಅಂದ. ಕಾರಣ ಏನು ಅಂತ ನನ್ನನ್ನು ನಿಲ್ಲಿಸಿ ಮಾತಾಡ್ಲಿಕ್ಕೆ ಕೇಳ್ಬೋದಾ ನೀನು? ಹೌದಲ್ಲ ಯಾನ್ ಒಂಜಿ ತೀರ್ಮಾನ ಮಲ್ತೆ ಅನ್ನೆರೆ ತೀರ್ಮಾನ ಅಂದ. ಏನದು? ಒಂಜಿ ನಾಲಾಯಿನ ಬಗ್ಗೆ ಬೇರೆ ಬುರ ಮಲ್ತೆ ಎಂಕದಲ್ಲ ಪ್ರಯೋಜನ ಆಯ್ತು ಇಟ್ಲ ನೋಡು ಹಾ ಒಂದು ಕ್ಷಣ. ಹಾ. ಈ ಬೇರ ಅಂದ್ರೆ ಏನು? ಹಾ. ಬೇರ ವ್ಯವಹಾರ ವ್ಯವಹಾರ. ಅಂದ. ಆಯ್ತಾಯ್ತು, ತಿಳಿತು. ಸಂಪಾದನೆ ಸಂಪಾದನೆ ಹಾ ಅಂದ. ದುಡ್ಡು ಸಂಪಾದನೆ ಹಾ, ದಾರಿ. ಅಂದ, ಅಂದ. ಏನೆಲ್ಲ ಮಾಡಿದ್ದೆ ನೀನು? ಒಳ್ಳೆ ಸೀರದ ಬೇರೆ ಮಲ್ತೆ ನಷ್ಟ ಅಂಡು ಹಾ, ಹಾ. ಎಡ್ಡ ಮುಂಚಿತ ಬೇರೆ ಮಲ್ತೆ ನಷ್ಟ ಅಂಡು ಓಹೋ. ಬಂಗಾರದ ಬೇಲೆ ಅಂತ ಸಮಯ ಮಲ್ತೆ ಹಾ. ನಷ್ಟ ಅಂಡು ಕಡೆಗೆ ಇರ್ಲಕ್ಕಂದ ಒಂಜಿ ಪ್ರಾಯದಾರಿ ಹಾ. ಬತ್ತು ಬಂಡೇರು ಹಾ ಆರು ಬತ್ತು ಬಂಡೇರು ಬಚ್ಚಂಗಾಯಿ ಮಲ್ಪು ಬಚ್ಚನ್ ಹಾಗಂದ್ರೆ ಎಂತದು? ಬಚ್ಚಂಗ ಅಂದ್ರೆ ಎಂತದು? ಬಚ್ಚಂಗಾಯಿ ಎಂತದೊಂದು ಕೇಂದ್ರ ಬಚ್ಚಂಗಾಯಿ ನಮ್ಮ ಭಾಷೆಯಲ್ಲಿ ಓ ಹಾ. ಗೊತ್ತಾಯ್ತು, ಹಾ. ಕರಬೂಜದ ಹಣ್ಣು. ಖರ್ಜೂರ ಹತ್ತು ಬಚ್ಚಂಗಾಯಿ ಓ, ಬಚ್ಚಂಗಾಯಿ ಪುಣ್ಯಾತ್ಮ, ಖರ್ಜೂರ ಅಲ್ಲ, ಹಾ. ಕರಬೂಜ. ಹಾ, ಹಾ. ಅದು ನಮ್ಮ ಭಾಷೆಯಲ್ಲಿ ಆ ರೀತಿಯಾಗಿ ಹೇಳುದು. ಅಂದೆ. ಕರಬೂಜದ ಬೆಳೆ ಬೆಳೀತಾ ಇದ್ದೆ. ಅಂದನ್ನ ಸಂಶಯ, ಓ ದೊಡ್ಡ ಸಂಶಯ. ತೇಗು. ದೊಡ್ಡ ಕಾಡಿನ ಪ್ರದೇಶ, ಹಾ. ಆ ಕಡೆ ಗುಡ್ಡ ಕಾಡ್ತಾ ಉಂಟು. ಹಾ. ಕೃಷಿಗೆ ಸಂಬಂಧಪಟ್ಟ ಯಾವುದೇ ಜಾಗ ಇಲ್ಲ. ಅಂದೆ. ಮತ್ತೆ ನೀನು ಕೃಷಿಯಲ್ಲಿ ಮಾಡುವುದಾ? ಅವೇ ಬಂಗೋಡ್ ಮಲ್ತೀನಿ ಎಲ್ಲ ಎಣ್ಣೆದಿತ್ತು ಈತ ಫಲ ಬರುಂದು ಇರ್ಲೇಕನ್ನಾರು ಒಂಜಿ ಜನಿವಾರ ಪಾಟ್ನಾರು ಪ್ರಾಧಾರ ಬತ್ತು ಪಣ್ಣಿ ಏನಂತ ಹೇಳಿದ್ರು? ಬಚ್ಚಂಗಾಯಿ ಮಲ್ಪಲ ಈ ಎಡ್ಡೆ ಅಪ್ಪ ನಿಕ್ ಕೈ ಬತ್ತು ನೊಂದು ಐದು ಮಲ್ತೆ ಅನ್ನೆರೆ ಹಾ. ತಲಂಗಿ ರಡ್ಡಾರು ಸಾವಿರ 5,000 ಮುಟ್ಟ ಮಾರ್ದಾನ್ ಕರಿವಾರುಡ್ಯಾನ ಎಷ್ಟು ಬೆಳೆ ಬಂತು, ಎಲ್ಲ ಹೋಯ್ತು. ನಿಜಕ್ಕಿ
ಸಂಪಾದನೆ ಅನ್ನು ಹಾ ಐಕೊಂಜಿ ಕಾರಣ ಉಂಟು. ಏನು ಕಾರಣ ಅದಕ್ಕೆ? ಯಾನ್ ಬಚ್ಚಂಗಾಯಿ ಮಲ್ಪುನಗನೆ ಒಂಜಿ ಪರಕ್ಕೆ ಬಂತೆ ಹರಕೆ ಅನ್ನದು ಏನಂತ ದೊಡ್ಡ ಹರಕೆ? ಈ ನಡ್ನ ಊರು ನಡ್ನಗನೆ ಎಣ್ಣಿದ್ದೀನಿ ನಾನು ಏನಂತ? ಒಂಜಿ ಜನಿವಾರ ಪಾಡ್ನಾರು ಪಂಡಿನತ್ತೆ ಅಲ್ಲ ಜನಿವಾರದವರದ್ದೇ ಮಾತು ಹೇಳ್ತಾ ಇದ್ದಿ, ಅಂದ. ಅದರಲ್ಲಿ ಏನು ವಿಶೇಷ ಮಾರ? ವಿಶೇಷ ವಿಶೇಷನೇ ಜನಿವಾರನೇ ವಿಶೇಷ. ಓಹೋ ಆ ರೀತಿ ಹಾ. ನಿನ್ನ ಕಲ್ಪನೆ ಆ ರೀತಿ ಅನ್ನ ಅರೆಗೊಂಜಿ ಎಂಕುಲು ಕೈ ಮುಗ್ಗುವ ಜನಿವಾರ ಪಾಡ್ನಾಗ್ಲಿಗೆ ಮಾತೆರೆಗ್ಲ ಕೈ ಮುಗ್ಗುವ ಆಗಲೇ ಎನ್ನ ಬಚ್ಚಂಗ ಇದ್ದ ಬ್ಯಾರೋಡಿ ಅನ್ನ ಸಂಪಾದನೆ ಮಲ್ಪೋಡು ನಾಂಡ ಹಾ. ಈಗ ಕಾರಣ ಆರು. ಓಹೋ ಆ ಜನಿವಾರದಾರಿ ಆ ಜನಿವಾರ ಪಾಡ್ನಾರು ಕಾರಣ ಹಾ ಹಾ ಅವು ಭಟ್ರ ಆರು ಎಂಟಿನ ಹೆಂಗೊತ್ತು ಜಂತು ಜನಿವಾರ ಒಂಜಿ ಬಿಲೆಯನ್ನ ಆಗಲೇಪ್ಪ. ಈಗ ದಾಸ ಅಲ್ತೆ ಏನು? ಸುರೂತ ಬಚ್ಚಂಗಾಯಿ ಒಡೈನಾಥ್ ಬಚ್ಚಂಗಾಯಿ ಆನಂದಾಂಡ ಹಾ. ಏರಿ ಆನ ಮಾರ್ರೆ ಪತ್ತೊಂದು ಪೋನಾಗ ಜನಿವಾರ ಪಾಟ್ನಾಗ ಸುರುಕು ತಿಕ್ಕ್ಯಾರ ಅರೆಗೆ ಬಚ್ಚಂಗಾಯಿ ಕೊರ್ಪೆ ಓಹೋ ಹೋ ಹೋ ಮೊದಲು ಸಿಕ್ಕಿದ ಜನಿವಾರದಾರಿಗೆ ಹಾ. ನಿನ್ನ ಪ್ರಥಮ ಫಲವನ್ನು ಅವನಿಗೆ ದಾನ ಕೊಡ್ತೀಯ ಅನ್ನೋ ನಿನ್ನ ಮಾತು. ಅನ್ನ ತುಂಬಾ ಒಳ್ಳೆ ಮಾತಯ್ಯ. ಅನ್ನ ಆದರೆ ನೋಡುವ ಏನು ತಂದಿದ್ದಿ? ಬಚ್ಚಂಗಾಯಿ ಬಚ್ಚಂಗಾಯಿ ಅದೇ ಹಾ. ಹೌದಾ? ಹಾ. ಅಲ್ಲ ಅದ್ರಲ್ಲಿ- ಭಾರಿ ಭಾರಿ ಎಡ್ಡೆ. ಹೌದಾ? ತುಂಬಾ ಒಳ್ಳೆದುಂಟು. ಭಾರಿ ಒಂದ್ಸಲ ತೋರಿಸ್ಬೋದಾ? ತೋರ್ರದಾಯ್ತು ಮುಂದೆ ತೋರಿಸು ಅಂತ ಹೇಳಿತು ಮಹಾರಾಜ. ಈ ಪಂಡ ಸಾಕು, ನಾನು ಇಲ್ಲಿಂದ ನೋಡ್ತೀನಿ. ಹಿಂದೆ ಅಂದ ಇರೆ ತೋಚಿನ ಓ ಓ ಓ, ಅದೇನು ಕಪ್ಪು ಕಾಣ್ತಾ ಇದೆ. ಬಚ್ಚಂಗಾಯಿ ಕಪ್ಪೆ ಬೊಕ ಬೋಲ್ತೇಂಜಿನ ತೆಕ್ಕರ ಮಾರ್ನೆ ನಾನು ಕೇಳಿದ ರೀತಿಯಲ್ಲಿ ಅದು ಕೆಂಪಗೆ ಎಲ್ಲ ಇರ್ತದೆ ಅಂತ ಕೇಳಿದ. ಒಂದೊಂದು ಕೆಂಪೆ ಉಂಡು ಬೊಕ ಆನ ಇನ್ನು ಬಣ್ಣ ಬರೆತ್ತಿನ ಮೇಲ್ಗೆ ಬಚ್ಚಂಗಾಯಿ ಓ ಹಾಗಲ್ಲವಲ್ಲ. ದೇವರನ ಸೃಷ್ಟಿ ಅವು. ಓ ಆಗಲಿ ಆಗಲಿ. ಓ. ಸಂತೋಷದ ಮಾತಯ್ಯ. ಹಾ. ನೀನು ಒಳ್ಳೆ ಹಾ. ವಿಚಾರವನ್ನು ಹಿಡ್ಕೊಂಡು ಬಂದಿದ್ದಿ. ಅನ್ನ ಹಾಗಾದರೆ ಹಾ. ನಿನ್ನ ಮನಸ್ಥಿತಿ ಒಂದು ಒಳ್ಳೇದಾಗ್ಲಿ, ಅನ್ನ. ನಿನ್ನ ಬಯಕೆಗಳು ಈಡೇರಲಿ. ಹಾ. ಇನ್ನು ಮುಂದಕ್ಕೆ ಕೂಡ ನಿನಗೆ ಮತ್ತೆ ಆತಜಿ ಯಾವ್ದು ಓ ಪುಣ್ಯಾತ್ಮ, ನಿನಗೆ ಬಯಕೆ ಅಂದ್ರೆ ನಿನಗೆ ಈ ಬಯಕೆ ಅಂತ ಹೇಳಿದ್ದಲ್ಲ. ಹಾ. ನೀನು ಏನು ಎಣಿಸ್ತಿ ರಾಧ ಎಣ್ಣಿದೆ ಎಣ್ಣಿದೆ, ವಾ, ವಾ. ಅದು ಆಗ್ಲಿ ಅಂತ ನಾನು ಹೇಳೋದು. ಹೌದು. ಆಗಲಿ ಸಂತೋಷ. ಹಾ. ನಿನಗೆ ಏನು ಕೊಡ್ಲಿಕ್ಕೆ ಇಷ್ಟ ಉಂಟು ಅದನ್ನು ಕೊಟ್ಟು ಬಿಡ್ಬೋದು. ನಾನು. ಬಚ್ಚಂಗಾಯಿ ತುಯ್ಯರದು ಅದು ಒಳ್ಳೆದುಂಟು. ರಡ್ಡು ಉಂಟು ರಡ್ಡು ಎರಡಿದೆ. ಹಾ, ರಡ್ಡು. ಸಂತೋಷ ಆಗಲಿ. ಹಾ, ಹಾ. ನೋಡು ನಮಗೆ ಹಾ. ಅದೆಲ್ಲ ಬೇಡ. ಹಾ. ಅಲ್ಲ ನಿನಗೆ ಕೊನೆಗೂ ನನ್ಗೆ ನಾನು ಯಾರಂತ ಏನು ಗೊತ್ತಾಗಿಲ್ಲ. ಈರು ಏರ್ನು ಗೊತ್ತ ನಾನು ಈ ಲೋಕದವ ಅಲ್ವಲ್ಲ. ಈರು ಮುಲ್ಪದಾರ ಅತ್ತ ಆಹಾ, ಮುಗೋಲ್ಪದಾರ ನಾನು ಮೇಲಿನವ. ಕಟ್ಟಾರ್ದು ಬರ್ತೀನ ಅಯ್ಯೋ ಪುಣ್ಯ. ಸ್ವರ್ಗ ಲೋಕ ಸ್ವರ್ಗ. ಸ್ವರ್ಗೋಡು ಹಾ. ಇರು ಸ್ವರ್ಗೋಡ್ದು ಬರ್ತೀನ ದೇವತೆಗಳ ಗುರು ಅಂದ ಬೃಹಸ್ಪತಿ. ವೈರಸ್ಪತಿ ಹಾಗಲ್ಲ ಮಹಾರಾಯ, ಹಾ. ಬೃಹಸ್ಪತಿ ಹಾ ಇರ್ನ ಪುದರ ನನ್ನ ಹೆಸರು. ಲೆಪ್ಪರೇತು ಬಂಗಾಪುರ ಸ್ವರ್ಗದಲ್ಲಿ ಇರು ಸ್ವರ್ಗೋಡು ಪುನಃ ಅಲ್ಲಿಂದ ಬಂದದ್ದು ನಾನು. ಇರು ಸ್ವರ್ಗದ ಮಣ್ಣಗ ನೆನೆಪಾಂಡ್ರೆ ಏನಾಯ್ತು ನಿನಗೆ? ಇದು ಅವಲೇ ಪುನಃ ಇರೆ ನಾನು ಅಲ್ಲೇ ಇರುವುದು. ಪಣಸ್ ಮಂತ ಬರ್ರೆ ಮಂತ ಅವ್ಳು ಮಂತ ಮೂರ್ಖ, ನೀನು ಸ್ವರ್ಗ ನೋಡ್ಲಿಲ್ಲ, ಹಾಗಾಗಿ ಈ ಪ್ರಶ್ನೆ ಸ್ವಾಭಾವಿಕ. ಯಾನ್ ತೂತು ಸ್ವರ್ಗ ಯಾನ್ ತೂತು ಹೆಂಗ್ ಅನ್ಪುಣಗೆ ಅಂದ ಸೈತನಾಗಲ್ ಪುರ ಎಡ್ಡೆ ಬೇಲೆ ಬಲ್ತನಾಗಲ್ ಪುರ ಸ್ವರ್ಗ ಗೋಪೇರು ಬಂದು ಅನ್ಪುಣಗೆ ಅಂದೆ ಮಾತು ಸರಿ. ಈರ್ದ ಅನ್ಕೇಂಡಿ ಹಾ. ಇನ್ನ ಅಮ್ಮೇರೆ ಇಂತುಳ್ಳೇರ ಎಲ್ಲ ಕತೆ. ನಿನ್ನಪ್ಪ ಸ್ವರ್ಗದಲ್ಲಿರುವುದ ಅಂದ ಅವರು ತೀರಿಯರು ನಾನು ತೀರಿ ಓ, ಯಾನು ಎನ್ನ ಅಮ್ಮೇರು ಪುರ ದೂರ ದೂರ ಪುನಗನೇ ತೀರು ಮತ್ತೆ ನೀನು ವರ್ಷಾನುಗಟ್ಲೆ ಮನೆಗೆ ಹೋಗದಿದ್ರೆ ಅವರು ಹೊಟ್ಟೆಗೆ ತಿನ್ನದೆ ಬದುಕುದಾಗ ಸತ್ತೇ ಹೋಗ್ಬೇಕು ಅವರು. ಗಂಜಿ ಮಲ್ತು ತೀತೆ ಗಂಜಿ ಮಲ್ತು ತೀನೇನು ಪಾಡೊಂದು ತಿಂದು ಸಾಯ್ತೇನೆ ಹಾ ಮತ್ತೇನಾಯ್ತು? ಇದು ಏನೋ ಆರಿಗೆ ಏನ ಬೇಲೆ ಮಿಂದಲ್ಲ ಉಂಡವಳು ಅಲ್ಲ ನೀನೆನ್ಸಿದ್ದು ಯಾವ ರೀತಿ ಮಾರಾಯ? ಇಲ್ಲಿಯ ಕೆಲಸ ಮುಗಿದ ಮೇಲೆ ಸ್ವರ್ಗಕ್ಕೆ ಅಂತದು ಕೆಲಸ ಮಾಡ್ಲಿಕ್ಕೆ ಹೋಗುದಂತ ಹೀಗೆ ಅಂತ ಎಣಿಸಿದ್ಯಾ ನೀನು? ಹಾಗಲ್ಲ, ಪುಣ್ಯ ಫಲದ ಫಲವಾಗಿ ಸ್ವರ್ಗ ಪ್ರಾಪ್ತಿ ಆಗ್ತದೆ ನಮ್ಮಂತವರಿಗೆ, ಅವರಿಗಲ್ಲ. ನಿನ್ನ ಅಪ್ಪನನ್ನು ನಾನು ಅಲ್ಲಿ ಕಾಣಲಿಲ್ಲ ಪುಣ್ಯಾತ್ಮ. ಅಲ್ಲ ಒಂದು ಮಾತು ಹೇಳು, ನಿನಗೆ ಯಾರು ಹೇಳಿದ್ದು ನಿನ್ನಪ್ಪ ಸ್ವರ್ಗಕ್ಕೆ ಹೋಗಿದ್ದಾರಂತ? ಅದು ಕಂತೀರಿ ಯಾರು ಎಡ್ಡೆ ಬೇಲೆ ಆಲ್ತಿರದಲ್ಲ ಅನ್ಯಾಯ ಮಲ್ತಿದ್ದೀರಿ ಎಡ್ಡೆ ಬೇಲೆ ಆಲ್ತನಾಗ ಸ್ವರ್ಗ ಹೋಗ್ಬಿರಿಂದ ನಿನ್ನ ತಪ್ಪಲ್ಲ. ಸ್ವರ್ಗವಾಸಿಗಳೇ ಬೇಕಾದ್ರೆ ಹಾಗೆ ಆಗುವುದಿಲ್ಲ. ಸತ್ಕರ್ಮ ಮಾಡಬೇಕು, ದೇವರನ್ನು ನಂಬಬೇಕು, ತ್ರಿಕಾಲ ಜ್ಞಾನಿಯಾಗಿರ್ಬೇಕು. ನನ್ನ ಹಾಗೆ ದೊಡ್ಡ ಮಗರ್ದಿತ್ತೇರಿ ಸೈತೀರ ಐದು ಕೇಂಡೆ ಏನಂತ ಕೇಳಿ ಯಾರು ಎಡ್ಡೆ ಬೇಲೆ ಮಾಡ್ತಾರೆ ಸ್ವರ್ಗ ಹೋಗ್ಬಿರಿಂದ ನಿಂಗೆ ಅಂಟುಂಡೆ ಆಗಲಿ. ಕೇಂಡೆ ಕೇಂಡೆ ಒಂದು ಎಂಚಿನ ಅಲ್ಪ ಇದು ದಾಂದು ಸೈತಿನ ಕೇಂಡೆ ದಾನ ಆರು ಮಂಟಿಗೆ ಇರ್ಬೇಕು. ಅಲ್ಲ ಸತ್ತವ ಯಾವ ರೀತಿ ಮಾತಾಡೋದು ಮಾರ ಚೌಲ್ ನೀರ್ನಲ್ಲ ಅರಪ್ಪದ ಬರೋಡಿಗೆ ಪುನಾಂಡಲ ಸೈತನೆ ಅಂತ ತೂದು ನಮ್ಮ ದುಂಬುದ ಬೇಲೆ ಆಗ್ಬೋದು. ನಿನ್ನ ಗುರು ಯಾರು ಮಹಾರಾಯ ಪುಣ್ಯಾತ್ಮ? ಅವು ಮಲ್ಲೆಜ್ಜಿ ಒಂದು ಹಬ್ಬದ ಮಲ್ಲೆಜ್ಜಿ ಇಪ್ಪಡ ಆರ್ನತ್ತಿಗೆ ಇದು ಬಚ್ಚಂಗಾಯಿ ಕರಬೂಜ. ದೂರ ಅಲ್ಲ ಏನಾದ್ರೂ ಇದರ ಬಗ್ಗೆ ಕೊಡು. ಇದೆಲ್ಲ ಬಡ್ತಿ
ಯಾನೋ ಪರಕೆ ಅಂತಾನೆ ಇರಗೇ ಕೊರಡುಂದು ನನ್ನದ ಅವಸ್ಥೆ ತೂಲೇರಿ ಬಟ್ಟಂಗ ತಿನ್ಪರತಿ ಈ ನನ್ನದ ಅವಸ್ಥೆ ತೂಲೇರಿ ಅಲ್ಲ ಪುಣ್ಯಪ್ಪ, ಕರಪೂಜದೊಳಗೆ ಏನಾದ್ರೂ ಕುಕ್ಕಿಸಿ ಏನಾದ್ರೂ ಇಟ್ಟಿದ್ದೀಯಾ? ಎಂತಿನ ಇಚ್ಚಪ್ಪ ಅಲ್ಲ, ನಾನು ತಿಂದ ಮೇಲೆ ನನ್ನ ಅವಸ್ಥೆ ಅಂತ ಹೇಳ್ತಾ ಇದ್ದೆ. ಅವಸ್ಥೆ ಅತ್ತೆ ನಮ್ಮ ಇತ್ತೆ ಸಪುರು ಹಾಗೆ ತಿನ್ಲಿ ತೋರಾಪಾರಿ. ನೀನು ಅದನ್ನು ತಿಂದು ಈ ರೀತಿ ನಾವೇನೆ ತಿನ್ನಲ್ಲ ತಿನ್ನ ಆಗಲಿ ಆಗಲಿ, ತುಂಬಾ ಸಂತೋಷ. ತುಂಡು ಮೂರ್ದು ತುಲೆ ಆಗಲಿ. ಇನ್ನು ಬೈರಸ್ಪತಿ ಅಲ್ಲ ಕರಪೂಜೆ ಅಲ್ಲ, ಕರಪೂಜ ಅದೇ ಇರುದಲ್ಲ ಒಳಗೆ. ಬೇತದಲ್ಲಿ ಬೇರಂಗ ಎಂಡ ಆತ್ಮ ಅಲ್ಲೂ ಕೂಡ ಎಲ್ಲಿ ಪೂಜೆ. ಓ, ನಿನಗೆ ಯಾರು ಹೇಳು? ಆಗಲಿ, ದೇವರ ಒಳ್ಳೆಯದು ಮಾಡಿ. ಆಯ್ತಾ? ಅವನ ಮನಸ್ಸಿನ ಸಂತೋಷಕ್ಕೆ ಕೊಟ್ಟಿದ್ದಾರೆ ದೇವತೆಗಳಾದ ನಮಗೆ. ಇದರಲ್ಲೇನು ಇರಲಿ, ಹಿಡ್ಕೊಳ್ತೇನಂತೆ. ಇತ್ತ ಬೇಟೆಗೆ ಹೋದ ಪುತ್ರರ ಕಾಣದೆ ಪೃಥ್ವಿ ಪಾಲಕ ಮರುಗುದಲಿ ಎತ್ತ ಹೋದರು ಕಾಣ ಚಿತ್ತ ಚಲ್ಚಲಿಬುದು ಕತ್ತಲಾದುದು ಭಾರತೀಯರು ಇತ್ತ ಬೇಟೆಗೆ ಹೋದ ಪುತ್ರರ ಕಾಣದೆ ಸೂರ್ಯನು ಅಸ್ತಮಾನವಾಗಿ ಕತ್ತಲು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾನೆ. ಮೃಗ ಬೇಟೆಗೆ ಹೋದ ಮಕ್ಕಳು ಇನ್ನೂ ಕಾಣುವುದಿಲ್ಲವಲ್ಲ. ಅಯ್ಯೋ ಶಿವನೇ, ಯಾರಲ್ಲಿ ಕೇಳಲಿ? ದಟ್ಟವಾಗಿ ಬೆಳೆದಂತ ಗೊಂಡಾರಣ್ಯದಲ್ಲಿ ದಿಕ್ಕು ದೆಸೆ ಕಾಣದೆ ಅಲಿಯುತ್ತಿದ್ದಾರೋ, ಅಲ್ಲ ದುಷ್ಟ ಶಕ್ತಿಗಳು ಅಪಹರಿಸಿದ್ದಾರೋ, ಅಲ್ಲ ಕಾಡು ಮೃಗಗಳ ಆವಳಿಗೆ ದಾಳಿಯಾದ. ಯಾರಲ್ಲಿ ವಿಚಾರಿಸುದು, ಯಾರಲ್ಲಿ ವಿಚಾರಿಸುದು? ಎಲ್ಲಿ ಚಾರಕರು ಬರಲಿ ಈ ಕಡೆ. ಅಡ್ಡ ಬಿದ್ದಿದ್ದೇನೆ. ಚಾರಕರೇ, ಮೃಗಬೇಟೆಗೆ ಹೋದ ಮಕ್ಕಳು ಇನ್ನೂ ಕಾಣುವುದಿಲ್ಲ. ಅವರ ದಾರಿಯನ್ನೇ ಅನುಸರಿಸಿ ಜಾಗೃತಿಯಿಂದ ಕರೆದುಕೊಂಡು ಸ್ವಲ್ಪ ನಿಲ್ತೀರಾ? ಅಯ್ಯ, ಯಾರು ನೀವು? ದಾರಿ ಮಧ್ಯೆ ನಡೀತಿರೋ ನನ್ನನ್ನು ತಡೆದು ಯಾರು ನಿಲ್ಲಿ ಅಂತ ಕೇಳ್ತಾ ಇದ್ದೀರಿ? ಏನಾಗಬೇಕು ನಿಮಗೆ? ಓ ಬ್ರಾಹ್ಮಣರೇ, ನಿಮ್ಮ ಚೀಲದಲ್ಲಿ ಏನಿದೆ ಎಂದು ಹೇಳುವಿರಾ? ಈ ಚೀಲ ಇದರಲ್ಲಿ ಹೌದು. ರೈತರೊಬ್ಬ ದಾರಿ ಮಧ್ಯೆ ನನ್ನನ್ನು ನಿಲ್ಲಿಸಿ ಅವನ ಮೊದಲ ಬೆಳೆಯ ಕಾಣಿಕೆಯಾಗಿ 2 ಕರಬೂಜದ ಹಣ್ಣುಗಳನ್ನು ದಾನವಾಗಿ ಬ್ರಾಹ್ಮಣ ಶ್ರೇಷ್ಠನಾದ ನನಗೆ ಕೊಟ್ಟಿದ್ದಾನೆ. ಅದು ಈ ಗಂಟಿನಲ್ಲಿದೆ. ಏನು ಕರಬೂಜ ಹಣ್ಣು? ಹೌದು. ನನಗೆ ಏನೋ ಸಂಶಯ ಉಂಟು ಅದರಲ್ಲಿ. ಸಂಶಯ? ಕರಬೂಜದ ಹಣ್ಣೇ ಅದರಲ್ಲಿ ಇರುವುದು. ನನಗೂ ಏನೋ ಅನುಮಾನ ಬರುತ್ತಾ ಇದೆ. ನಿಮ್ಮ ಆ ಚೀಲವನ್ನು ಸ್ವಲ್ಪ ಕೊಡ್ತೀರಾ? ಚೀಲ? ಚೀಲ ಯಾಕೆ? ಬೇಕಾದ್ರೆ ಕರಬೂಜವೇ ತೆಗೆದುಕೊಳ್ಳಿ. ಕೊಡಿ ಕೊಡಿ. ನೋಡಿ ನೋಡಿ. ನೋಡಿದ
ಇದ್ದೀರಿ, ಏನು ಕಾರಣ ಇದು? ಅರಸರೇ, ಆ, ನೀವು ಹೇಳಿದಾಗೆ ಆ. ನಿಮ್ಮ ಮಕ್ಕಳನ್ನು ಹುಡುಕುತ್ತ ನಾವು ಕಾಡಿಗೆ ಹೋದೆವು. ಕಾಡಲ್ಲಿ ಹೋಗುವಾಗ ಈ ಬ್ರಾಹ್ಮಣ ಚೀಲವನ್ನು ಕಂಡೆವು. ಚೀಲವನ್ನು ತೆರೆದು ನೋಡುವಾಗ ನಿಮ್ಮ ಮಕ್ಕಳ ತಲೆಯಲ್ಲಿ ಅರಸರೇ. ಗುಂಡಾರಣಿಯಲ್ಲಿ ಶಿರವನ್ನು ಕಡಿದುಕೊಂಡು ಹೋಗ್ತಾ ಇದ್ದ. ಏನು ಮಾಡಬೇಕು ಗೊತ್ತ ಇವರಿಗೆ? ಗೊಂಡಾರಣ್ಯಕ್ಕೆ ಕರೆದುಕೊಂಡು ಹೋಗಿ ಈತನ ಶಿರವನ್ನು ಕಡಿಯಿರಿ, ಕಡಿಯಿರಿ. ಏನು ಬೇಕಾದ್ರೂ ಮಾಡಿ, ಆದರೆ ನನ್ನ ಕೊನೆಯ ಇಚ್ಛೆ ಅಂತೆ ನನಗೊಂದು ಪ್ರಾರ್ಥನೆಯನ್ನು ಮಾಡುವ ಅವಕಾಶ ಕೊಡ್ತೀರಾ? ನಿನ್ನ ಕೊನೆಯ ಇಚ್ಛೆ ಇದೆಯಾ? ಅದನ್ನು ಈಡೇರಿಸುತ್ತೇವೆ. ಏನು ಬಯಸುತ್ತೀಯಾ ಹೇಳು. ಓ ಶನಿರಾಯ, ಈಯನಲ್ಲಿ ಕೊಪ್ಪಿದ ಅವರು ಎಲಲಿ ಕೊಪ್ಪಿದ ಅವರು ಗ್ರೀಷ್ಮತಿ ಶನಿಯನ್ನು ತಿಸಿದ ಗ್ರೀಷ್ಮತಿ ಶನಿಯನ್ನು ತಿಸಿದ ಬಲರೇ ನಿಲ್ಲಯ ಗಣಧರದ ಮಹಿಮೆಯನು ನಿಲ್ಲಯ ಘನದರದ ಮಹಿಮೆಯನು ಪೊಗಳಲು ತೀರ್ದೆನಗೆ ತರಣಿ ಜಾತನೆ ಸುಲಭ ಕೋಪನೆ ತರಣಿ ಜಾತನೆ ಸುಲಭ ಕೋಪನೆ ಭರಿದ ಮಹಿಮಾನ್ವಿತ ನಿರಂತರ ಭರಿದ ಮಹಿಮಾನ್ವಿತ ನಿರಂತರ ಶರಣ ರಕ್ಷಕ ಪರಮಾಯ ಕರನೆ ಬಲರೆ ಶರಣ ರಕ್ಷಕ ಪರಮಾಯ ಕರನೆ ಬಲರೆ ಬಲರೆ ಬಲರೆ
ನನ್ನ ಅಹಂಕಾರದ ಮಾತುಗಳಿಂದ ನಿನ್ನನ್ನು ದುಃಖಿಸಿದೆ. ನೀನು ಎಷ್ಟರವ, ನಿನ್ನ ಘನತೆ ಏನು, ನಿನ್ನ ಗರಿಮೆ ಹಿರಿಮೆಯೇನು ಎನ್ನುವುದನ್ನು ಕೇವಲವಾಗಿ ಕಂಡು ಕೇವಲ 3 ಗಳಿಗೆ ನನ್ನನ್ನು ಕಾಡಿದ ಪರಿಣಾಮ ನನ್ನ ಸ್ಥಿತಿಯನ್ನು ಎಲ್ಲಿಗೆ ತಂದಿಟ್ಟ ದೇವ. ಆಗಲಿ, ಎಲ್ಲವೂ ನಿಮ್ಮ ಮಹಿಮೆಯಂತೆ ಆಗಲಿ, ನಿನ್ನಿಚ್ಛೆ ಏನಿದೆಯೋ ಅದೇ ಆಗಲಿ. ಅಯ್ಯ, ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸಿ. ಸ್ವಾಮಿ ಮಹಾತ್ಮರೇ, ಮಾಡಿದಂತ ಅಪರಾಧವನ್ನು ಕ್ಷಮಿಸಬೇಕು ಸ್ವಾಮೀಜಿ. ಯಾಕೆ ಅಂತ ಹೇಳಿದ್ರೆ, ಮೃಗಬೇಟೆಗೆ ತೆರಳಿದಂತ ಮಗುವು ಅರಮನೆಗೆ ಬಂದರು, ಬಂದು ಕಳೆದತ್ತ ಎಲ್ಲಾ ವಿಚಾರವನ್ನು ತಿಳಿಸಿದರು. ಹೌದೇ? ಹಾಗಾಗಿ ನಾನು ಓಡೋಡಿಕೊಂಡು ಬಂದವನಿದ್ದೇನೆ ಸ್ವಾಮಿ. ಸ್ವಲ್ಪ ತಡವಾಗ್ತಿದ್ರೆ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗುತ್ತಿದ್ದೆ. ಭೂಪಾಲ, ಈವರೆಗೆ ನಡೆದ ಈ ಎಲ್ಲ ಘಟನೆಗಳಿಗೆ ನೀನು ನಾನು ಖಾಲಿ ನಿಮಿತ್ತ ಮಿತ್ರ. ಇದಕ್ಕೆ ಕಾರಣ ಏನವಲ್ಲಯ್ಯ, ಒಂದು ಕಾಲದಲ್ಲಿ ಮಹಾಮಹಿಮನಾದ ಶನಿಯು ನನಗೆ ಸ್ಪರ್ಧೆಯನ್ನೊಡ್ಡಿ ಹೇಳಿದ, ನಿಮ್ಮನ್ನು ಕಾಡುತ್ತೇನೆ ಎಂದು. ನನ್ನ ಹಿರಿಮೆ ಗೆರಿಮೆಯನ್ನು ಅವನಿಗೆ ತೋರಿಸಿ, ನಾನು ನಿನಗಿಂತ ಹಿರಿಯ, ನೀನು ಏನಲ್ಲ ಕ್ಷುಲ್ಲಕ ಎನ್ನನ್ನು ಅವನಿಗೆ ದೂಷಿಸಿದೆ, ದೂರಿದೆ. ಅದರ ಪರಿಣಾಮ ಕೇವಲ 3 ಗಳಿಗೆ ನನ್ನನ್ನು ಕಾಡಿದ ದೇವಗುರು ಬೃಹಸ್ಪತಿಗೆ ಈ ಸ್ಥಿತಿ ತಂದೊಡ್ಡಿದ ಆ ಮಹಾಮಹಿಮ. ಆದ್ದರಿಂದ ಆದಂತ ಕಾರ್ಯಕ್ಕೆ ನೀವೇನು ಚಿಂತೆ ಮಾಡುವುದು ಬೇಡ. ಭೂಪಾಲ, ನಿನ್ನವರೊಂದಿಗೆ ನಿನ್ನ ಮಂದಿರಕ್ಕೆ ತೆರಳಿ, ಅರಮನೆಗೆ ತೆರಳಿ ನಿನ್ನ ಕೈಂಕರ್ಯವನ್ನು ಕೈಗೊಳ್ಳು. ನಾನು ದೇವಲೋಕಕ್ಕೆ ತಿಳಿಯುತ್ತೇನೆ. ಶುಭವಾಗಲಿ ನಿಮಗೆ. ಬಂದುಲೆ ರಾಯಲ್ ತುಳುಕುಟದ ಮುತಾಲಿಕೆಡು ಇನಿ ಉಂಡು ಮಲ್ದಿನಂಚಿನ ರಾಯಲ್ ಎಕ್ಸೈಸರಿ 2022 ಈ ಒಂಜಿ ಪೊರ್ಲುದ ಲೇಸ್ಗ್ ನಿಕುಲ್ ಪೂರ ಬತ್ತದ ಯಕ್ಷ ಪುರುಷೋತ್ತಮಿ ದೀಪಕ್ ರಾವ್ ಪೇಜಾವರ ಮೇರ್ನ ಮುತಾಲಿಕೆಡು ನಡಪುನಂಚಿನ ಶ್ರೀ ಶನೀಶ್ವರ ಮಹಾತ್ಮೆ ಈ ಪುಣ್ಯ ಕಥೆಗೆ ನಿಕುಲ್ ಪೂರ ಸಾಕ್ಷಿಯಾದ ಈ ಇಂಡಿಯನ್ ಕ್ಲಬ್ದ ಚಾವಡಿದ ಬಾಮುಡು ನಿಕುಲ್ ಪೂರ ಕುಲಂದುಲ್ಲರ್ ಮಸ್ತ್ ಖುಷಿ ಆಪುಂಡು ಬಂದುಲೆ. ಈ ಕತೆ ನನ್ನ 1ನೇ ಭಾಗ ನಿಕುಲ್ ತುಯ್ಯರು, 2ನೇ ಭಾಗ ನನ್ನ ತುಳುಟ್ಟು ದುಂಬು ಪೋಪುಂಡು. ಅಂಚಾದ ಏರ್ಲ ಲಕ್ಕೊಚ್ಚಿ ನಿಕುಲು ನನ್ನ ಮಸ್ತ್ ಪೊರ್ಲುದ ತಿರ್ಲುದ ಕತೆ ನನ್ನ ದುಂಬುಗು ಪೋಪುಂಡು. ನಿಕಲಿ ಮಾತೆರೆಗ್ಲ ಕುಲ್ದಿನ ಅಲ್ಪಲೆ ವನಸ್ ಬರ್ಪುಂಡು. ಇತ್ತೆ ಒಂಜಿ ಎಲ್ಲಿಯ ಸಭಾ ಕಾರ್ಯಕ್ರಮ ಮಲ್ಪೆರುಂಡು ಬಂದು ನಿಕುಲ್ ಮಾತ ಓಡೆಲ ಪೋಚಿ ಅಂಚನೆ ಈ ಒಂಜಿ ಶನೀಶ್ವರ ಮಹಾತ್ಮೆ V4 ನ್ಯೂಸ್ಡ್ ಸೀದಾ ಪ್ರಸಾರಲ ಆವೊಂದುಂಡು. ಇತ್ತೆ ಒಂಜಿ ಎಲ್ಲಿಯ ಸಭಾ ಕಾರ್ಯಕ್ರಮ ಮಾತೆಲ್ಲ ದಯದಿದು ಅಲ್ಪನೆ ನಿಕಲ್ನ ಚಾವಡಿದ ಮಣ್ಣೆಟ್ಟು ಕುಲ್ಲೊಂದು ಎಂಕಲ್ನೊಟ್ಟಿಗೆ ಸಹಕರಿಸೋಡು. ಅಂಚನೆ ಇನ್ನಿತ್ತ ಎಂಕಲ್ನ ಲೆಪ್ಪೋಲೆಗು ಮೋಕೆಡು ರಡ್ಡು ಪಾತಿರಂದೆ ಅಕಲು ಇಡೆ ಪಾರೊಂದು ಬೈದೇರು ಬೊಕ ಏರ್ಲತ್ತು ನಮ್ಮ ಪೊಯ್ಯ ರಾಸಿದ ಅರಬ್ ಸಂಯುಕ್ತ ಸಂಸ್ಥಾನಡು ಮಸ್ತ್ ಕಲೆ ನಮ್ಮ ತುಳುತ್ತಾವಡವು ಕನ್ನಡದಾವಡು ಕಲೆ ಭಾಷೆ ಸಂಸ್ಕೃತಿಗೂ ಮಸ್ತ್ ಪುಣ್ಯದು ಪೊರ್ಂದುದು ಸೊಂದುದು ಅಲ್ಪ ಇನಿ ಒಂಜಿ ನೆಗತ್ತು ತೋಜಿನ ಪುದರ್ ಪಂಡಾವು ಶ್ರೀ ಸರ್ವೋತ್ತಮ ಶೆಟ್ರು ಅರಣ್ಯ ಈ ಸಂದರ್ಭಡು ಕುಡೋರಾಯನು ಒಡಲ್ದಿಂಜಿ ಸೊಲ್ಮೆ ಸಂದ ಒಂದು ಮೋಕೆಡು ಎದ್ಕೊಂದುಲ್ಲೆ. ಅಂಚನೆ ತುಳು ಕನ್ನಡ ಭಾಷೆದ ಬುಲೆಚ್ಚಲಿಗು ಮಸ್ತ್ ಪುಣೆ ದಿನಾರು ಬೊಕ್ಕೊಂಜಿ ಪೊಯ್ಯ ರಾಶಿದ ಊರು ಕತಾರ್. ಆ ಕತಾರಡು ತನ್ನ ಒಂಜಿ ಏಟೆಸ್ ಪನ್ಪಿನ ಸಂಸ್ಥೆಗೊಂಜಿ ಮೂರ್ತ ರೂಪ ಕೊರ್ದು ಐತ ಮುಖೇನ ನೂದು ಜನಕ್ಕೆ ಬೇಲೆ ಕೊರ್ದು ಅಕಲ್ನ ಕುಟುಂಬಗೂ ಬೊಲ್ಪಾತಿನಾರು ಶ್ರೀ ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರು. ಅಂಚನೆ ಎಂಕಲ್ನ ಕುಡೋರಿ ಭಿನ್ನೆ ನಮ್ಮ ರಾಜ್ಯ ಪ್ರಶಸ್ತಿ ಮಟ್ಟೆಲ್ ಪಡೊಂದೆಂಚಿನ ಸಂಸ್ಥೆ ಕನ್ನಡ ಸಂಘ ಬಾರಿನ್
ನೆತ್ತ ಗುರ್ಕಾರ್ಲೈನ ಪ್ರದೀಪ್ ಶೆಟ್ರಲ ಎಂಕಲ್ನೊಟ್ಟಿಗುಲ್ಲೇರು ಮೊಕಲಿನ ಮೂಜನನ್ಲ ರಾಯಲ್ ತುಳುಕೂಟ ನೆತ್ತ ಗುರ್ಕಾರ್ಲೈನ ಕರ್ಮಾರ್ ನಾಗೇಶ್ ಶೆಟ್ರು ಮೋಕೆಡು ಮಿತ್ತ ಮೆತ್ತರ್ಮೆಗ್ ಎದುಕೊನೋಡು ಅಕಲಿನ ಲೆತೊಂದು ಬರೋಡು ಬಂದೆ ಅನಿ ಸಂದರ್ಭಡು ಏನೊಂದುಲ್ಲೆ ನಿಕಲ್ನ ತಾಟಿದ ಹೊರಟು ಅಕಲಿನ ಎದುಕೊನ್ಲೆ ಬಂದುಲೆ ನಿಕಲ್ ಕುಲ್ದಿನಡೆಗೆ ಇತ್ತೇನೆ ಕೆಲೆಗೆ ವನಸ್ಸು ಬರೋದುಂಡು ಮಾತೆಲ್ಲ ಕುಲ್ದಿನಲ್ಲೇ ಕುಲ್ಲೆ ಇನ್ನು ನಮ್ಮ ಪೊಯ್ಯ ರಾಸಿದ ಕತಾರಾವಡ ಅಥವಾ ಅರಬ್ ಸಂಯುಕ್ತ ಸಂಸ್ಥಾನ ಅವಡು ಅಲ್ಪ ಈ ಕನ್ನಡ ತುಳುತ ಪರಪೋಕು ಉಪ್ಪುಡಂಡ ಐಕ್ ನಮ್ಮ ಮಲ್ಲ ಬಿನ್ನೇರ್ ನಕಲು ಕಾರಣ ಇತ್ತೆ ಅಕಲೆಗ್ ಪೂತ ಗೊಂಚಿಲ್ ಕೊರ್ದು ಎದ್ಕೊಂಡು ಕರ್ಮಾರ್ ನಾಗೇಶ್ ಶೆಟ್ರು ಪೂತ ಗೊಂಚಿಲ್ ಕೊರ್ದು ಎದುಕೊಂಡು ಕರ್ಮಾರ್ ನಾಗೇಶ್ ಶೆಟ್ರು ಲೈಟ್ಸ್ ಆನ್ ಮಲ್ಪಲೆ ದಯದೀದು ಸಭಾಂಗಣದ ಈ ಲೈಟ್ಸ್ ಆಫ್ ಮಲ್ತದು ಚಾವಡಿದ ಪೂರ ಬುಲ್ಪುನು ಆನ್ ಮಲ್ಪಲೆ ಮುಂದೇನು ಓಪನ್ ಮಲ್ಪಲೆ ಎದುರ್ದ ಲೈಟ್ಸ್ ಪೂರ ಆಫ್ ಮಲ್ಪಲೆ ಅವು ಕಣ್ಣು ಕಂತುಂಡಂತೆ ಎದುರ್ದ ಲೈಟ್ಸ್ ಅಂಚ ಸೋಲ್ಮೇಲು ಅಂಚೆನೆ ನಮ್ಮ ಬಣ್ಸ್ ಬಾರಿಂದ ಗುರ್ಕಾರ್ಲೈನ ಅರುಣ್ ಶೆಟ್ಟಿ ಎಂಕಲ್ನೊಟ್ಟಿಗುಲ್ಲೇರು ಬಣ್ಸ್ ಬಾರಿಂದ ದುಂಬುದ ಗುರ್ಕಾರ್ಲೈನ ಅಮರ್ನಾಥ್ ರೈ ಮೇರ್ಲ ಎಂಕಲ್ನೊಟ್ಟಿಗುಲ್ಲೇರು ಅಂಚೆನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದ ಭಾರಿನ್ ಸೌದಿ ಘಟಕದ ಗುರ್ಕಾರ್ಲೈನ ರಾಜೇಶ್ ಮೇರ್ಲ ಎಂಕಲ್ನೊಟ್ಟಿಗುಲ್ಲೇರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದ ಗೌರವಾಧ್ಯಕ್ಷರಾಯನ ಸುಭಾಷ್ ಚಂದ್ರ ಮೇರ್ಲ ಎಂಕಲ್ನೊಟ್ಟಿಗುಲ್ಲೇರು ಅಂಚೆನೆ ನಮ್ಮ ಕನ್ನಡ ಸಂಘದ ಈ ದುಂಬುದ ಗುರ್ಕಾರ್ಲೈನ ಆಸ್ಟಿನ್ ಸಂತೋಷ್ ಹಳೆಯಂಗಡಿ ನಮ್ಮ ಒಟ್ಟಿಗುಲ್ಲೇರು ಅಂಚೆನೆ ಸೆಂಟ್ರಲ್ ಕಫೆ ನೆತ್ತ ಆಡಳಿತ ನಿರ್ದೇಶಕರಾಯನ ಶ್ರೀಯುತ ಪ್ರಕಾಶ್ ಶೆಟ್ಟಿ ಎಂಕಲ್ನೊಟ್ಟಿಗುಲ್ಲೇರು ಮೊಕಲಿನ ಮಾತೇರೆನ್ಲ ಎಂಕಲ್ನ ರಾಯಲ್ ತುಳುಕೂಟದ ಕಾರ್ಯಕಾರಿ ಸಮಿತಿದ ಶ್ರೀ ಪ್ರಸಾದ್ ಶೆಟ್ರು ಮಿತ್ತ ಮೆತ್ತರ್ಮೆಗ್ಲೆ ತಂದು ಬರೋಡು ಅಂಚೆನೆ ಎಂಕಲೆಗಿನಿ ಈ ಒಂಜಿ ಚಾವಡಿನ ಒದಗಿದ್ ಕೊಡ್ತೀನ ನಮ್ಮ ಇಂಡಿಯನ್ ಕ್ಲಬ್ದ ಗುರ್ಕಾರ್ಲೈನ ಶ್ರೀಯುತ ಚೆರಿಯನ್ಲ ಎಂಕಲ್ನೊಟ್ಟಿ ಬತ್ತು ಕುಲ್ದೇರು ಅರೆಲ್ಲ ದಯದೀದ್ ಮಿತ್ತ ಮೆತ್ತರ್ಮೆಗ್ಲೆ ತಂದು ಬರೋಡು Our special thanks goes to the President and the Managing Committee of the Indian Club. We acknowledge your presence, Mr. Cherian. ಅಂಚಿನೆ ಅಮ್ಮ ಕಲಾವಿದರ್ನ ಮೋಹನ್ ದಾಸ್ ರಾಯ್ ಮೇಯರ್ ಎಂಕಲ್ನೊಟ್ಟಿಗುಲ್ಲೇರು ಭಾರಿನ್ ಬಿಲ್ಲಾವ್ಸ್ದ ಗುರ್ಕಾರ್ಲೈನ ಹರೀಶ್ ಪೂಜಾರ್ಲುಲ್ಲೇರು ಮೈಸೂರು ಕೆಪೆದ ಡೆನಿಸ್ ಸುಲೇರು ವಿಶ್ವಕರ್ಮ ಸೇವಾ ಸಮಿತಿದ ಗುರ್ಕಾರ್ಲೈನ ಸತೀಶ್ ಉಳ್ಳಾಲ್ ಅಂಚೆನೆ ಮೊಗೈರ್ಸ್ ಬಾರಿಂದ ಗುರ್ಕಾರ್ಲು ಚಂದ್ರಮೆಂಡನ್ ಕನ್ನಡ ಸಂಘದ ಅಂಚೆನೆ ನವೀನ್ ಶೆಟ್ರು ರೀಜನಲ್ ಡೈರೆಕ್ಟರ್ ಆವಮ ಮಿಡಲ್ ಈಸ್ಟ್ ಮೊಕಲಿನ ಮಾತೇರಲ್ಲ ರಾಯಲ್ ತುಳುಕೂಟದ ಕಾರ್ಯಕಾರಿ ಸಮಿತಿದ ಶ್ರೀ ಅನಿಲ್ ನಾಯ್ಕರು ಮಿತ್ತ ಮೆತ್ತರ್ಮೆಗೆ ಎದ್ಕೊಂಡೋಡು ಅಂಚೆನೆ ದೂರದ ಸೌದಿ ಹಿಡಿದು ಬೈದಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದ ಭಾರಿನ್ ಸೌದಿ ಘಟಕದ ಉಪಾಧ್ಯಕ್ಷರಾಯನ ನರೇಂದ್ರ ಶೆಟ್ಟಿ ಎಂಕಲ್ನೊಟ್ಟಿಗುಲ್ಲೇರು ಸೌದಿ ಹಿಡ್ದು ನವೀನ್ ಭಂಡಾರಿ ಉಲ್ಲೇರು ನವೀನ್ ಭಂಡಾರಿ ಅಂಚೆನೆ ಮಾಸದ ಎಲ್ಯ ಗುರ್ಕಾರ್ಲೈನ ಗೋಪಾಲ್ ಶೆಟ್ರು ಉಲ್ಲೇರು ಅಂಚೆನೆ ನಮ್ಮ ಸೌದಿ ಹಿಡ್ದು ದಯಾನಂದ್ ಶ್ರೀಯನ್ ಮೇರ್ಲ ಎಂಕಲ್ನೊಟ್ಟಿಗುಲ್ಲೇರು
ಬಾಂಬೆ ಟೈಲರ್ಸ್ನ ಪುರುಷೋತ್ತಮ್ ಪೂಜಾರ್ಲು ಅಂಚನೆ ಕುಲಾಲ್ ಸಂಘದ ಗುರ್ಕಾರ್ಲೈನ ಗಣೇಶ್ ಮಾಣಿಲ ಮೇರ್ಲ ಎಂಕಲ್ನೊಟ್ಟಿಗುಲ್ಲೇರು ಮಕ್ಕಳನ್ ಮಾತೆರೆಲ್ಲ ಶ್ರೀ ಕರುಣಾಕರ್ ಶೆಟ್ಟಿ ಪದ್ಮಶಾಲಿ ನಮ್ಮ ರಾಯಲ್ ತುಳುಕುಟ್ಟದ ಕಾರ್ಯಕಾರಿ ಸಮಿತಿದ ಕರುಣಾಕರ್ ಪದ್ಮಶಾಲಿ ಮೇರು ಮಕ್ಕಳೇ ಮಾತೆರೆಲ್ಲ ಮಿತ್ತ ಮೆತ್ತರ್ಮೆಗ್ ಮೋಕೆಡ್ ಎದ್ಕೊನೋಡು ಅಂಚನೆ ಮಾಸದ ಗುರ್ಕಾರ್ಲೈನ ಸತೀಶ್ ಬಜಲ್ ಮೇರ್ಲ ಇತ್ತೆ ಬೈದರ್ ಎಂಕಲೊಟ್ಟಿಗುಲ್ಲೇರಾರು ದೈದಿದಾರ್ಲ ಮಿತ್ತ ಮೆತ್ತರ್ಮೆಗ್ ಬರೋಡು ಬಂದೆ ಆ ಸಂದರ್ಭಡು ಕೇನೊಂದುಲ್ಲೆ ಅಂಚನೆ ರಾಯಲ್ ತುಳುಕುಟದ ಕಾರ್ಯಕಾರಿ ಸಮಿತಿದ ಮಾತಾ ಸದಸ್ಯರ್ಲ ದೈದಿದ್ ಮಿತ್ತ ಮೆತ್ತರ್ಮೇಡು ಉಪ್ಪುಡು ಮಸ್ತ್ ಖುಷಿ ಆಪುಂಡು ನಮ್ಮ ಮಲ್ಲ ಬಿನ್ನೇರ್ನಾಯನ ಶ್ರೀಯುತ ಸರ್ವೋತ್ತಮ್ ಶೆಟ್ರ್ ಶ್ರೀಯುತ ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರ್ ಮೊಕ್ಕಲ್ನೊಟ್ಟಿಗೆ ಮಾತಾ ಬಿನ್ನೇರ್ಲ ಈ ಮಿತ್ತ ಮೆತ್ತರ್ಮೇಡು ಉಲ್ಲೇರು ನಕ್ಷತ್ರಲು ಬಾನೋಡು ಮೆನ್ಕುಲಕ ಮೊಕ್ಕಲಿತ್ತೆ ಮಿತ್ತ ಮೆತ್ತರ್ಮೇಡು ಮೊಕ್ಕಲಿನ ತೂನಗ ಮಸ್ತ್ ಖುಷಿಯ ಒಂದುಂಡು ಬಂದುಲೆ ಓವೇ ಒಂಜಿ ಕಜ್ಜನು ಉದಿಪನ ಮಲ್ಪುನಗ ನಮ್ಮ ಆನೆ ಮೋನೆದ ಕುಮಾರನು ಸುಗಿತನ್ವ ಅಂಚನೆ ಉಡಲ್ದ ಗುಂಡೋಡು ಬಾಮಕುಮಾರನ ಸುಗಿತೊಂದು ಇನಿ ಮಿತ್ತ ಮೆತ್ತರ್ಮಡುಪ್ಪುನ ಮಾತ ಬಿನ್ನೆರ್ಲ ಒಂಜಾದ ನಮ್ಮ ತುಡರ್ನ ಅರ್ಲಾದ ಇನಿತೆ ಒಂಜಿ ಕಜ್ಜೋಗು ಉದಿಪನ ಕೊರಡು ಪಂದ್ಯ ಅನ್ಕೇನೊಂದಿಲ್ಲೆ ದಯದೀದ್ ಸರ್ವೋತ್ತಮ ಶೆಟ್ರ್ ಡಾಕ್ಟರ್ ಮೂಡಂಬೈಲ್ ರವಿ ಶೆಟ್ರ್ ಅಂಚನೆ ಮಾತ ಮಿತ್ತ ಮೆತ್ತರ್ಮೆಡಿತ್ತಿನ ಮಾತ ಬಿನ್ನೇರ್ಲ ತುಡರ್ ಅರ್ಲದ ಉದಿಪನ ಮಲ್ತೊಂದುಲ್ಲೇರು म्यूजिक करले करुणाकर सोल मिलो ಏತ್ ಭಾಗ್ಯಶಾಲಿ ನಮ ತುಳು ಅಪ್ಪನ ಮಟ್ಟೆಳ್ಳು ಪುಟ್ಟುದು ಬಲತಿನ ನಮ ಮಸ್ತ್ ಭಾಗ್ಯಶಾಲಿಲು ಆ ತುಳು ಅಪ್ಪನ ಚಾಕ್ರಿ ಮಲ್ಪೆರ್ಲ ಭಾಗ್ಯ ಬೋರ್ಡ್ಗೆ ಕರಿನ ಪಿಜಿರ್ದಿ 14 ವರ್ಷದ್ದು ಆ ತುಳು ಅಪ್ಪನ ಚಾಕ್ರಿ ಮಲ್ತೊಂದು ಬರೊಂದುಲ್ಲೆರು ರಾಯಲ್
ತುಳುಕೂಟದ ಮುತಾಲಿಕೆಡ್ ಗುರ್ಕಾರ್ಲೈನ ಶ್ರೀಯುತ ಕರ್ಮಾರ್ ನಾಗೇಶ್ ಶೆಟ್ರ್ ಆ ರೀತಿ ಒಂಜಿ ರಡ್ಡು ಪಾತೆರ ಪನೋಡು ಪಂದೆ ಅನ್ಕೆ ಏನೊಂದುಲ್ಲೆ ಕರ್ಮಾರ್ ನಾಗೇಶ್ ಶೆಟ್ರ್ ರಾಯಲ್ ತುಳುಕೂಟದ ಗುರ್ಕಾರ್ಲು. ನಮಸ್ಕಾರ. ಮಿತ್ತ ಚಾವಟಿ ಸೇರಿದಿನ ಎನ್ನ ಮಲ್ಲನ್ನೇ ಎಂಗೆ ದುಂಬುಂಚಿಲಾರೆ ಸರ್ವತಮನ್ನ ಪಂಡದು ಒಂಜಿ ಎಂಕಲ್ನ ಒಂಜಿ ರಿಶ್ತ ಒಂಜಿ ರಿಲೇಷನ್ಶಿಪ್ ಅವ ಬೈದೇನೆ ಅರೆಗ್ ಬೊಕ್ಕ ಮಲ್ಲಂಜಿ ಬೊಕ್ಕಂಜಿ ಮಲ್ಲ ಬಿನ್ನೆ ಎಂಕಲ್ನ ಮೂಡಬೈಲು ಡಾಕ್ಟರ್ ರವಿ ಶೆಟ್ರ್ ನಿಕ್ಲೆಗ್ ಉರಲ್ದಿಂಜಿ ಸೊಲ್ಮೇಲು ನಿಕ್ಲು ಬ್ಯಾರಿನ ಎಂಕಲ್ನ ಒಕ್ಕಲಿಗೆ ಲೇದಿನಕ್ಕೆ ಎಂಕಲಿಗೆ ಪಾತ್ರ ಕೇಂದ್ರದ ಬೈದಾರಿಡಿಗೆ ಬ್ಯಾರಿನಿಗೆ ಅಂಚನೆ ನಮ್ಮ ಪೂರ ಬಿನ್ನೆರು ಮಿತ್ತ ಚಾವಡಿ ನಕ್ಲಿಲ್ಲ ಜನಮಂದಲಿಗೆ ನಿಕ್ಲೆ ಪೂರ ಎನ್ನ ಉಡಲ್ದಿಂಜಿ ಸೊಲ್ಮೇಲು ರಾಯಲ್ ತುಳುಕೂಟದ ಈ ಪೆಜ್ಜೆ 14 ವರ್ಷ ಆಂಡ್ ಒಂಜಿ ಎಂಕಲೆ ಯಾನ್ ಈ ಎಕ್ಸೈಸ್ ಮಲ್ಪುರ ಊಲನ್ನ ಇಡೀ ನಾಡ ನಮ್ಮ ಯಕ್ಷ ತಂಡ ರಾಯಲ್ ತುಳುಕೂಟದ ಸೈಡ್ ಹಿಡ್ದು ಒಂಜಿ ನಮ್ಮ ಆಟ ಆವೋಡು ಒಂದು ಯಕ್ಷ ಪಟ್ಲ ಫೌಂಡೇಶನ್ದ ದುಂಬೆ ಒಂಜಿ ತೀರ್ಮಾನ ಏನಂದು ಮಲ್ಪೋಡು ಶನೀಶ್ವರ ಮಹಾತ್ಮೆ ಮಲ್ಪೋಡು ಅಂಚೆ ಅಂಚೆ ಪಂಡೆಕ್ಕೆ ಯಾನು ಈ ಪಾತ್ರ ಕೇಂದ್ರದು ಅಕ್ಲಂಜಿ ಪ್ರೀತಿ ವಾತ್ಸಲ್ಯಗೆ ಕೇನೊಂದು ಅಕ್ಲ ಪಾತ್ರ ಕೇಂದ್ರ ಯಾನು ಈ ನೆಕ್ ಕೈಪಾಡಿಯೇ ನಮ್ಮ ಒಂಜಿ ಈ ಸೇವೆ ಕೊರ್ಪನೆ ಭಾಗ್ಯ ಎಂಗೆ ತಿಕ್ಕದಂಡು ತುಳುವೆರೆಗೆ ನಿಕ್ಲೆ ಪೂರ ಈತ ಸಂಖ್ಯೆ ನಿಕ್ಲು ಬೈದರು ಎನ್ನ ಉಡಲ್ದಿಂಜಿ ಸೊಲ್ಮೇಲು. ಥ್ಯಾಂಕ್ ಯು ಸೋ ಮಚ್. ಮಾತೆರ್ಲಂತ ಪೀರಬತ್ತದ ರಂಗಸ್ಥಳದ ಉಲ್ಲೈ ಉಂತುಂಡ ಸರಿಯಾವ ಪಂದು ಅಂತೆ ಬಂದುಲೆ ಪಂಚವರ್ಣದ ಪುಂಚದ ಮಣ್ಣದ ನಾಗ ನಡತ ಪರಶುರಾಮನ ಸೃಷ್ಟಿ ನಮ್ಮ ಪೊರ್ಲುದ ತುಳುನಾಡು ನಿಕಲೆ ಮಾತೆರೆಗಳು ಗೊತ್ತುಂಡು ನಮ್ಮ ಇಲ್ಲಗ ಏರೆ ಬಿನ್ನೆ ಬರಡು ಅಕಲೆ ನಮ್ಮ ಮಾನದಿಗೆ ಮಲ್ಪಂದೆ ಕಡಪುಡ್ಜ ನಮ್ಮ ಮಲ್ಲ ಬಿನ್ನೆರೇನು ಮೋಕೆಡಿ ಎದ್ಕೊಂಡ ಇತ್ತೆಕಲಿಗ ಮಾನದಿಗೆ ಮಲ್ಪಿನಂಚಿನ ಪೊರ್ತು ಯಾನು ಪೊಯ್ಯ ರಾಸಿದ ಅರಬ್ ಸಂಯುಕ್ತ ಸಂಸ್ಥಾನದ ಅಲ್ಪ ತುಳು ಕನ್ನಡ ಕಲೆ ಭಾಷೆ ಸಂಸ್ಕೃತಿದ ಬುಲ್ಲೆಚ್ಚಲಿಗ ಮಸ್ತ್ ಪುಣ್ಯದ ಪೊರ್ದಿನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸರ್ವೋತ್ತಮ್ ಶೆಟ್ರುಲ್ಲೆರ್ ಆರ್ ದಯದೀದ್ ಮಾನದಿಗಿನ ಮನೆಟ್ಟು ಕುಲ್ಲೋಡು ದಯದೀದ್ ಸರ್ವೋತ್ತಮ್ ಶೆಟ್ರೆ ಈ ರೆಂಕಲ್ನ ಮಲ್ಲ ಬಿನ್ನೆ ಈ ರೆಂಕಲ್ನ ಖುಷಿಗಾದ ಈ ಮಾನದಿಗಡ ಮನೆಟ್ಟು ಕುಲ್ಲೋಡು ಬಂದುಲೆ ಮೆರ್ನೊಂಜಿ ಎಲ್ಲಿಯ ಪರಿಚಯ ಇತ್ತೆ ನಿಕಲ್ನ ಎದುರು ದೀವೊಂದುಲ್ಲೆರು ಶ್ರೀಮತಿ ಸತ್ಯಲಕ್ಷ್ಮಿ ಶೆಟ್ಟಿ. ಪೊಯ್ಯೆ ರಾಸಿದ ಕಡಲಾಯಿರಿದ ಅರಬ್ಬಿ ದೇಶಡು ಕನ್ನಡ ತುಳು ಭಾಷೆಲಿನ ಬುಲೆಚ್ಚಿಲ್ದ ಪೊರ್ಲ ಪೊಲಪುದ ಬಿತ್ತನು ಬಿತ್ತೊಂದು ಐತ ಪಿರವುಡು ಬೆರಿಕ್ ಬೆರಿಸಾಯ ಆಪಿನಲ್ಪ ಕೇಂದಿ ಬರ್ಪಿನ ಪುದರೆ ರಾಜ್ಯ ಪ್ರಶಸ್ತಿಯನ್ನು ಪಡೆತಿನ ನಮ್ಮ ಮೋಕ್ಯದ ಗುರ್ಕಾರ್ಲು ಸರ್ವೋತ್ತಮ ಶೆಟ್ರು. ಕರ್ನಾಟಕ ಮೂಲದ ಸಂಘ ಸಂಸ್ಥೆಲು ತುಳುಕೂಟ ಬಂಟೆರೆ ಸಂಗೊಲೆನು ದುಬೈದ ಮಣ್ಣುಡು ಉಂಡು ಮಲ್ಪುನಲ್ಪ ಪುಣೆಯಿನಾರು ನಮ್ಮ ಸರ್ವೋತ್ತಮ ಶೆಟ್ರು. ಪಿರಪ್ಪ ಬಿಜಿರಿನ 43 ವರ್ಷದ್ದು ಮಸ್ತ್ ಸಂಘ ಸಂಸ್ಥೆಲೆಡು ಮಸ್ತ್ ಪೊರ್ಲ ಲೇಸು ಕಜ್ಜೋಲೆನು ಉಂಡು ಮಲ್ತೊಂದು ಐಕ್ ತನ್ಕುಲೆನ ತನ್ ಮನನು ಕೊರ್ದು ಬೆರಿಸಾಯದು ಉಂತಿನಲ್ಪ ಮೇರು ಕಡೀರ ಪಂತ್ಯಡು ತೋಜಿದು ಬರ್ಪೆರು. ಐಗುಲ ಮಟೊಟ್ಟು ಕಲ್ಪಾರ್ತಿಯಾದುಪ್ಪುನಗನೆ ಗುರ್ಕಾರ್ ಮಿದ ಮಾತ ಲಚ್ಚೊನಲು ಎತ್ತಿನೆಟ್ಟಾದೆ ಮೇರು ಮಸ್ತ್ ಸಂಘ ಸಂಸ್ಥೆಲೆಡು ತಾನ್ನ ಗುರ್ಕಾರ್ ಮಿದ ಗುರ್ಕಾರೆಯಾದ ತನ್ನರ್ದಾಯಿನಂಚಿನ ಸೇವೆಲೆನು ಮಲ್ತೊಂದು ಬೈದೇರು. ಮೇರೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಸುಂದರಂ ಶೆಟ್ಟಿ ಪ್ರಶಸ್ತಿ, ಮಯೂರ ವಿಶ್ವ ಕನ್ನಡಿಗ ಪ್ರಶಸ್ತಿ, ತೌಳವ ಪ್ರಶಸ್ತಿ ಇಂಚ ಮಸ್ತ್ ಪ್ರಶಸ್ತಿಲು ಅರೆ ಮಟ್ಟೆಲ್ಗೆ ಬೈದಳು. ತನ್ಕುಲಿನ ಸಮಾಜ ಸೇವೆರ್ದು ಜನಮಂದಲಿನ ಮನಸ್ಸು ಮುಟ್ಟಿನ ಮೇರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದುಬೈ ಘಟಕದ ಗುರ್ಕಾರೆಯಾದುಲ್ಲೇರು. ರಾಯಲ್ ತುಳುಕೂಟ ಬಹರೇನ್ ಉಂಡು ಮಲ್ದಿನ ರಾಯಲ್ ಯಕ್ಷ ಐಸಿರಿ 2022 ಈ ಪೊರ್ಲ ಲೇಸಿಡು ಮಾನಾದಿಗೆದ ಮನೆಟ್ಟು ಓಲಗಾತಿನ ಸರ್ವೋತ್ತಮ ಶೆಟ್ರಿಗ್ ಈ ಪೊಯ್ಯೆ ರಾಶಿದ ಮುತ್ತುದ ದ್ವೀಪ ಬಹರೇಂದ
ಮಾತಾ ತುಳು ಕನ್ನಡ ಜನಮಂದಿರಿನ ಪರವಾದ ಆರ್ತಿ ಪಿರ್ತಿದ ಉಡಲ್ ದಿಂಜಿ ಸೊಲ್ಮೇಲ್ ಇತ್ತೆ ಸರ್ವೋತ್ತಮ್ ಶೆಟ್ರಿಗೆ ಕನ್ನಡ ಸಂಘದ ಗುರ್ಕಾರರಾಯನ ಪ್ರದೀಪ್ ಶೆಟ್ರ್, ಸುಭಾಷ್ ಚಂದ್ರ ಅಂಚಿನ ನರೇಂದ್ರ ಶೆಟ್ರ್, ಬಣ್ಸ್ ಬಾರಿಂದ ಗುರ್ಕಾರ್ಲಾಯನ ಅರುಣ್ ಶೆಟ್ರ್ ಅಂಚನೆ ರಾಯಲ್ ತುಳುಕಡದ ಗುರ್ಕಾರ್ಲಾಯನ ನಾಗೇಶ್ ಶೆಟ್ರ್ ಮೊಕಲ್ ಮಾತ ಒಂಜಾದ ಮಾನದಿಗೆ ಮಲ್ಪೊಡು ಅರೆ ಶಾಲು ಪಾಡ್ದು ಪೇಟ ದೀದು ಹಾರ ಪಾಡ್ದು ಪಲ ಪುಷ್ಪಲೆಯನ್ನು ಕೊರ್ದು ನೆಂಪುದ ಕಾಣಿಕೆಯನ್ನು ಕೊರಡು ಶ್ರೀಯುತ ಸರ್ವೋತ್ತಮ್ ಶೆಟ್ಟಿ ಪೇಟ ಪಾಡ್ಲೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸರ್ವೋತ್ತಮ್ ಶೆಟ್ರ್ ಅರಬ್ ಸಂಯುಕ್ತ ಸಂಸ್ಥಾನಡು ಇನಿ ಕನ್ನಡ ತುಳುತ್ತ ಪರಪೋಕು ಉಪ್ಪೊಡಂಡ ಐಟ್ ನೆಗತ್ತು ತೋಜಿನಚ್ಚಿನ ಪುದರ್ ಶ್ರೀಯುತ ಸರ್ವೋತ್ತಮ್ ಶೆಟ್ಟಿ ಸರ್ವೇರ್ಲ ಉತ್ತಮೆ ಸರ್ವೋತ್ತಮೆ ತಾಟಿದ ಹೊರಟು ಮೇರೆಗೆ ಸೊಲ್ಮೆ ಸಂದಾಲಿ ಬಂದುಲೆ ಇತ್ತೆ ಸರ್ವೋತ್ತಮ್ ಶೆಟ್ರು ಒಂಜಿ ರಡ್ಡು ಪಾತೆರಡು ಎಂಕಲ್ನ ಮಲ್ಲ ಬಿನ್ನೆ ಸರ್ವೋತ್ತಮ್ ಶೆಟ್ರು ಉಡಾಲ್ದ ಗುಡಿக்கு ಆತ್ಮದ ಬಲ್ಪು, ಬುದ್ಧಿದ ಬುಳಿக்கு ಜ್ಞಾನದ ಬಲ್ಪು, ದೇವರ ಗುಂಡೊಡು ದೀಪದ ಬಲ್ಪು, ಬರ್ಸ ಬತ್ತಂಡ ಅರಿಬಾರಿ ಧಾನ್ಯಗೂ ತಿಪ್ಪಿಲದ ಬಲ್ಪು, ಜೀವನದ ಪ್ರತಿ ಅಜ್ಜೊಡ್ಲ ಬೋಡು ಈ ಬಲ್ಪು. ತುಳುವರಾಯನ ಕನ್ನಡಿಗರಾಯನ ನಂಗೆ ಮಾತ ನಮ್ಮ ಕಷ್ಟ ಮರ ದೂರ ಆವಾಡು ಸುಖ ಸಂತೋಷಡು ನಿಗುಲು ತುಂಬಿ ತುಳುಕಾಡು ಪಣದು ಆ ದೇವರನ್ನು ಸುಗಿತೊಂದು ಇನ್ನಿತ ಈ ಲೇಸದ ಉದಿಪಿನ ಮಲ್ತು ಕುರಿಯರು ವೇದಿಕೆ ಇಡ್ತಿನ ಮಾತ ಗಣ್ಯಾದಿ ಗಣ್ಯರು ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದುವಾಯನ ನಾಗೇಶಣ್ಣ ಎನ್ನ ಮೆಗ್ಗನ ಸ್ಥಾನಡು ಬಿಂಜರಾದ ವೈದ್ಯನ ರವಿ ಅಣ್ಣ, ನಮ್ಮ ಕನ್ನಡ ಸಂಘ ಬಹರೇನ್ ಸುರೂತ ಸರ್ತಿ ಒಂಜಿ ಕನ್ನಡ ಭವನ ಅಂತಾರಾಷ್ಟ್ರೀಯ ಮಟ್ಟದ ಆಪುಂಡವು ಬಹರೇನ್ ಐತ ಅಧ್ಯಕ್ಷರಾಯನ ಪ್ರದೀಪಣ್ಣ. ಐ ಆಮ್ ಸಾರಿ, ಐ ಶುಡ್ ಹವ್ ಅಡ್ರೆಸ್ಡ್ ಅವರ್ ಇಂಡಿಯನ್ ಕ್ಲಬ್ ಪ್ರೆಸಿಡೆಂಟ್ ಚೆರಿನ್ ಸಾಬ್, ರಾಜೇಶ್ ಅಣ್ಣ, ಅರುಣಣ್ಣ, ಅಮರಣ್ಣ, ಪ್ರಕಾಶ್ ಅಣ್ಣ, ಸುಭಾಷ್ ಅಣ್ಣ, ಗಣೇಶ್ ಅಮಿಯನ್, ಮಿಸ್ಟರ್ ಕುಲಾಲ್, ಕಮಲಾಕ್ಷ ಅಣ್ಣ ಅಂಚನೆ ಇಂಚಿಡು ಮಸ್ತ್ ಜನರು, ಸಂತೋಷ್ ಆಸ್ಟಿನ್, ಗೋಪಾಲಣ್ಣ, ನರೇಂದ್ರ ಅಣ್ಣ ಸೌದಿ ಅರ್ಬಲ್, ನವೀನ್ ಭಂಡಾರಣ್ಣ, ಸತೀಶ್ ಬಜಾಲ್ ಸತೀಶ್ ಅಣ್ಣ, ಸಿಯನ್ ಸರ್ ಬೊಕ ಮೂರು ಕೂಡ್ದಿನ ಕನ್ನಡ ಬೊಕ ತುಳುತ ಮನಸ್ಸುಲೆ ಅಂಚೆನ ವೇದಿಕೆ ಮಸ್ತ್ ಜನ ಉಳ್ಳರು, ನಮ್ಮ ಜಗನ್ನಾಥ್ ಶೆಟ್ರು ಉಳ್ಳರು, ಅಂಚೆನೆ ಮಸ್ತ್ ಜನ ಉಳ್ಳರು, ವಿಜಯ್ ನಾಯಕ್ ಉಳ್ಳರು. ನಿಗಲೆ ಮಾತ ಅಡ್ರೆಸ್ ಮಲ್ಪರೆ ಆಪುಜಿ ಮಾತ್ರ ಒರಿಯರಿನ ಪುದರ್ ಪಂಡ್ರೆ ಆಪುಜಿ. ಯಕ್ಷಗಾನ ಒಂಜಿ ಕಲೆ, ಡಾಕ್ಟರ್ ಶಿವರಾಮ್ ಕಾರಂತರು ಒಂಜಿ ಕಡೆ ಪಂತೆರು ಕಲೆ ಮತ್ತು ಸಾಹಿತ್ಯ ಸಾಮಾನ್ಯ ಮನುಷ್ಯನ ಬದುಕನ್ನ, ಸಾಮಾನ್ಯ ಮನುಷ್ಯನ ನೋವನ್ನ, ಸಾಮಾನ್ಯ ಮನುಷ್ಯನ ಚಿಂತನೆಯನ್ನ ಹೊರಹಾಕಬಲ್ಲ ವೇದಿಕೆಯಾಗಿರಬೇಕು. ಕಲೆ ಮತ್ತು ಸಾಹಿತ್ಯ ಸಮಾಜದ ವಿಕಾಸವನ್ನ, ಮನಸ್ಸುಗಳ ಚೀತ್ಕಾರವನ್ನ, ಕೊರಗನ್ನ, ಕೊರತೆಯನ್ನ ಪ್ರತಿಬಿಂಬಿಸುವ ಸಾಧನವಾಗಿರಬೇಕು. ಒಬ್ಬ ಕಲಾವಿದನಿಗೆ ತನ್ನ ಕಲೆಯ ಮೂಲಕ ಜನರಿಗೆ ಸಂದೇಶವನ್ನು ನೀಡಬಹುದು, ತನ್ನ ಭಾವನೆಗಳನ್ನು ಬಿತ್ತರಿಸಬಹುದು, ರಂಜಿಸಬಹುದು, ರಾರಾಜಿಸಬಹುದು. ಆದರೆ ಕಲೆಯ ಮೂಲಕ ಸಾಮಾಜಿಕ ಸಮರವನ್ನು ಸಾರುವವರೇ ಬಹಳಷ್ಟು ವಿರಳ. ಒಬ್ಬ ಕಲಾವಿದನಿಗೆ ಸಾಮಾಜಿಕ ತುಡಿತವಿದ್ದರೆ ಅದನ್ನು ತನ್ನ ಎಲ್ಲ ಕಲಾ ಪ್ರಕಾರಗಳಿಗೆ ತೋಡಿಕೊಂಡಿರಬಹುದು, ಹಮ್ಮಿಕೊಂಡಿರಬಹುದು, ಹಂಚಿಕೊಂಡಿರಬಹುದು.
ಇಂತಹ ಸಾಮಾಜಿಕ ತುಡಿತ ಇರುವ ಇಬ್ಬರು ಕಲಾವಿದರು, ಇಬ್ಬರು ಹೃದಯವಂತ ಮತ್ತು ಶ್ರೀಮಂತ ಕಲಾವಿದರು, ಒಬ್ಬರು ಶೇಖರ್ ಡಿ ಶೆಟ್ಟಿಗಾರ್ ದುಬೈ, ಇನ್ನೊಬ್ಬರು ಪೇಜಾವರ್ ದೀಪಕ್ ಪೇಜಾವರ್ ಬಹರೇನ್. ಈ ವಿಷಯ ಯಾಕೆ ಇಲ್ಲಿ ಹೇಳಿದೆ ಒಂದು ನಾನು ದ್ಯಾಗ ಮೂಲ ಪಂಡ ಬಣ್ಣಗ ಬಹರೇನ್ ಯಕ್ಷಗಾನ ಓರಿಯೋಡಂಡ ಐಕ್ ದೀಪಕ್ ಪೇಜಾವರ್ ಕಾರಣ, ಇಫ್ ಐ ಡೋಂಟ್ ಮಿಸ್ಟೇಕ್. ಅಂಚನೆ ದುಬೈಡ್ ಯಕ್ಷಗಾನ ಓರಿಯೋಡಂಡ ಐಕ್ ಕಾರಣ ಶೇಖರ್ ಡಿ ಶೆಟ್ಟಿಗಾರರು. ಇನ್ನಕ್ಕೆ ದುಬೈಡ್ ಯಕ್ಷಗಾನ ತರಬೇತಿ ಕೇಂದ್ರ ಮಲ್ತದು ಅವೇತೋ ಜೋಕ್ಲೇನು, ಅವೇತೋ ಪೊಂಜವೆಲಿನ, ಅವೇತೋ ಅಂಜವೆಲಿನ ಟ್ರೈನ್ ಮಲ್ತೊಂದಿಲ್ಲ ಶೇಖರ್ ಡಿ ಶೆಟ್ಟಿಗಾರರು. ಅಂಚೆನೆ ದೀಪಕ್ ಪೇಜಾವರ್ಲ ಮಲ್ತೊಂದಿಲ್ಲ ದೇಗಿನ ಪೋಯಿನ ಸರ್ತಿ ದುಬೈಡ್ ఆయన ಯಕ್ಷಗಾನ ಲಲುತೊಪ್ಪಕ್ಯಾನ ಇಂಟ್ರೋಡು ಬಕ್ಕ 55 ವೇಷಲು ವೇದಿಕೆ ಬೋದರು ಪೋಡಿ ಮಲ್ದರ ವೇದಿಕೆನು ಅಂಚಿನ ಒಂಜಿ ಆ ಸಂದರ್ಭಡು ಮೇನ್ ರೋಲ್ ತಿನಾರು ದೀಪಕ್ ಪೇಜಾವರ್ ಬಹರೇನ್ ಬೋದ್ನಾರು. ದೀಪಕ್ ಪೇಜಾವರ್ ದೇವಿನ ರೋಲ್ ಆರು ಮಲ್ದರು. ಎಂಚಿನ ಒಂಜಿ ಭಾಷಾರ್ನ, ಎಂಚಿನ ಒಂಜಿ ಭಾಷಾ ಶೈಲಿ ದೀಪಕ್ ಪೇಜಾವರ್ನ. ಅಂಚಿನ ಒಂಜಿ ವ್ಯಕ್ತಿ ಬಹರೇನ್ ನಾಡು ಇನ್ನಿ ಜೋಕಲೆಗ್ ಮಲ್ಲಗಲಿಗೆ ಪೊಂಜೋಗ ಅಂಜೋಗ ಯಕ್ಷಗಾನ ಕಲ್ಪದು ಇನ್ನು ನಿಗಲನೇದ್ರು ಪ್ರದರ್ಶನ ಮಲ್ತೊಂದುಲ್ಲೇರು ಪಂಡರಕ್ಕೆ ಭಾರಿ ಖುಷಿ ಆವನುಂಡು. ಭಾರಿ ಆಗಲಿಗೆ ಇಡೀ ತಂಡಗೂ ಆಮೇಲೆ ನನ್ನ ಸಲ್ಲಿಸೋದಿಲ್ಲ. ಒಂದು ಪಾತ್ರನ ಸಮಯ ಹತ್ತು ಯಕ್ಷಗಾನ ತೋರೆ ಬೈದಾರ್ನಿಗಳು ಮಸ್ತ್ ಜನ ಪಾತ್ರಲೇರು, ನಮ್ಮ ರವಿಯಣ್ಣೆಲ್ಲ ಪಾತ್ರಲೇರು. ಯಾನು ಒಂಜಿ ವಿಷಯ ಪನ್ಪ ಯಕ್ಷಗಾನನು ಒಳತಂದು ಬಲ್ಲೆ, ಯಕ್ಷಗಾನನು ಒಳತಂಡ ಮಾತ್ರ ನಮ್ಮ ಭಾಷೆ ಒರೆಯುಂಡು. ಕನ್ನಡ ಭಾಷೆ ಒರಿಜಿನೇ ಇನ್ನು ಯಕ್ಷಗಾನ ಸೋದು ಪಂಡ್ರೆ ಎಂಕ್ ಯಾನು ಎದೆದಟ್ಟದ ಪಡೋದಿಲ್ಲ. ಕನ್ನಡ ಭಾಷೆ ಒರಿಜಿನಿ ಅವು ಸಮ ನಮ್ಮ ಯಕ್ಷಗಾನೋಡ ಸಾದು ಭಾಷೆ ಮಾತ್ರ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ರಾಜ್ಯದ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಅದು ಉಳಿದದ್ದು ಯಕ್ಷಗಾನದಿಂದಲೇ ಅಂತ ಹೇಳಿ ನಾನು ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಯಕ್ಷಗಾನದಿಂದಲೇ ನಮ್ಮ ಸಂಸ್ಕೃತಿ ಉಳಿದಿದೆ. ನಮ್ಮ ಮಕ್ಕಳಿಗೆ ನಮ್ಮ ಯಕ್ಷಗಾನಗಳನ್ನು ತೋರಿಸಬೇಕು, ಮಕ್ಕಳಿಗೆ ನಾವು ಯಕ್ಷಗಾನ ಕಲಿಸಬೇಕು. ನಿಗಲು ದುಬೈದ ಮರಣ ಯಕ್ಷಗಾನ ತೂತಾರ ಒಂಜಿ ರಡ್ಡು ಜೋಕುಲು 4 ವರ್ಷದ ರಡ್ಡು ಜೋಕುಲು 100 ಜಾಸ್ತಿ ಇನ್ನವನ್ ಪರಕ್ಕೆ ಧಮ್ಕಿ ದಿಗಿಣ ಪಾಡ್ದಾರೆ. ನೀವು ತೂದು ಪರ ವಾಟ್ಸಪ್ ಅವು ಮಸ್ತ್ ಪಾಪ್ಯುಲಾರಿಟಿ ದಿಗಿಣ ನಗಲೆ ರಡ್ಡು 4 ವರ್ಷ ಜೋಕುಲು 100 ಜಾಸ್ತಿ. ಒಂಜಿ ಬಂಟರ ಪಣ್ಣು ಬಾಲೆ, ಒಂಜಿ ಬಿಲ್ಲವರ ಪಣ್ಣು ಬಾಲೆ, ಲಡ್ಡು ಜೋಕುಲು ಆ ದಿಗಿಣ ಪಾಡ್ದಿರತ್ತೆ. ಅವೆನ್ ತೂದು ಮಾತನ್ನ ಬಿರಲ್ಲು ಮೂಕು ಬತ್ತನ 10 ಸೋಕುಳಗಳು ನಲ್ದಿರು ಯಕ್ಷಗಾನ. ಐಕ್ ಕಾರಣ ಶೇಖರ್ ಡಿ ಶೆಟ್ಟಿಗಾರರು. ಒಂದು ದೇಗ ಪಂಡ ಬಣ್ಣಗ ಆ ರಡ್ಡು ಜನ ಯಕ್ಷಗಾನಗ ಜೀವ ಕೊರೊಂದುಳ್ಳರು ಮಾತ ಕಲಾವಿದರಿಗೆ ನೆತ್ತ ಪಿರಾವುಡುತ್ತಿನ ಮಾತ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸೊಂದು ಎನ್ನ ಒಂದು ಕಡತವಾದ ಇನ್ನು ಬಹರೇನ್ ಬೈದಿನ ಒಂದು ಯಾನು ಆಜಿನ ಸರ್ತಿ ತೋಜಿನು ಸುರೂತ ಸರ್ತಿ ಬೈದಿನಿ ಎಂಕ್ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿನ ವರ್ಷ ಸುರೂತ ಸಾರ್ತಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಲೇದಿನಿ ಪಂಡ ಅವು ಬಹರೇನ್ ಕನ್ನಡ ಸಂಘ ಪ್ರತಿಪಣ್ಣ ಸುರೂತ ಸರ್ತಿ ಎಂಕ್ ಪ್ರಕಾಶಣ್ಣ ಗೊತ್ತುಂಡು. ಪ್ರಕಾಶಣ್ಣೆ ವಿಠಲಣ್ಣೆ ಮೆಗೆಬಲ ಕತ್ತೆರಗುಲು ಅಗುಲು ರಡ್ಡು ಜನ ಅವತ್ತಂದೆ ಕೃಷ್ಣಣ್ಣೆ ಆರ ಅಧ್ಯಕ್ಷರಾದ ಪನಗ ಆರು ಮರಣಿ ತೀರ್ದು ಪೋಯರು. ವಿಠಲಣ್ಣೆಲ್ಲ ಕೃಷ್ಣನೆಲ್ಲ ತೀರ್ದು ಪೋಯರು. ಆಗಲ ಆತ್ಮಗೂ ಶಾಂತಿ ತಿಕ್ಕಾಡು ಪನ್ಪಿನ ಪ್ರಾರ್ಥನೆ ಮಲ್ತೊಂದು ರಡ್ಡ ಸರ್ತಿ ಯಾನು ಬತ್ತಿನಿ ಬಣ್ಸಂಗ ಇನಾಗ್ರೇಷನ್ ಮಲ್ಪದೆಗ್ ನಮ್ಮ ರಮಣತ್ರೈಲು ఒక ಯಾನು ಅವತ್ತಂದೆ 5 ಬೊಕ್ಕ ಕರಾವಳಿ ಉತ್ಸವ ಮಲ್ತಿನ ರಾಜೇಶ್ ಅಣ್ಣೆ ಆರೆ ನನ್ನ ತರ್ಪುಡಿಯರು 5 ಬೊಕ್ಕ ಕೂಡ ಬಣ್ಸಂಗ ಬತ್ತ ನಮ್ಮ ಜಗನ್ನತಣ್ಣೆ ಅಧ್ಯಕ್ಷ ಆದ ಪನ ಕೂಡ ಬಣ್ಸಂಗ ಬತ್ತ 5 ಬೊಕ್ಕ ಯಾನೇ ಕಟ್ಟಿನ ತಂಡ ಕಲಾ ಜಗತ್ತು ಮುಂಬೈಡು ಯಾನವೇನು ಉಂಡು ಮಲ್ದಿನಿ 1970 ವರ್ಮೋಡು ಐತ ಎಂಟೈರ್ ತಂಡನು ಟೀಮನು ಅಷ್ಟಿನ ಗೊತ್ತು ಬರೆಯವು ಅವೇನು ಬಹರೇನು ತರ್ಪಣ್ಣ ಅಗಲೊಟ್ಟು ಬತ್ತ ಇತ್ತ ನಮ್ಮ ದೋಸ್ತಿ ನಾಗೇಶ್ ಅಣ್ಣೆ ಬರೋಡೆ ಪಂಡರು ಅಂಚದು ಬತ್ತ ನಾನು ರವಿನ ನಡ್ಕೊಂಡೆ ನಮ್ಮ ಪೋಯಿ ಬಂಡ ರವಿಯನ್ನೆಲ್ಲ ಹಾವಂಡರು ದಗನಾಗ ಕಲಾವಿದರು ಮಸ್ತ್ ದಿಕ್ವೇರು ಬಂಗೋಡು ಕಲಾವಿದರು ಮಲ್ಪ ಆಂಡ ಕಲಾವಿದರನ್ನು ಪೋಷಣೆ ಮಲ್ಪ ನಾವು ಪೋಷಕರ ಬೋರ್ಡು ಮೆರ್ಲಕತ್ನಗಳ ಪೋಷಕರ ಬೋರ್ಡು ಇದ ಕನ್ನಡ ಸಂಘ ಬಣ್ ಸಂಘ ತುಳುಕೂಟ ಪೋಷಣೆ ಮಲ್ಪರು ಅವು ಸಂಘ ಸಂಸ್ಥೆ ಆಂಡ ಒಂಜಿ ಇಂಡಿವಿಜುವಲ್ ಒರಿಯೇ ಒಂಜಿ ಆ ಶಕ್ತಿನ ಉಪಯೋಗ ಮಲ್ತದ್ದು ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತದಲ್ಲ ನಾಗೇಶಣ್ಣ ಕಟೀಲಪ್ಪ ಆಶೀರ್ವಾದ ಅವತ್ತನ ಶನಿ ದೇವರ ಆಶೀರ್ವಾದ ಇದನ್ನ ತರತಮಿತ್ತು ಖಂಡಿತ ಉಂಡು ಇದನ್ನ ಜೋಕುಲು ಬಾಲ್ಲು ಇದನ್ನ ಫ್ಯಾಮಿಲಿ ಉದ್ಧಾರ ಅವಾರ್ಡ್ ಈ ಒಂದು ಕೆಲಸ ಮಲ್ತೀನಿ ಮಾಡೋದು ಎನ್ನ ರಡ್ಡು ಪಾತ್ರ ಉಂತವೆ ಎನ್ನ ಪಾತ್ರಗೂ ಮುಗಿತದ ಸುಖದೀಪ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುವಾನ್, ಜೈ ಯಕ್ಷಗಾನ. ಸರ್ ಸಾರಿ ಐ ಸ್ಪೋಕ್ ಇನ್ ತುಳು ಅಂಡ್ ಕನ್ನಡ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓ ಯು ಸ್ಟಡಿಡ್ ಇನ್ ಮ್ಯಾಂಗ್ಳೂರ್. ಥ್ಯಾಂಕ್ ಯು.
ಸೊಲ್ಮೆಲು ಸರ್ವೋತ್ತಮ ಶೆಟ್ರಿಗ ಮಸ್ತ್ ಎಡ್ಡೆ ಪಾತೇರಿಯರು ಇತ್ತೆ ಮಾನಾದಿಗಿಡ ಮನೆಟ್ಟು ಓಲಗಾವಡು ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರು ಮೇರೆದಿಗೆ ಮಾನದಿಗೆ ಮಲ್ಪೆರೆ ಎದುರು ಬರೋಡು ಅಮರ್ನಾಥ್ ರೈಕುಲು ಆಸ್ಟಿನ್ ಸಂತೋಷ್ ರಾಜೇಶ್ ಶೆಟ್ಟಿ ನವೀನ್ ಭಂಡಾರಿ ಪ್ರಕಾಶ್ ಶೆಟ್ರು ಅಂಚನೆ ನಾಗೇಶ್ ಶೆಟ್ರು ಮೆರ್ನ ಒಂಜಿ ಎಲ್ಲಿಯ ಪರಿಚಯ ಇತ್ತೆ ಕೊರೊಂದುಲ್ಲೇರು ನಿಕಲ್ನೆದುರುಡು ಶ್ರೀಮತಿ ಸೋನಲ್ ಅಮೀನ್. ಕತಾರಡು ಕನ್ನಡ ತುಳುಲೇಸು ಕಜ್ಜೊಲೆಡು ತನ್ನಂತಾನೇ ತೊಡಗಾ ಒಂದು ಕತಾರ್ದ ಮನ್ನಡು ತನ್ನನೇ ಆಯ್ನ ATS ಸಂಸ್ಥೆನು ಉಂಡು ಮಲ್ತು ಮಸ್ತ್ ಜನಕ್ಲೆನ ಬಂಜಿದ ಪಡಿಕ್ ಅಸರ್ದ ಒಸರಾದು ಜನ ಮಾನಿಲೆಗ್ ಬೇಲೆ ಕೊರ್ತಿನ ಮಲ್ಲ ಮನಸ್ದ ರವಿ ಶೆಟ್ರು ಸಮಾಜ ಸೇವೆಡು ಮಾಮಲ್ಲ ಸಾಧಲೆನ್ ಮಲ್ದೇರು ತುಳುಕೂಟ ಕತಾರ್ದ ಉದಿಪನೆ ಆನಗ ಐತ ಸದಸ್ಯರಾದ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಅವೆನ್ ದುಂಬು ಕೊನಪಿನಲ್ಪಲ ಮಲ್ಲ ಸಾಧನಲೆನ್ ಮಲ್ದೇರು ಕರ್ನಾಟಕ ಸಂಘ ಕತಾರ್ದ ಉಪಾಧ್ಯಕ್ಷರಾದ ಸೇವೆ ಮಲ್ದಿನ ಮೇರು ಇತ್ತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕತಾರ್ ಘಟಕದ ಗೌರವಾಧ್ಯಕ್ಷರಾದುಲ್ಲೇರು ಸಮಾಜಡಾಪಿನ ಬೇನೆ ಬೆಸರಿಡಿಪ್ಪುನ ಜನಮಾನಿಲನ ಕಣನೀರು ಒಚ್ಚುನ ಮೇರು ಬಡವೆರೆನ ಪಾಲ್ಗು ಸದಾ ಸಹಾಯ ಮಲ್ಪುನ ಮಾಮಲ್ಲ ದಾನಿ ತುಳುನಾಡ ಕಾರ್ಣಿಕದ ದೈವ ದೇವೆರೆನ ದೇವಸ್ಥಾನುಲೆನ ಜೀರ್ಣೋದ್ಧಾರಗೂ ಕೊಡುಗೈ ದಾನಿಯಾದ ಮಸ್ತ್ ದೇವಸ್ಥಾನುಲೆನ ಗುರ್ಕಾರ್ಮೆದ ಗುರ್ಕಾರೆ ಆದ ಸೇವೆ ಮಲ್ದೇರು ಮೆರಿನ ಸಮಾಜ ಸೇವೆಗೂ ಬೋರ್ಡಾದ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ತೌಳವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಇಂಚ ಅನೇಕ ಮಾನಾದಿಗಳು ಅರೆನ ಮಟ್ಟೆಲ್ಗೆ ತಾನಾದೇ ಒಲಿದು ಬೈದನು ರಾಯಲ್ ತುಳುಕೂಟ ಬಹ್ರೈನ್ ಉಂಡು ಮಲ್ದಿನ ರಾಯಲ್ ಯಕ್ಷ ಐಸಿರಿ 2022 ಈ ಪೊರ್ಲ ಲೇಸಿಡು ಮಾನಾದಿಗೆದ ಮನೆಟ್ಟು ಓಲಗಾತಿನ ರವಿ ಶೆಟ್ರಿಗ್ ಈ ಪೊಯ್ಯ ರಾಸಿದ ಮುತ್ತದ ದ್ವೀಪ ಬಹ್ರೈನ್ದ ಮಾತಾ ತುಳು ಕನ್ನಡ ಜನಮಾನಿಲನ ಪರವಾದ ಅರ್ತಿಪೆಟ್ಟಿದ ಒಡಲ್ದಿಂಜಿ ಸೊಲ್ಮೆಲು ಡಾಕ್ಟರ್ ಮೂಡಂಬೈಲು ರವಿ ಶೆಟ್ಟಿ ಬಂದುಲೆ ಮಸ್ತ್ ಖುಷಿ ಆವೊಂದುಂಡು ಈರು ಫೇಸ್ಬುಕ್ ರವಿ ಶೆಟ್ಟನ ಒಂಜಿ ಪ್ರೊಫೈಲ್ ಉಂಡು ಅವೇನು ತೂವಡು ಆರು ಇಂಚಿನ ಬರೆತೇರು ಬಂದು ಸೊಲ್ಮೆಲು ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರಿಗೆ ಈತ ಅರಂಜಿ ರಡ್ಡು ಪಾತೆರ ಪನುಡು ಈ ರವಿ ಶೆಟ್ರನ ಫೇಸ್ಬುಕ್ದ ಪ್ರೊಫೈಲ್ ತುಂಡ ಐಟ್ ಆರ್ನ ಅಪ್ಪೆನ ಫೋಟೋ ಪಾಡ್ದು ಐಟ್ ಬರೆತಿರು ಹೆತ್ತ ತಾಯಿಯಾಗು ಹೊತ್ತ ಭೂಮಿಯ ಋಣವನ್ನ ತೀರಿಸಲು ಸಾಧ್ಯವಿಲ್ಲ ಬಂದು ಮಸ್ತ್ ಖುಷಿ ಆಪುಂಡು ರವಿ ಶೆಟ್ರೆ ಈತ ಇರೊಂಜಿ ರಡ್ಡು ಪಾತೆರ ಪಾತೆರುಡು ಡಾಕ್ಟರ್ ಮೂಡಂಬೈಲು ರವಿ ಶೆಟ್ಟಿ. ನಮಸ್ಕಾರ. ಮಾತ ದೈವ ದೇವರನ್ನ ಭಕ್ತಿಡು ಸುಗಿತೊಂದು ರಾಯಲ್ ತುಳುಕೂಟದ ಗುರ್ಕರ್ರಾಯನ ಶ್ರೀಯುತ ನಾಗೇಶ್ ಶೆಟ್ರೆ ಅಂಚೆನೆ ವೇದಿಕೆಡು ಪುನಃ ಮಾತ ಗಣ್ಯರೇ ಸರ್ವತಮಣ್ಣಿ ಮಾತೆರಲ್ಲ ಪುದರ್ ಬಂಡಿರ ಅಂಚೆನ ರಿಪೀಟ್ ಮನ್ಪೂಜಿ ಬೊಕ್ಕ ಯಕ್ಷ ಪ್ರೇಮಿಲೆ ಕಲಾ ಪೋಷಕರೇ ಮಾತೆರೆಗ್ಲ ನಮಸ್ಕಾರ. ಒಂಜಿ ನಮ್ಮ ಊರುಡು ತುಂಬು ಎಲ್ಲಿ ಅಪ್ಪನಾಗ ಆಟ ತೂವಿನದ್ ಬೊಕ್ಕ ಮನದನಿ ಇಂಚಿನ ಡಿಸ್ಕಷನ್ ಆಟ ಎಂಚಾಯ್ತು ಆಟ ಭಾರಿ ರೈಸ್ ಉಂಡು. ಸೊ ಇನಿ ಸ್ಟೇಜ್ ಪೂರ ಮಾರಿ ಪೊಡಿವಂತೇರು ಅಂಚ ಇನಿತ್ತ ಈ ಆಟ ನಮ್ಮ ತುಯ್ಯ ಐಟು ದಾಲ ಕಡಿಮೆ ಇಜ್ಜಿ ವೀರರಸ ಹಾಸ್ಯರಸ ಅಂತೂ ಶನೀಶ್ವರ ಮಹಾತ್ಮೆಡು ಶೃಂಗಾರ ರಸ ಅಂತೂ ತುಯ್ಯರ ಇಜ್ಜ ಈ ಕೃಷ್ಣಲೀಲೆ ಕೃಷ್ಣಾರ್ಜುನ ಕಾಳಗ ಅಂಚಿನ ಬರಾಟ ತೂಡು ಅಂಚ ಮೂಲು ಬ್ಯಾರಿಯಿಂದ ಊರುಡು ಈ ಒಂಜಿ ಯಕ್ಷಗಾನದ ಸೇವೆ ಸುಮಾರು ವರ್ಷ ಇಂಚ ನಡತೊಂದುಂಡು ಅಂಡ ಇನಿತ್ತ ಈ ಶನೀಶ್ವರ ಮಹಾತ್ಮೆ ಶನಿ ಪೂಜೆ ಇಂದೆಟ್ಟು ಪಾಲು ಪಡೆಯುವನ ಎಂಕಲ್ನ ಭಾಗ್ಯ ಬೊಕ್ಕ ಪುಣ್ಯ ಅಂದಿ ಅನು ನೆನೆತೋನ್ವೆ ನಮ್ಮ ಒಂಜಿ ಪಾತೆರ ಉಂಡು
ಧರ್ಮೋ ರಕ್ಷತಿ ರಕ್ಷಿತ ಅಂದ್ ನಮ್ಮ ಧರ್ಮನು ನಮ್ಮ ಕಾತಂಡ ಧರ್ಮ ನಮ್ಮನ್ನು ಕಾಪುಣ್ಗೆ ಅಂಚ ಇಂಚಿನ ಪೂರ ಈ ಕೆಲಸ ಬ್ಯಾರಿಂದಕ್ಲು ಮಾತ ಪ್ರತಿ ಸಂಘ ಸಂಸ್ಥೆದಕ್ಲು ಮಸ್ತ್ ಕಲಾ ಪೋಷಕರು ನಿರಂತರ ಮಂತೊಂದುಲ್ಲೇರು ಅಂಚಾದ ಈ ಸನಾತನ ಧರ್ಮದ ಬಾರಿ ಒಂಜಿ ದಿವ್ಯತೆ ಭವ್ಯತೆ ಮುಲು ತೋಜರ ತಿಕ್ಕೊಂದು ಅಂಚಾದ ಈ ಒಂಜಿ ಸನಾತನ ಧರ್ಮದ ಅನಾವರಣ ಬಾರಿ ಪೊರ್ಲುಡು ಬ್ಯಾರಿಂಡ ಆವೊಂದುಂಡು ಪನ್ನೇರ ಇಂಕ ಬಾರಿ ಸಂತೋಷ ಆವೊಂದುಂಡು ಅಂಚ ಇನ್ನು ಲೆತ್ತದು ನಿಗಲು ಕೊರ್ನ ತಮ್ಮನ ಮನ್ಮನಗು ಯಾನು ಸೊಲ್ಮೆ ಸಂದ ಒಂದು ಕಾರ್ಯಕ್ರಮ ಮಾತಿರ್ಲ ಇವನಿ ಭಾಗವತಿಯರ್ನ ವಿಷಯ ಉಳ್ಳ ಏನು ಪೂರ ಕಲಾವಿದರ ವಿಷಯ ಮಾತಿರ್ಲ ಪಂಡರು ಪೂರ ಕಲಾವಿದರ್ಲ ಒಂಜಿ ತಿಗಿನಾವಡು ಅಕಲ್ನ ನಾಟ್ಯ ಅಕಲ್ನ ಭಾಷೆ ಪೂರ ಈತ ಒಂಜಿ ಪೊರ್ಲು ಇತ್ತಂದ್ರೆ ಒಟ್ಟಿಗೆ ಭಾಗವತಿಯರ್ಲ ಆರು ರೋಷನ್ ಕೋಟ್ಯಾನ್ ಕೌದಿದ ಬೈದಿನಿಗೆ ಬೊಂಬಾಯ್ಡ್ ಪುಟ್ಟು ಬಲತ್ತಿನಾರು ಆಂಡಲ ಒಂಜಿ ಆರೊಂಜಿ ಅರ್ನೊಂಜಿ ಭಾಗವತಿಗೆದ ಶೈಲಿ ಸುಶ್ರಾವ್ಯವಾದ ಒಂಜಿ ಗಾಂಭೀರ್ಯೋಡು ಭಾಗವತಿಗೆ ಬಾರಿ ಒಂಜಿ ಯಕ್ಷಗಾನಡು ಇಂಪಾರ್ಟೆಂಟ್ ಒಪ್ಪುಂಡು ಅಂಚನೆ ಪ್ರತಿ ಒರಿಯರ ದೀಪಕ್ ಪೇಜಾರ್ ಒಪ್ಪು ರಾಮದಾಸರ್ ಒಪ್ಪು ರಾಮ್ ಪ್ರಸಾದ್ ಒಪ್ಪು ಅಂಚನೆ ಶೇಖರ್ ಶೆಟ್ಟಿಗಾರ್ ಪೂರ ಪ್ರತಿ ಒರಿಯಲ್ಲ ಎಲ್ಲಿ ಯಂಗ್ಸ್ಟರ್ಸ್ಲ ಮತ್ತು ಮಸ್ತ್ ತುನು ಎಂಕ್ಲೆಗ್ ತೂದು ಯಕ್ಷಗಾನ ಊರುಡು ಒಂಜಿ ತೂಯಿಲೆ ಕಾಂಡು ಹವ್ಯಾಸಿ ಕಲಾವಿದರೆಂದು ತೋಜೊಂದಿಜ್ಜಂಡು ರಿಯಲಿ ದೇ ಆರ್ ಆಲ್ ಪ್ರೊಫೆಷನಲ್ಸ್ ಅಂಚನೆ ಕಾರ್ಯಕ್ರಮಲ್ಲ ಕಮಲಾಕ್ಷ ಮೀನ್ರು ಯಾರು ಒಂಜಿ ಮಲ್ಟಿ ಟ್ಯಾಲೆಂಟೆಡ್ ಬಾರಿ ಪೊರ್ಲುಡು ಎಡ್ಡೆ ಶುದ್ಧ ತುಳುಟ್ಟು ಕಾರ್ಯಕ್ರಮ ನಿರ್ವಹಣೆ ಮಂತೊಂದುಲ್ಲೇರು ಇರೆಗ್ಲ ಸೊಲ್ಮೇಲು ಮಾತಾರಿಲ್ಲ ನಾನು ಸೊಲ್ಮೇಲು ಬಂದದ್ದು ಎನ್ನರಡು ಪಾತಿರ ಮುಗಿಪು ಮಸ್ತ್ ಎಡ್ಡೆ ಪಾತಿಯರು ಸೊಲ್ಮೇಲು ಡಾಕ್ಟರ್ ಮೂಡಂಬೈಲು ರವಿ ಶೆಟ್ರಿಗ್ ಇತ್ತೆ ಮಾನದಿಗದ ಮಣೆಟ್ ಬತ್ತು ಓಲಗಾವಡು ನಮ್ಮ ಕನ್ನಡ ಸಂಘದ ಗುರ್ಕಾರ್ಲು ಪ್ರದೀಪ್ ಶೆಟ್ರ್ ಅರ್ನೊಟ್ಟಿಗಾರ್ನ ಗುರ್ಕಾರ್ದಿಲ್ಲ ದಯದೀದ್ ಮಿತ್ತ ಮೆತ್ತರ್ಮೆಗೆ ಬರೋಡು ಶ್ರೀಮತಿ ನಿಶಾ ಪ್ರದೀಪ್ ಶೆಟ್ಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನಿ ಕಡಲಾಯರದ ಪೊಯ್ಯ ರಾಸಿದ ಮುತ್ತುದ ದೀಪೊಡೊಂಜಿ ನಮ್ಮ ಕನ್ನಡದ ಕಲ್ಲ ಒಂಜಿ ಕನತ್ತ ಒಂಜಿ ಭವನ ತರದಿರ್ತದು ಉಂತುದುಂಡು ಐತ ಗುರ್ಕಾರ್ಲೈನ ಪ್ರದೀಪ್ ಶೆಟ್ರ್ ದಯದೀದ್ ಮಿತ್ತ ಮೆತ್ತರ್ಮೇಡಿನ ಒಂಜಿ ಮಾನದಿಗದ ಮಣೆಟ್ಟು ಬತ್ತು ಕುಲ್ಲೋಡು ಅರ್ನ ಎಲ್ಲಿ ಒಂಜಿ ಪರಿಚಯ ಶ್ರೀಮತಿ ಪ್ರತಿಮಾ ಅರುಣ್ ಶೆಟ್ರ್ ಮೇರ್ ಕೊರ್ಪೇರು ಅಂಚನೆ ಅರೆಗ್ ಸನ್ಮಾನ ಮಲ್ಪೆರೆ ಸೌದಿದ ಗೋಪಾಲ್ ಶೆಟ್ರ್ ಸತೀಶ್ ಬಜಾಲ್ರು ಪ್ರಕಾಶ್ ಶೆಟ್ರ್ ನಾಗೇಶ್ ಶೆಟ್ರ್ ಅಂಚನೆ ಒಕ್ಕ ಒರಿದಿನ ಮಾತ ಮಲ್ಲ ಬಿನ್ನೆರಾಯನ ಸರ್ವೋತ್ತಮ್ ಶೆಟ್ರ್ ಡಾಕ್ಟರ್ ಮೂಡಂಬಲ್ ರವಿ ಶೆಟ್ರ್ ಮೊಕ್ಕಲು ಮಾತ ಕೈ ಜೋಡಿಸೋಡು ಐತೊಟ್ಟಿಗೆ ನಮ್ಮ ಸುಮಾರು 30 ವರ್ಷದಿಂಚಿ ಕನ್ನಡ ಅಥವಾ ತುಳು ಒವ್ವೆಪ್ಪುಡು ಕಲೆ ಭಾಷೆ ಸಂಸ್ಕೃತಿಗೆ ಮಸ್ತ್ ಪೊರ್ಂದು ಪುಣೆದಂಚಿನ ಶ್ರೀಮತಿ ಲೋಲಕ್ಷಿ ರಾಜನ ಮೇರ್ಲ ಮಿತ್ತ ಮೆತ್ತರ ಬತ್ತದು ಈ ಒಂಜಿ ಮಾನದಿಗಿಡು ಕೈ ಜೋಡಿಸೋಡು ಬಂದೆ ಅನ್ಕೇನೊಂದುಲ್ಲೆ ಎನ್ನ ತುಳುನಾಡು ಬಂದಲಿಗ್ನು ಉಡಲ್ ದಿಂಚಿದ ಸೊಲ್ಮೆಲ್ ಈ ಪೊಯ್ಯ ರಾಶಿದ ದ್ವೀಪಡು ರಾಜ್ಯ ಪ್ರಶಸ್ತಿನ ತನ್ನ ಮಟ್ಟಲಿಗೆ ಪಾಡೊಂದಿನ ನಮ್ಮ ಪೆರ್ಮೆದ ಕನ್ನಡ ಸಂಘದ ಗುರ್ಕಾರೆಯಾದ ಬೆನ್ನೊಂದು ಪುನಃ ಪ್ರದೀಪ್ ಶೆಟ್ಟಿನ ಪರಿಚಯ ಅನೇಕಲಿಗೆ ಮಾತರಿಗ್ಲಾ ತಿರಿದುಂಡು ಬಹರೆಂಡು ಪುನಃ ಕನ್ನಡ ತುಳು ಜನಕಲ್ನ ಸಮಸ್ಯೆಗೂ ವಾ ಪೊರ್ತುಡಲ ತನಗಾಯಿನಾದ ಸಹಾಯ ಮಲ್ಪುನಂಚಿನ ಮಲ್ಲ ಮನಸ್ಸದ ನಮ್ಮ ಪ್ರದೀಪಣ್ಣೆ ಅರ್ನ ಈ ಸರಳ ಸಜ್ಜನಿಕದ ಮನಸ್ಸದ ಮಾತಿರ್ಲ ಮೆಚ್ಚುನನೆ ಕರಿನ 23 ವರ್ಷದಿಂಚು ಈ ಮುತ್ತುದ ದ್ವೀಪುಡು ತನ್ನ ಬದುಕನ್ನ ಕಟ್ಟೊಂದು ಬಣ್ಸ್ಪರೆಯನ್ನ ಗುರ್ಕಾರೆ ಆದ್ಲ ಕೆಲಸ ಮಲ್ತದರು ಅಂಚನೆ ಕರಿನ 21 ವರ್ಷದಿಂಚು ಗಲ್ಫ್ ಯೂನಿವರ್ಸಿಟಿ IT ಮುಖ್ಯಸ್ಥರಾದ ಜವಾಬ್ದಾರಿ ವಹಿಸೊಂದಿನ ಪ್ರದೀಪ್ ಶೆಟ್ಟರ್ನ ದ್ವೀಪದ ಮಾತ ಕನ್ನಡ ತುಳು ಬಂದಲಿನ ಮನಸ್ಸನ್ನು ಮುಟ್ಟುದು ಅಕಲ್ನ ಉಡಲ್ ಜಾಗ ಮಲ್ತೊಂದಿರು ಮೆರ್ನ ಗುರ್ಕಾರ್ಮೆಡ್ 12 ಕೋಟಿ ಖರ್ಚಿಡಿ ಇನಿ ಪೊರ್ಲ ಕಂಠದ ಕನ್ನಡ ಭವನ ಲಕ್ಕದು ಉಂಟುಂಡು ಐತ ಪಿರುಡು ಮೆರ್ನ ಪಾತ್ರ ಅಪಾರ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿನ ಕೈಟ್ ಈ ಭವ್ಯ ಭವನ ಲೋಕಾರ್ಪಣೆ ಆವರೆ ಉಂಡು ಈ ಪೊರ್ತುಡು ಈ ಪೊಯ್ಯ ರಾಶಿದ ದ್ವೀಪುಡು ತುಳು ಕನ್ನಡ ಜನಕಲ್ನ ಎದುರುಡು ಪ್ರದೀಪ್ ಶೆಟ್ಟರ್ನ ರಾಯಲ್ ತುಳುಕೂಟ ಯಕ್ಷಸಿರಿ 2022 ಈ ಲೇಸಡು ಮನಸ್ಸಿಗೆ ಮಲ್ಪೊಂದಿಲ್ಲ ಸೊಲ್ಮೆಲು ಪ್ರತಿಮಾ ಅರುಣ್ ಶೆಟ್ಟಿ ಇತ್ತೆ ಮಾನಾದಿಗೆ ಮಲ್ಪಡು
ಮಾತೆಲ್ಲ ಒಟ್ಟಾದ ಮಾನದಿಗೆ ಮಲ್ಪೊಡು ಇಂಡಿಯನ್ ಕ್ಲಬ್ದ ಗುರುಕಾರ್ಲೈನ ಚೆರಿಯನ್ ಉಲ್ಲೇರು ಅಮರ್ನಾಥ್ ರೈಕಲು ಪ್ರಕಾಶ್ ಶೆಟ್ರ್ ರಾಜೇಶ್ ಶೆಟ್ರ್ ಇಗಳು ಮಾತೆಲ್ಲ ಒಂಜಾದ ಈ ಮಾನದಿಗೆಡು ಮಾಸದ ಗುರ್ಕಾರ್ಲೈನ ಸತೀಶ್ ಬಜಾಲ್ ಉಲ್ಲೇರು ಇಕಲ್ನ ತಾಟಿದ ಹೊರಟು ಸೊಲ್ಮೆ ಸಂದಾಲೆ ಬಂದುಲೆ ಮಾನದಿಗೆದ ಮಣಿಟ್ಟು ಓಲಗಾತಿನ ಪ್ರದೀಪ್ ಶೆಟ್ರಿಗೆ ಸೊಲ್ಮೆ ಸಂದ ಒಂದು ಇತ್ತೆ ಪ್ರದೀಪ್ ಶೆಟ್ರಿ ಒಂಜಿ ರಡ್ಡು ಪಾತೆರ ಪನೋಡು ಅವರು ಕನ್ನಡ ಸಂಘದ ಅಧ್ಯಕ್ಷರು, ಅದಕ್ಕಾಗಿ ಅವರು ತುಳಿದು ಬರ್ತದೆ ಅವರಿಗೆ, ಆದ್ರೂ ಕೂಡ ಕನ್ನಡದಲ್ಲಿ ಅವರು ಮಾತಾಡ್ತಾರೆ ಅಂತ ನಾನು ಅಂದ್ಕೊಡ್ತೀನಿ. ಮಿತ್ತ ಚಾವಡಿದು ಸೇರಿದಿನ ಎಲ್ಲ ಎನ್ನ ಬೆನ್ನರಾಯಿನ ಸರ್ವೋತ್ತಮಣ್ಣೆ ರವಿಯಣ್ಣೆ ಬೇತೆ ಬೇತೆ ಸಂಘ ಸಂಸ್ಥೆದ ಗುರುಕಾರ್ಲೆ ರಾಯಲ್ ತುಳುಕುಟ ಇದರ ಗುರುಕಾರಾಯಿನ ನಾಗೇಶಣ್ಣ ಮುಳು ಸೇರಿದಿನ ಮಾತಾ ತುಳುನಾಡ ಬಂದುಲೆ ಇರೆಗೆ ಪೂರ ಎನ್ನ ಒಡಲ್ ಜಿಂಜಿನ ಸೊಲ್ಮೆಲು ಎನ್ನ ತುಳು ಆಟು ಫ್ಲೂಯೆಂಟ್ ಇಜ್ಜಿ ಅಂಚಾದ್ಯಾನು ಕನ್ನಡದೇ ರದ್ದು ಪಾತಿರುವೆ. ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ಕ್ಲಬ್ ಮಿಸ್ಟರ್ ಚೆರಿಯನ್, ಸೇರಿರುವ ಎಲ್ಲ ಕನ್ನಡದ ಮನಸ್ಸುಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ದಿನ ನಾವು ರಾಯಲ್ ತುಳುಕೂಟ ಇದರ 14ನೇ ವರ್ಷದ ಸಂದರ್ಭದಲ್ಲಿ ನಾಗೇಶನ ಒಂದು ಯಕ್ಷ ಐಸಿರಿಯನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೇವೆ. ಕಳೆದ 14 ವರ್ಷದಿಂದ ನಾಗೇಶಣ್ಣ ಅವರು ಈ ಒಂದು ರಾಯಲ್ ಕೂಟದ ಬ್ಯಾನರ್ನ ಅಡಿಯಲ್ಲಿ ಭಾಳಷ್ಟು ಕನ್ನಡ ಹಾಗೂ ತುಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಮುತ್ತಿನ ದ್ವೀಪದಲ್ಲಿ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಪ್ರಸರಿಸ್ತಾ ಇದ್ದಾರೆ. ಪ್ರಥಮವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಒಂದು 2 ವಾರದ ಕೆಳಗೆ ಅವರು ನನಗೆ ಕಾಲ್ ಮಾಡಿ ನಮ್ಮ ಕಾರ್ಯಕ್ರಮ ಇದೆ, ಅಲ್ಲಿ ನಿಮಗೊಂದು ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ, ಖಂಡಿತವಾಗಿ ನಿರಾಕರಿಸಿದ್ದೆ. ನಾಗೇಶಣ್ಣ, ನೀವು ಮಾತಿಗೆ ತಪ್ಪಿದ್ದೀರಾ ಇವತ್ತು. ನಾನು ಹೇಳಿದೆ, ಕನ್ನಡ ಸಂಘದ ಪರವಾಗಿ ನಾನು ಮೊಮೆಂಟ ತಗೊಳ್ತೀನಿ, ದಯವಿಟ್ಟು ನಾನು ಸನ್ಮಾನ ಮಾಡಿಸ್ಕೊಳ್ಳುವಷ್ಟು ಒಂದು ದೊಡ್ಡ ವ್ಯಕ್ತಿ ಅಲ್ಲ, ಅಂಥ ಸಾಧನೆಯನ್ನೇನೂ ನಾನು ಮಾಡಲಿಲ್ಲ. ತಾವೇನಾದರೂ ಇವತ್ತು ಕನ್ನಡ ಭವನ ಎದ್ದು ನಿಂತಿದೆ ಅಂತೇಳಿ ಅದಕ್ಕೋಸ್ಕರ ಕನ್ನಡ ಸಂಘದ ಅಧ್ಯಕ್ಷನಾಗಿ ನನಗೆ ಆ ಮಾನಾದಿಗೆಯನ್ನು ಮಾಡೋದಿದ್ದರೆ ಅದರ ಶ್ರೇಷ್ಠ ಯಶಸ್ಸು ಇದು ನಾನು ವೈಯಕ್ತಿಕವಾಗಿ ಅಲ್ಲ, ಇಲ್ಲಿ ನೆರೆದಿರುವ ಹಾಗೂ ಬಾರಿನ ಸಮಸ್ತ ಕನ್ನಡಿಗರಿಗೆ ಸೇರಬೇಕು. ಯಾಕೆಂದರೆ ಇವತ್ತು ಸುಮಾರು 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆ ಕನ್ನಡ ಭವನ ನಿಂತ್ಕೊಂಡಿದ್ರೆ ಅದಕ್ಕೆ ಇಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಪ್ರಪಂಚದ ಮೂಲೆಗಳಿಂದ ನಮಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ನೀಡಿದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಇದೇ ಬರುವ 23ನೇ ತಾರೀಕಿಗೆ ನಾವು ಕಳೆದ ನವೆಂಬರ್ನಲ್ಲಿ ಒಂದು ಸಾಫ್ಟ್ ಓಪನಿಂಗ್ ಮಾಡಿದ್ವಿ ವಿಧಿವತ್ತಾಗಿ. ಈ ಬರುವ 23ರಂದು ನಾವು ಅದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಬರುವ ನಿರೀಕ್ಷೆ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಯಕ್ಷಗಾನದ ಬಗ್ಗೆ ಹೇಳಬೇಕು ಅಂದರೆ ಕಳೆದ 4 ದಶಕಗಳಿಂದ ಬಹರಿನ್ನಲ್ಲಿ ನಾವು ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸ್ತಾ ಇದ್ದೇವೆ. ಸುಮಾರು 4 ದಶಕಗಳ ಕೆಳಗೆ ಐ ಥಿಂಕ್ 1982ರಲ್ಲಿ ಯಕ್ಷಗಾನವನ್ನು ಗಲ್ಫ್ ರಾಷ್ಟ್ರಕ್ಕೆ ಸೀಮೋಲ್ಲಂಘನ ಮಾಡಿರುವಂತಹ ಒಂದು ಖ್ಯಾತಿ ಕನ್ನಡ ಸಂಘ ಬಹರಿನ್ಗೆ ಸೇರಿದ್ದು. ಸೊ ತದನಂತರ ನಾವು ಹಿಂತಿರುಗಿ ನೋಡಲೇ ಇಲ್ಲ.
ಇವತ್ತು ನಮ್ಮ ಹತ್ರ ಒಂದು ಪರಿಪೂರ್ಣವಾದಂಥ ಒಂದು ಯಕ್ಷಗಾನ, ಏನು ಊರಿನಲ್ಲಿ ಒಂದು ಯಕ್ಷಗಾನ ಪ್ರೊಫೆಷ್ನಲ್ ಮೇಳ ಇರುತ್ತೋ ಅದೇ ರೀತಿಯಾದಂಥ ಒಂದು ಮೇಳ ಇಲ್ಲಿದೆ. ನಮ್ಮ ಹತ್ರ ಎಲ್ಲ ಪರಿಕರಗಳೆಲ್ಲ ಇದೆ. ಸೊ ಇನ್ನೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಕ್ಷಗಾನವನ್ನು ನಾವೆಲ್ಲ ಸೇರಿ ಬೆಳೆಸೋಣ. ಸರ್ವೋತ್ತಮನ ಹೇಳಿದಾಗೆ ಯಕ್ಷಗಾನ ಬೆಳೆದರೆ, ಯಕ್ಷಗಾನ ಉಳಿದ್ರೆ ಭಾಷೆ ಉಳಿತದೆ. ಹಾಗಾಗಿ ಇವತ್ತು ರಾಯಲ್ ತುಳುಕೂಟದ ನಾಗೇಶಣ್ಣ ಏನು ಯಕ್ಷಗಾನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಂದೂ ಸಹ ಇದೇ ರೀತಿ ಯಕ್ಷಗಾನ ಬಹರಿನಲ್ಲಿ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸುತ್ತಾ, ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದು ಈ ಒಂದು ಕನ್ನಡ ಸಂಘದ ಇದು ನನ್ನ ವೈಯಕ್ತಿಕವಾದ ಸಾಧನೆ ಅಲ್ಲ, ಖಂಡಿತವಾಗಿಯೂ ಮತ್ತೊಮ್ಮೆ ಹೇಳ್ತೇನೆ, ಇದು ಕನ್ನಡ ಭವನ ಕಟ್ಟಿದ್ದಕ್ಕೋಸ್ಕರ ಅಲ್ಲ, ಬಹರಿನಲ್ಲಿ ನಾನೇನಾದ್ರು ಕಿಂಚಿತ್ತು ಸಮಾಜ ಸೇವೆ ಸಹಾಯ ನಮ್ಮ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ನಾವು ಕನ್ನಡ ಸಂಘದಿಂದ ಬಹಳಷ್ಟು ಒಂದು ಸಂಘದಿಂದ ಬಹಳಷ್ಟು ಒಂದು ಹೀಟ್ ಅರೇಂಜ್ ಮಾಡೋದಿರ್ಬೋದು, ಇಲ್ಲೇ ಒಂದು ತೀರ್ಕೊಂಡಂಥ ಬಾಡಿ ಕಳಿಸೋದಿರ್ಬೋದು, ಅಥವಾ ವಂದೇ ಭಾರತ್ ಮಷಿನ್ನಲ್ಲಿ ನಾವು ಏನು ಜನ ಕಳಿಸೋದಿರ್ಬೋದು, ಅದನ್ನೆಲ್ಲ ಗುರುತಿಸಿ ಈ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ನಾಗೇಶಣ್ಣ ಹೇಳಿದರು. ಖಂಡಿತವಾಗಿಯೂ ಇದಕ್ಕೆ ಬಹಳಷ್ಟು ಜನ ಇವತ್ತು ನಮ್ಮ ಭಾರತೀಯ ದೂತಾವಾಸ ಎಂಬಸಿ ಒಳಗೆ ನಮ್ಮ ಪ್ರತ್ಯೇಕ ಇದ್ದಾರೆ. ಚೇತನ್ ಬಹಳಷ್ಟು ಜನ ಇವರೆಲ್ಲ ಇದ್ದಿದ್ರೆ ಮಾಡಲಿಕ್ಕೆ ಅರ್ಪಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಯಕ್ಷಗಾನಂ ಗೆಲ್ಗೆ. ಅಂಚನೆ ಬ್ಯಾರಿನ್ ಬಿಲ್ಲೌಸ್ ದ
ಕಮಲಾಕ್ಷ ಅಮೀನ್ ಕಸ್ತೂರಿ ಕಮಲ್ ಪಂಡದೆ ಬಹರೀನ್ ರೇಡಿಯೋದ ನಿರೂಪಣೆಡು ಪುಗಾರ್ತೆ ಪಡೆಯಿನ ಕಮಲಾಕ್ಷ ಅಮೀನ್ ಕರೀನ ಮೂಜಿ ದಶಕೊಡ್ದು ಕನ್ನಡ ತುಳು ಭಾಷೆ ಸಂಸ್ಕೃತಿದ ಬುಲೆಚ್ಚಿಲಿಗ್ ತನ್ನರ್ದು ಆಯಿನ ಕಲಾ ಸೇವೆಲೆನು ಮಲ್ತೊಂದು ಉಲ್ಲಿರು ಜನಪ್ರಿಯ ವಾರಪತ್ರಿಕೆ ತರಂಗ ರೂಪ ತಾರೋಡ್ಲ ಸಂದರ್ಶನ ಲೇಖನ ಕೊರ್ತೀರು ಯಶಸ್ವಿ ಆತೀರು ಕೊಲ್ಲಿ ರಾಷ್ಟ್ರದ ಸುರೂತ ಕನ್ನಡ ಬಾನುಲಿ ಕೇಂದ್ರ ಕಸ್ತೂರಿ ಕನ್ನಡ ರೇಡಿಯೋ FM ಉಂದೆಟ್ ನಿರೂಪಕಿಯರು ಆಯಿನ ಸಾಧನೆ ಮೆರೆನವು ಮೆರೆನ ಸಾಧನೆ ಗುರುತಿಸಾದ ಯೋತ್ಸವ ಪ್ರಶಸ್ತಿ ಕೊರ್ದು ಈ ಪೊರ್ತುಡು ಮಲ್ತೊಂದಿಲ್ಲ ಸೊಲ್ಮೇಲು ಸೊಲ್ಮೇಲ್ ಪ್ರತಿಮರಾಜ್ ಇತ್ತೆ ಮುಖ್ಯ ಅತಿಥಿಲ ಆಯ್ನ ಸರೋತ್ತಮಣ್ಣೆ ರವಿ ಅಣ್ಣೆ ಅಂಚನೆ ಶ್ರೀಮತಿ ಲೋಲಾಕ್ಷಿ ರಾಜಾರಾಮ್ ನಾಗೇಶ್ ಅಣ್ಣೆ ಹರೀಶ್ ಪೂಜಾರಿ ಕಮಲಾಕ್ಷ ಮೀನ್ರಿಗೆ ಮಾನಾತಿಗೆ ಮಲ್ಪುಡು ಒಂದು ಕೇಳೊಂದುಲ್ಲೆ ಓವರ್ ಟು ಕಮಲಾಕ್ಷ್. ಬೆರಿ ಬಗ್ಗಾದ ಮಸ್ತ್ ಸಾಧಕರೆಲ್ಲರಿ ಒಂಜಿ ಮಿತ್ತ ಮೆತ್ತರ್ಮೇಡ್ ಆಕಲ್ಲೆದುಡೇನು ತ್ರಿವಿಕ್ರಮನ ಎದುರುವರ ಇತ್ತೆ ನಮ್ಮ ದೂರದ ಕಡಲಾಯರಡ್ದು ಬೈದಿನಚ್ಚಿನ ಬಿನ್ನೇರ್ನ ಕುಲುಲ್ಲೇರು ಅಕಲ್ನ ಒಂಜಿ ಸ್ವರತ್ತ ಚಾತುರ್ಪುನು ನನ್ನ ನಿಕುಲು ದುಂಬುದ ಬಾಗೊಡು ತೂಪರ್ ಐಟ್ ಡಾಕ್ಟರ್ ಸತ್ಯನಾರಾಯಣ ಪುಣಿಚೆತ್ತಾರ್ ಮೇರು ದೈದಿ ಇದು ಮಿತ್ತ ಮೆತ್ತರ್ಮಾಗ ಬರೋಡು ಆಲ್ಬಮ್ ಬಿಡುಗಡೆ ಮಲ್ದಿರು ಕೆಲವು ಮಾನಾದಿಗಳೇನು ಪಡಕಲ್ ತುಳುಕೂಟ ಬಾರಿಂದ ಪರವಾದ ಊಟಲ್ ಜಿಂಜಿ ಸೋಲ್ಮೇಲು ಡಾಕ್ಟರ್ ಸತ್ಯನಾರಾಯಣ ಪುಣಿಚಿತ್ತಯ್ಯ ಅಂಚನೆ ಪುಗರ್ತದ ಮದ್ದಳೆಗಾರೆ ಶ್ರೀಧರ್ ಪಡ್ರೆ ಮೇರ್ ದೈದಿದ್ ಮಿತ್ತ ಮೆತ್ತರ್ಮೆಗ್ ಬರೋಡು ಎಂಕಲ್ಲ ಮಾನಗ ಎಡನೀರು ಸಸಿ ಇತ್ಲು ನಿಡಿಗೆ ಮೇಳೊಲಡು ಕಲಾ ಬೆನ್ನಿ ಬೆಂದದು ಇತ್ತೆ ಕೈತಿನ ಅಂಚನೆ ನನ್ನೋರಿ ಎಂಕಲ್ನ ಬಿನ್ನೇರ್ ಕಲಾವಿದರು ಗ್ರಾಮಡು ಪುಟ್ಟಬಲತ್ತಿನ ಮೇರೆಗೆ ಎಲ್ಲೇ ಪ್ರಾಯಡೆ ಕಲೆ ಒಲಿದು ಬೈದಾಡು ತಳಕಳ ಇತ್ತೆ ಸಸಿತ್ಲು ಮೇಳೋಡು ಜನಮಾನಿಲು ಮೆಚ್ಚುನೆಚ್ಚಿನ ಆಸೆಗಾರಿಯಾದ
ಇತ್ತೆ ಸಸಿತ್ಲು ಮೇಳೋಡು ಜನಮಾನಿಲು ಮೆಚ್ಚುನೆಚ್ಚಿನ ಆಸ್ತಿಗಾರಿಯಾದ ಮೆರೆಯೊಂದುಲ್ಲೆರು ರಂಗೋಡು ಆಸಿಯಾ ಒಲಿದು ಬೈದಾಡು ತಳಕಳ ಇತ್ತೆ ಸಸಿತ್ಲು ಮೇಳೋಡು ಜನಮಾನಿಲು ಮೆಚ್ಚುನೆಚ್ಚಿನ ಆಸ್ತಿಗಾರಿಯಾದ ಮೆರೆಯೊಂದುಲ್ಲೆರು ರಂಗೋಡು ಆಸಿಯಾ ಪುಂಡು ವೇಷಲೆಡು ಮಿನ್ ಎಲ್ಯ ಪ್ರಾಯಡೆ ಕಲೆ ಒಲಿದು ಬೈದಾಡು